कुंज बिहारी जय राधा माधव कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे हरे ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश हे कृष्णा करुणा सिन्धो दीनबन्धो जगत्पते गोपीश गोपिका कान्त राधा कान्त नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे 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 कृष्ಣ ಎಲ್ಲರಿಗೂ ಇಸ್ಕಾನ್ ಮಂಗಳೂರಿನವರು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಸ್ವಾಗತ. ಇವತ್ತಿನ ಅಧ್ಯಾಯ 11. ನನ್ನ ಹೆಸರು ಗೀತಾ ಮೋಹನ್ ಅಂತ. ಪ್ರಭುಜಿ ಸ್ವಲ್ಪ ಇದನ್ನ ದಾಮೋದರ ಮಾಸ ಅಂತ ಕರೀತಾರೆ. ಈ ಒಂದು ತಿಂಗಳು ಕಾರ್ತಿಕ ಮಾಸ. ಇದ್ರಲ್ಲಿ ಒಂದು ಏನು ವಿಶೇಷ ಅಂತಂದ್ರೆ ಈ ಒಂದು ಮಾಸದಲ್ಲಿ ಕೃಷ್ಣನ ಆ ದಾಮೋದರ ರೂಪದಲ್ಲಿ ಅಂದ್ರೆ ಯಶೋದೆ ಮಾತೆ ಕೃಷ್ಣನ ಒಂದು ಏನಂತಾರೆ ಹೊರಳಿಗೆ ಕಟ್ಟಿ ಹಾಕ್ತಾಳೆ. ಆ ಕಟ್ಟಿ ಹಾಕಿದಂತಹ ಒಂದು ಪ್ರಸಂಗ. ಆ ಸಂದರ್ಭದಲ್ಲಿ ಒಂದು ಭಗವಂತನ ಕುರಿತಾಗಿ ಒಂದು ಅಷ್ಟಕವನ್ನ ಬರೆದಿದ್ದಾರೆ, ದಾಮೋದರ ಅಷ್ಟಕ ಅಂತ. ಆ ಒಂದು ಅಷ್ಟಕವನ್ನ ಶ್ಲೋಕಗಳನ್ನ ಪ್ರತಿ ಸಂಜೆ ದೀಪವನ್ನ ಹಚ್ಚಿ ಭಗವಂತನಿಗೆ ತುಪ್ಪದ ಆರತಿಯನ್ನ ಬೆಳಗ್ತಾ ಈ ಒಂದು ಹಾಡನ್ನ ಹೇಳ್ತಾರೆ. ಆ ಒಂದು ಕಾರ್ಯಕ್ರಮ ಈ ತಿಂಗಳು ಪೂರ್ತಿ ಇರೋ ಕಾರಣ ಪ್ರಭುಜಿ ಅದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಆದ ಕಾರಣ ನಾನು ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅಧ್ಯಾಯ 11 ವಿಶ್ವರೂಪ ದರ್ಶನ. ಹರೇ ಕೃಷ್ಣ. ಯಾರಾದ್ರೂ ನಿನ್ನೆ ಅಧ್ಯಾಯದ ಬಗ್ಗೆ ಹೇಳ್ತೀರಾ? 10ನೇ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡಿದ್ರಿ ಅಂತ. ಹರೇ ಕೃಷ್ಣ. ನಿನ್ನೆಯ ಅಧ್ಯಾಯದ ಹೆಸರು ಯಾರಿಗಾದ್ರೂ ನೆನಪಿದ್ಯಾ? ಹತ್ತನೇ ಅಧ್ಯಾಯದ ಹೆಸರು ವಿಭೂತಿ ಯೋಗ ಅಂತ ಕರೀತಾರೆ. ವಿಭೂತಿಗಳು, ಭಗವಂತನ ವಿಭೂತಿಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಅಂದ್ರೆ ಭಗವಂತ ಅರ್ಜುನ ಹೇಳೋದಕ್ಕೆ ಇಷ್ಟಪಡ್ತಾನೆ. ಭಗವಂತ ಯಾವ್ದೆಲ್ಲ ಒಂದು ಅವನ ವಿಭೂತಿಗಳು ಅಂದ್ರೆ ಅವನು ಎಲ್ಲರಿಗೋಸ್ಕರ ಕೇಳ್ತಾನೆ. ಅಂದ್ರೆ ಭಗವಂತನನ್ನ ಸದಾ ನೆನೆಸೋದು ಹೇಗೆ, ಭಗವಂತನನ್ನ ಪ್ರತಿಕ್ಷಣ ನೆನೆಸ್ಬೇಕು ಅಂದ್ರೆ ಅವನನ್ನ ಎಲ್ಲದರಲ್ಲೂ ಕಾಣುವಂತಹ ಒಂದು ಮನಸ್ಥಿತಿ ಇರಬೇಕು. ಅದಕ್ಕಾಗಿ ಅವನು ಕೇಳ್ತಾನೆ. ಆಗ ಪರಮಾತ್ಮ ಹೇಳ್ತಾನೆ, ಸೂರ್ಯನಲ್ಲಿ ಬೆಳಕು, ಗಾಳಿಯಲ್ಲಿ ಶಬ್ದ, ನೀರಿನಲ್ಲಿ ರುಚಿ, ಹೀಗೆ ಪ್ರತಿಯೊಂದು ಹೇಳ್ತಾ ಅನೇಕ ವಿಷಯಗಳನ್ನ ಹೇಳ್ತಾನೆ. ಯಾವ್ದೆಲ್ಲ ಪ್ರಮುಖವಾದಿದೆ ಆ ಒಂದು ಪ್ರಮುಖವಾದದ್ದು ಅದು ಪ್ರಾಮುಖ್ಯತೆನ ಯಾವ ರೀತಿ ಪಡ್ಕೊಳ್ತಾ ಇದೆ, ಅದಕ್ಕೆ ತನ್ನ ಒಂದು
ಅಂಶದ ಒಂದು ಕಿಡಿ ಅಲ್ಲಿ ಇರೋದಕ್ಕೆ ಕಾರಣ ಅಂತ ಹೇಳ್ತಾ ಭಗವಂತ ಒಂದೊಂದನ್ನೇ ವಿವರವಾಗಿ ಹೇಳ್ತಾ ಹೋಗ್ತಾನೆ. ಕೊನೆಯಲ್ಲಿ ಹೇಳ್ತಾನೆ, ಈ ರೀತಿ ಒಂದೊಂದೇ ಹೇಳೋ ಅವಶ್ಯಕತೆ ಏನಿದೆ, ನಾನು ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೊಂಡಿದ್ದೀನಿ ನನ್ನ ಒಂದೇ ಅಂಶದಿಂದ ಅಂತ ಹೇಳ್ತಾನೆ. ಅಂದ್ರೆ ತನ್ನ ಒಂದು ಸ್ವಾಂಶ ವಿಸ್ತರಣೆ, ಅಂದ್ರೆ ಭಗವಂತನ ಸ್ವಾಂಶ ವಿಸ್ತರಣೆ ಅಂದ್ರೆ ಪರಮಾತ್ಮನಾಗಿ, ಅಂದ್ರೆ ಕ್ಷೀರೋದಕಶಾಹಿ ವಿಷ್ಣುವಾಗಿ ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತ ಇದ್ದಾನೆ. ಹೀಗೆ ಅವನು ಇಡೀ ವಿಶ್ವವನ್ನ ಆವರಿಸ್ಕೊಂಡಿದ್ದಾನೆ ಅಂತ ಹೇಳಿದಾಗ ಈಗ ಅರ್ಜುನ ಅದನ್ನ ನೋಡೋದಕ್ಕೆ ಇಚ್ಛಿಸ್ತಾ ಇದ್ದಾನೆ. ಭಗವಂತ ನೀನ್ ಹೇಗೆ ನಿನ್ನ ಒಂದೇ ಅಂಶದಿಂದ ಇಡೀ ಒಂದು ಬ್ರಹ್ಮಾಂಡವನ್ನ ವಿಶ್ವವನ್ನ ಆವರಿಸ್ಕೊಂಡಿದ್ಯಾ, ನಾನು ಅದನ್ನ ನೋಡ್ಬೇಕು ಅಂತ ಇಲ್ಲಿ ಕೇಳ್ತಾನೆ. ಆಗ ಕೊನೆಗೆ ಅವನು ಆ ಭಗವಂತನ ವಿಶ್ವರೂಪವನ್ನ ಈ ಅಧ್ಯಾಯದ ಮೂಲಕ ನಾವು ನೋಡ್ತೀವಿ, ಅವ್ನು ನೋಡ್ತಾನೆ ಅನ್ನೋದನ್ನ. ಇಲ್ಲಿ ಒಂದು ವಿಶ್ವರೂಪ ಏನು ಅದು ಆಗ್ತಿದೆ, ಅದನ್ನ ಈ ಮೊದಲು ಅವನು ಯಶೋದೆ ಮಾತೆಗೂ ತೋರಿಸಿರ್ತಾನೆ. ಯಶೋದೆ ಮಾತೆ ಪುಟ್ಟ ಕೃಷ್ಣನ ಬಾಲಕನಿದ್ದಾಗ ಅವನು ಮಣ್ಣು ತಿಂದ ಅಂತ ಹೇಳಿ ಬಾಯಿ ತೆಗೆದು ತೋರಿಸಿದಾಗ ಆ ಒಂದು ವಿಶ್ವರೂಪ ದರ್ಶನವನ್ನ ತಾಯಿ ಒಂದು ಪೂರ್ಣ ಪ್ರಮಾಣದಲ್ಲಿ ಕಾಣ್ಲಿಲ್ಲ ಅಂದ್ರೂ ಕೂಡ ಅಲ್ಪ ಪ್ರಮಾಣದಲ್ಲಿ ಕಾಣ್ತಾಳೆ. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಅವಳು ಅದನ್ನ ಮರೆತು ಬಿಡ್ತಾಳೆ. ಯೋಗ ಮಾಯೆಯ ಒಂದು ಶಕ್ತಿಯ ಮೂಲಕ ಪರಮಾತ್ಮ ಅದನ್ನ ಮರೆಯುವಂತೆ ಮಾಡ್ತಾನೆ. ನಂತರ ಈ ವಿಶ್ವರೂಪವನ್ನ, ಅಂದ್ರೆ ಇದು ವಿಶ್ವರೂಪ ಅಂತ ಹೇಳೋದಕ್ ಬರೋಲ್ಲ, ವಿರಾಟ್ ರೂಪ ಅಂತ ಹೇಳ್ಬೋದು. ಅಂದ್ರೆ ಸಂಧಿಗಾಗಿ ಹೋಗ್ತಾನೆ. ಅಂದ್ರೆ ಈ ಯುದ್ಧ ಬೇಡ, ಕುರುಕ್ಷೇತ್ರ ಯುದ್ಧ ಅದೇನ್ ನಡೀತಿದೆ ಅದು ಬೇಡ ಅಂತ ಒಂದು ಸಮಾಧಾನ ಮಾಡೋದಕ್ಕಾಗಿ ಅವನು ಹಸ್ತಿನಾಪುರಕ್ಕೆ ಹೋಗ್ತಾನೆ. ಅಲ್ಲಿ ಧೃತರಾಷ್ಟ್ರ ಮತ್ತೆ ದುರ್ಯೋಧನನಿಗೆ, ಅಂದ್ರೆ ಕುರುಡನಾಗಿದ್ದಂತ ಧೃತರಾಷ್ಟ್ರ ಕೂಡ ವಿರಾಟ್ ರೂಪವನ್ನ ಕಾಣುವಂತೆ ಮಾಡ್ತಾನೆ. ಅಂದ್ರೆ ಭಗವಂತನನ್ನೇ ಅವರು ಬಂಧಿಸುವ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾರು ದೂತನಾಗಿ ಬಂದಿದ್ದಾನೆ ಕೃಷ್ಣ, ಅವನನ್ನೇ ಬಂಧಿಸೋದಕ್ಕೆ ದುರ್ಯೋಧನ ಆದೇಶವನ್ನ ಕೊಟ್ಟಾಗ ಅವನು ತನ್ನ ವಿರಾಟ್ ರೂಪವನ್ನ ತೋರಿಸ್ತಾನೆ. ನಂತರ ಈ ಕುರುಕ್ಷೇತ್ರದಲ್ಲಿ ಅರ್ಜುನ ಭಗವಂತನ ವಿಶ್ವರೂಪವನ್ನ ಕಾಣ್ತಿರುವಂತದ್ದು. ಈ ವಿಶ್ವರೂಪವನ್ನ ಹಸ್ತಿನಾಪುರದಲ್ಲಿ ಇರುವಂತಹ ಸಂಜಯ ಧೃತರಾಷ್ಟ್ರನಿಗೆ ಅದನ್ನ ಹೇಳ್ತಾ ಇದ್ದಾನೆ. ಹೀಗೆ ಈ ಒಂದು ಅಧ್ಯಾಯ ನಾವು ನೋಡೋಣ ಏನೆಲ್ಲ ಆಗುತ್ತೆ ಮುಂದೆ ಅಂತ. ಇಲ್ಲಿ ಏನೆಲ್ಲ ವಿಷಯಗಳು ವಿಚಾರಗಳು ಬರುತ್ತೆ ಅಂತಂದ್ರೆ, ಮೊದಲಿಗೆ ವಿಶ್ವರೂಪವನ್ನು ತೋರಿಸಲು ಅರ್ಜುನ ವಿನಂತಿ ಮಾಡ್ತಾನೆ. ಅಂದ್ರೆ ಅವನು ಕೇಳ್ಕೊತಾನೆ, ಭಗವಂತ ನಿನ್ನ ಆ ಒಂದು ವಿಶ್ವರೂಪವನ್ನ, ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೊಂಡಿರುವಂತಹ ನಿನ್ನ ಸ್ವಾಂಶ ರೂಪವನ್ನ ನೋಡುವ ಒಂದು ಇಚ್ಛೆ ನನಗಿದೆ. ಅದನ್ನ ನೋಡುವ ಯೋಗ್ಯತೆ ನನಗಿದ್ರೆ ನೀನು ಅದನ್ನ ತೋರಿಸು ಅಂತ ಅವನು ವಿನಂತಿ ಮಾಡ್ಕೋತಾನೆ. ನಂತರ ಭಗವಾನ್ ಕೃಷ್ಣನು ತನ್ನ ಸಾರ್ವತ್ರಿಕ ರೂಪವನ್ನ ವಿವರಿಸ್ತಾನೆ. ಅಂದ್ರೆ ಮೊದಲಿಗೆ ಕೃಷ್ಣ ವಿವರಣೆ ಮಾಡ್ತಾನೆ ಆ ವಿಶ್ವರೂಪದ ಬಗ್ಗೆ. ನಂತರ ಅರ್ಜುನ ಅದನ್ನ ಕಾಣ್ತಾನೆ, ಅವನು ಕೂಡ ಹೇಳ್ತಾನೆ ಏನೆಲ್ಲ ಆ ವಿಶ್ವರೂಪದಲ್ಲಿ ತಾನು ನೋಡಿದ ಅಂತ. ನಂತರ ಅದನ್ನೇ ಇಲ್ಲಿ ಸಂಜಯ ಕೂಡ ಧೃತರಾಷ್ಟ್ರನಿಗೆ ತಿಳಿಸ್ತಾನೆ. ಹೀಗೆ ಆ ವಿಶ್ವರೂಪದ ಬಗ್ಗೆ 3 ಜನ ಕೂಡ ಮಾತಾಡ್ತಾರೆ. ಸಂಜಯನು ಅರ್ಜುನನ ದೃಷ್ಟಿಯನ್ನು ವಿವರಿಸ್ತಾನೆ. ಸಂಜಯ ಏನನ್ನ ನೋಡ್ತಾ ಇದ್ದಾನೆ, ಅರ್ಜುನ ಏನನ್ನ ನೋಡ್ತಾ ಇದ್ದಾನೆ ಅದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಅರ್ಜುನನ ದರ್ಶನದ ಅನುಭವ, ಅವನು ಕೂಡ ಅವನ ಅನುಭವ, ಅವನಿಗೆ ಆ ಒಂದು ವಿಶ್ವರೂಪ ದರ್ಶನದ ಅನುಭವ ಏನಾಗ್ತಿದೆ ಅದನ್ನು ಕೂಡ ಅವನು ಹೇಳ್ತಾನೆ. ಕೃಷ್ಣ ಪ್ರತ್ಯುತ್ತರ, ತನ್ನ ಸಾಧನವಾಗು, ಅಂದ್ರೆ ಕೃಷ್ಣ ಹೇಳ್ತಾನೆ ಮುಂದೆ ನೀನು, ಅಂದ್ರೆ ಏನೆಲ್ಲ ಇಲ್ಲಿ ನಡೀತಿದೆ ಕುರುಕ್ಷೇತ್ರ ಯುದ್ಧ, ಮೊದಲ ಅಧ್ಯಾಯದಲ್ಲಿ ಅವನು ಅನ್ಕೋತಾನೆ ಅರ್ಜುನ ನನ್ನಿಂದಲೇ ಆಗ್ತಿದೆ, ನಾನಿದನ್ನ ಮಾಡ್ಲಿಲ್ಲ ಅಂತಂದ್ರೆ ಯುದ್ಧನೇ ನಡೆಯೋದಿಲ್ಲ ಅಂತ. ಆದ್ರೆ ಇಲ್ಲಿ ಕೃಷ್ಣ ಅವನಿಗೆ ತೋರಿಸ್ತಾ ಇದ್ದಾನೆ ಈ ಏನೆಲ್ಲ ನಡೀತಿದೆ ಅದಕ್ಕೆ ಅರ್ಜುನ ಕಾರಣ ಅಲ್ಲ, ಅದೆಲ್ಲದಕ್ಕೂ ಭಗವಂತನೇ ಕಾರಣ. ಅವನ ಒಂದು ಯೋಜನೆಯ ಅನುಸಾರ ಈ ಎಲ್ಲ ಯುದ್ಧವೂ ನಡೀತಾ ಇದೆ. ಇಲ್ಲಿ ಅರ್ಜುನ ಒಂದು ನಿಮಿತ್ತ ಮಾತ್ರ. ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ ನೀನು ಅದರ ಆ ಒಂದು ಯೋಜನೆಯಲ್ಲಿ ಒಂದು ಸಾಧನವಾಗು. ಆ ರೀತಿ ನೀನು ಸಾಧನವಾಗೋದಕ್ಕೆ ನಿನಗೆ ಇಚ್ಛೆ ಇಲ್ಲ ಅಂದ್ರೂ ಕೂಡ ಈ ಯುದ್ಧವನ್ನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ, ಇದು ನಡೆದೇ ತೀರುತ್ತೆ ಅನ್ನೋದನ್ನ ಅವನು ಹೇಳ್ತಾನೆ ಕೃಷ್ಣ ಕೂಡ. ಅರ್ಜುನನ ಪ್ರಾರ್ಥನೆಗಳು ನಾವು ನೋಡ್ತೀವಿ ಈ ಅಧ್ಯಾಯದಲ್ಲಿ. ಭಗವಂತನ ಹತ್ರ ಪ್ರಾರ್ಥನೆಗಳನ್ನ ನಾವು ಯಾವ ರೀತಿ ಸಲ್ಲಿಸ್ಬೇಕು ಅನ್ನೋದನ್ನ ಅರ್ಜುನನನ್ನ ಅನುಸರಿಸಿ ಹೇಗೆ ಮಾಡೋದು ಅನ್ನೋದನ್ನ ನಾವು ಮುಂದೆ ಕೊನೆಯ ಶ್ಲೋಕಗಳಲ್ಲಿ, ಈ ಅಧ್ಯಾಯದ ಕೊನೆಯ ಶ್ಲೋಕಗಳಲ್ಲಿ ತಿಳ್ಕೊಳ್ಳಿಕ್ಕಿದೀವಿ. ಮೊದಲನೇ ಶ್ಲೋಕ. ಅರ್ಜುನ ವಾಚ ಮದ್ ಅನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಜಿತಂ ಯತ್ವಯೋ
ತ್ವಯುಕ್ತಂ ವಚಸ್ತೇನ ಮೋಹೋ ಅಯಂ ವಿಗತೋ ಮಮ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ. ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ಪರಮಾತ್ಮ 4 ಚತುರ್ಶ್ಲೋಕಿ ಭಗವದ್ಗೀತಾ ಅಂತ ಹೇಳ್ತಾರೆ. ಆ ಭಗವದ್ಗೀತೆಯ ಪ್ರಮುಖ 4 ಶ್ಲೋಕಗಳು, ಮೂಲ ಭಗವದ್ಗೀತೆಯ ಒಂದು ಅರ್ಥವನ್ನ ಕೊಡುವಂತಹ 4 ಶ್ಲೋಕಗಳನ್ನ 8ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೆ ನೀವು ಓದಾಧ್ಯಾಯದಲ್ಲಿ ಅಂದ್ರೆ ನೆನ್ನೆಯ ಅಧ್ಯಾಯದಲ್ಲಿ ಕೇಳಿರ್ತೀವಿ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಸಂಬಂಧ ಜ್ಞಾನವನ್ನ ತಿಳಿಸಿಕೊಡುವಂತ ಶ್ಲೋಕ. ಅಂದ್ರೆ ಎಲ್ಲ ಸೃಷ್ಟಿಗೂ ಮೂಲ ಕೃಷ್ಣ, ನಾವು ಅವನಿಂದ ಬಂದಂತಹ ವಿಭಿನ್ನಾಂಶಗಳು ಅನ್ನೋದನ್ನ ಸಂಬಂಧ ಜ್ಞಾನ ಅಂತ ಹೇಳಿದ್ರೆ, ಮತ್ತೆ ಅವನು ಒಂದು ಸಂಬಂಧವನ್ನ ನಾವು ಹೇಗೆ ಧಿಕ್ಕರಿಸಿ ಈ ಭೌತಿಕ ಜಗತ್ತಿನಲ್ಲಿ ಬಂದು ಸಿಲುಕೊಂಡಿದೀವಿ ಅನ್ನುವಂಥದ್ದು, ನಂತರ ಅದನ್ನ ನಾವು ಮತ್ತೆ ಪುನರ್ಸ್ಥಾಪನೆ ಮಾಡುವಂಥದ್ದು, ಮತ್ತೆ ನಾವು ಭಗವಂತನ ಜೊತೆ ಆ ಸಂಬಂಧವನ್ನ ಏರ್ಪಡಿಸಿಕೊಳ್ಳುವುದಕ್ಕೆ ಭಕ್ತಿ ಸೇವೆ ಮಾಡುವ ಮೂಲಕ, ಭಗವಂತನಿಗೆ ಶರಣಾಗುವ ಮೂಲಕ, ಮತ್ತೆ ಭಗವಂತನ ಜೊತೆ ನಮ್ಮ ಒಂದು ಆ ಪ್ರೀತಿ ವಿನಿಮಯವನ್ನ ಏರ್ಪಡಿಸಿಕೊಳ್ಳುವ ಮೂಲಕ ಆ ಸಂಬಂಧವನ್ನ ಮತ್ತೆ ಪುನರ್ಸ್ಥಾಪನೆ ಮಾಡೋದನ್ನ ಅಭಿದಯ ಜ್ಞಾನ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ನೋಡಿರ್ತೀರಿ. ನಂತರ ಕೊನೆಯಲ್ಲಿ ಪ್ರಯೋಜನ, ಸಂಬಂಧ, ನನಗೂ ಕೃಷ್ಣನಿಗೆ ಏನ್ ಸಂಬಂಧ, ಆ ಸಂಬಂಧ ಯಾಕೆ ಕಳೆದು ಹೋಯ್ತು, ಈಗ ನಾನು ಅದನ್ನ ಮತ್ತೆ ಪುನರ್ಸ್ಥಾಪನೆ ಮಾಡುವಂತದ್ದು ಅಭಿದಯ. ನಂತರ ಆ ಅಭಿದಯ ಅಂದ್ರೆ ನಾನು ಅದರಲ್ಲಿ ಪ್ರಯತ್ನ ಪಟ್ಟಾಗ, ಅದರಲ್ಲಿ ನಾನು ಅದನ್ನ ನಾನು ಪ್ರಾರಂಭ ಮಾಡಿದಾಗ ಅಲ್ಲಿ ಭಗವಂತ ನನಗೆ ಏನು ಭರವಸೆಗಳನ್ನ ಕೊಡ್ತಾನೆ ಅಂತಂದ್ರೆ ಅದು ಪ್ರಯೋಜನ. ಪ್ರಯೋಜನ ಅಂದ್ರೆ ಭಗವಂತ ಅವನ ಪ್ರೇಮವನ್ನ ಪಡ್ಕೊಳ್ಳುವಂಥದ್ದು, ಅದು ಪ್ರಯೋಜನ ಅಂತ ಹೇಳ್ತಾರೆ. ಹೀಗೆ ಸಂಬಂಧ, ಅಭಿದಯ, ಪ್ರಯೋಜನವನ್ನ ತಿಳ್ಕೊಂಡಿರ್ತೀರಿ. ಅಲ್ಲಿ ಭಗವಂತ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದಾನೆ. ಅರ್ಜುನನಿಗೂ ಪ್ರತಿಯೊಂದು ಅರ್ಥ ಆಗಿದೆ. ಅವನು ಭಗವಂತನಿಗೆ ಹೇಳ್ತಾನೆ, ಅಂದ್ರೆ ಅವನು ಪ್ರತಿಕ್ರಿಯೆ ನೀಡ್ತಾನೆ, ಭಗವಂತ ನೀನು ಭಗವಂತ ಶ್ರೇಷ್ಠನಾದವನು, ಪರಮ ಪುರುಷ, ಪರಮ ದೇವೋತ್ತಮ ಪರಮ ಪುರುಷ, ಮತ್ತೆ ನೀನು ಪವಿತ್ರನಾದವನು, ಈ ರೀತಿ ಅವನು ಭಗವಂತನನ್ನ ಹೇಳ್ತಾನೆ. ಇದನ್ನ ನಾನು ಸ್ವತಃ ಹೇಳ್ತಿರುವಂತದ್ದಲ್ಲ, ನನಗೂ ಮೊದಲು ನಾರದ, ವ್ಯಾಸ, ಅಸಿತ ಎಲ್ಲರೂ ಕೂಡ ಇದನ್ನ ಹೇಳಿದ್ದಾರೆ, ದೃಢೀಕರಿಸಿದ್ದಾರೆ ಅಂತ ಹೇಳಿ ಒಪ್ಕೋತಾನೆ. ಕೃಷ್ಣ ಅವನು ಸಾಧಾರಣ ವ್ಯಕ್ತಿಯಲ್ಲ, ದೇವೋತ್ತಮ ಪರಮ ಪುರುಷ ಅಂತ. ಈಗ ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನ ಅನುಗ್ರಹದಿಂದ ಈ ಎಲ್ಲಾ ರಹಸ್ಯಗಳನ್ನ ತಿಳ್ಕೊಂಡಿದ್ದೀನಿ. ಇದೆಲ್ಲವೂ ಕೂಡ ಒಂದು ರಹಸ್ಯ. ಅವನಿಗೆ ಇಷ್ಟು ದಿನ ಅವನು ಅನ್ಕೊಂಡ ಕೃಷ್ಣ ಅವನ ಸಖ, ಅವನ ಸಂಬಂಧಿಕ ಅಷ್ಟೇ ಅಂತ, ಸ್ನೇಹಿತ ಅಂತ. ಆದ್ರೆ ಅಷ್ಟು ಮಾತ್ರ ಅಲ್ಲ, ಅವನು ದೇವೋತ್ತಮ ಪರಮ ಪುರುಷ ಅನ್ನುವಂತಹ ರಹಸ್ಯಗಳು ಅವನಿಗೆ ಈಗ ತಿಳಿದಿದೆ. ಆದ್ರೆ ಈಗ ಅವನಿಗೆ ಮೋಹನಾಶ ಆಗಿದೆ. ಮೋಹನಾಶ ಯಾವುದು ಅಂತಂದ್ರೆ, ನಾನು ಯುದ್ಧವನ್ನ ನಾನೇ ಮಾಡ್ತಾ ಇದ್ದೀನಿ, ಯುದ್ಧಕ್ಕೆ ನಾನೇ ಕಾರಣ ಅಂತ ಏನು ಮೋಹ ಅವನಲ್ಲಿತ್ತು, ಮತ್ತೆ ನನ್ನವರನ್ನ ಕಳ್ಕೊಂತೀನಿ, ನನ್ನವರೆಲ್ಲ ಸಾಯ್ತಾರೆ ಅನ್ನೋದು ಏನಿತ್ತು, ಅದಕ್ಕೆ ಅವನು ಆತ್ಮಜ್ಞಾನವನ್ನ ತಿಳಿಸ್ತಾನೆ. ಯಾರನ್ನು ನೀನ್ ಸಾಯಿಸೋದಿಕ್ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ನೀನು ಸಾಯಿಸ್ಲಿಲ್ಲ ಅಂದ್ರೂ ಕೂಡ ದೇಹತ್ಯಾಗವನ್ನ ಮಾಡೇ ಮಾಡ್ತಾರೆ ಅಂತೆಲ್ಲ ಹೇಳಿ ಅವನಿಗೆ ಜ್ಞಾನವನ್ನ ಕೊಟ್ಟಿದ್ದಾನೆ. ಆದ ಕಾರಣ ಇಲ್ಲಿ ಅವನಿಗೆ ಮೋಹ ಅನ್ನುವಂಥದ್ದು ನಾಶವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ಕೃಷ್ಣನ ಶ್ರೇಷ್ಠತೆಯ ಬಗ್ಗೆ ಈಗಾಗಲೇ ಮನವರಿಕೆಯಾಗಿದ್ದರೆ ಅವನು ಏಕೆ ವಿಶ್ವರೂಪವನ್ನು ನೋಡಲು ಬಯಸಿದನು ಅದರಲ್ಲಿ ಕೇಳ್ತಾ ಇದ್ದಾರೆ. ಅರ್ಜುನನಿಗೆ ಈಗಾಗ್ಲೇ ಗೊತ್ತಾಗಿದೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ, ಆದ್ರೂ ಕೂಡ ಅವನು ಯಾಕೆ ವಿಶ್ವರೂಪವನ್ನ ನೋಡೋದಕ್ಕೆ ಬಯಸ್ತಾ ಇದ್ದಾನೆ ಅಂತ. ಹರೇ ಕೃಷ್ಣ. ಯಾರಾದ್ರೂ ಗೊತ್ತಿದ್ರೆ ಹೇಳ್ಬೋದು, ಯಾಕೆ ಅವನು ಕೇಳ್ತಾ ಇದ್ದಾನೆ ಅಂತ. ಏನಂದ್ರೆ ಚಾಟ್ ನಲ್ಲೂ ಹಾಕ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮೂಢರು, ನಾಸ್ತಿಕರು ಏನ್ ಅನ್ಕೊಳ್ತಾರಂದ್ರೆ, ಕೆಲವೊಮ್ಮೆ ನಾವೇ ದೇವ್ರು, ನಾನು ದೇವ್ರು, ನೋಡು ನನ್ನ ಹತ್ರನು ಅದು ಇದೆ ಇದು ಇದೆ ಅಂತ ತೋರಿಸ್ತಾರೆ. ಆದ್ರೆ ಎಲ್ಲರಿಗೂ ವಿಶ್ವರೂಪವನ್ನು ತೋರ್ಸಕ್ ಆಗುದಿಲ್ಲ. ಅದರಿಂದ ಅಂದ್ರೆ ನಿಜವಾಗ್ಲೂ ಅವನು ಎಲ್ಲರಿಗೂ ತೋರಿಸ್ಬೇಕಲ್ಲ ದೇವೋತ್ತಮ ಪರಮ ಪುರುಷ ಅಂತ. ಅದನ್ನ ಪ್ರೂವ್ ಮಾಡೋಕೋಸ್ಕರ ಅರ್ಜುನ ಹೇಳ್ತಾ ಇದ್ದಾನೆ, ಭಗವಂತನ ವಿಶ್ವರೂಪ ನೋಡ್ಬೇಕು ಅಂತ ಬಯಸ್ತಾ ಇದ್ದಾನೆ ಅನ್ಸುತ್ತೆ ಮಾತಾಜಿ. ನಿಮ್ಮ ಕ್ಲಾಸ್ ಅಲ್ಲಿ ಕೇಳಿದ್ದೆ ಲಾಸ್ಟ್ ಟೈಮ್, ಸ್ವಲ್ಪ ಮರ್ತೋಗಿದೆ, ಸೆನ್ಸಿ. ಧನ್ಯವಾದಗಳು ಪ್ರಭುಜಿ. ಅದು ಈಗ ಅವ್ನು ಕೇಳ್ತಾ ಇರೋ ಉದ್ದೇಶ ಅದು. ಯಾಕಂದ್ರೆ ಸಾಧಾರಣವಾಗಿ ಅನೇಕ ಸಿದ್ಧಿಗಳಂತ ಪಡೆದಂತಹ ಒಂದು ಸಿದ್ಧರು ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ನಾವೇ ದೇವ್ರು ಅಂತ ಹೇಳಿ ಜನಸಾಮಾನ್ಯರನ್ನ ಮೋಸಗೊಳಿಸುವಂತವ್ರು ಅನೇಕ ಜನ ಇರ್ತಾರೆ. ಅಂತವರಿಗೋಸ್ಕರ ಕೇಳ್ತಾ ಇದ್ದಾನೆ. ಈಗ ಕೃಷ್ಣ ವಿಶ್ವರೂಪವನ್ನ ತೋರಿಸಿದ್ರೆ ಬೇರೆ ಯಾರಾದ್ರೂ ತನ್ನನ್ನ ತಾನು ದೇವ್ರು ಅಂತ ಹೇಳ್ಕೊಂಡ್ರೆ ನಾವು ಕೂಡ ಅವರನ್ನ ಕೇಳ್ಬೋದು. ಕೃಷ್ಣ ಅವನು
ದೇವೋತ್ತಮ ಪರಮ ಪುರುಷ, ಆದ್ದರಿಂದ ಅವನು ವಿಶ್ವರೂಪವನ್ನ ತೋರಿಸಿದ. ಈಗ ನೀನು ಕೂಡ ದೇವ್ರು ಅಥವಾ ದೇವೋತ್ತಮ ಪರಮ ಪುರುಷ ಅನ್ನೋದೇ ಸತ್ಯ ಆದ್ರೆ ನೀನು ಕೂಡ ವಿಶ್ವರೂಪವನ್ನ ತೋರಿಸು ಅಂತ ನಾವು ಕೇಳ್ಬೋದು. ಮತ್ತೆ ಇಲ್ಲಿ ಅವನು ಭಗವಂತನ ವಿಶ್ವರೂಪವನ್ನ ನೋಡುವ ಮೂಲಕ ಆ ಒಂದು ಯುದ್ಧದ ಮುಂದಿನ ಒಂದು ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ವಃ ಕಮಲಪತ್ರಾಕ್ಷ ಮಹಾತ್ಮ್ಯಾಂ ಅಪಿ ಚಾವ್ಯಯಂ. ಕಮಲ ನೇತ್ರರೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು. ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ, ಪ್ರತಿಯೊಂದು ಕೂಡ ಅಂದ್ರೆ ಹುಟ್ಟು, ಹೇಗೆ ಜೀವಿ ಹುಟ್ಟುತ್ತಾನೆ, ದೇಹ ಅನ್ನುವಂಥದ್ದು ಪಂಚಭೂತಗಳಿಂದ ಆದದ್ದು. ಆದ್ರೆ ನಾನು ಅಂತ ನಾವ್ ಏನಂತೀವಿ, ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ನಾನು ಅಂದ್ರೆ ಯಾರು ಅಂತ? ದೇಹನ ಅಥವಾ? ಹರೇ ಕೃಷ್ಣ. ಆತ್ಮ. ಆತ್ಮ. ಆತ್ಮಕ್ಕೆ ಹುಟ್ಟು ಅನ್ನುವಂಥದ್ದು ಸಾವು ಅನ್ನುವಂಥದ್ದು ಇಲ್ಲ, ಆದ್ರೆ ಈ ದೇಹಕ್ಕೆ ಹುಟ್ಟು ಸಾವು ಅನ್ನುವಂಥದ್ದು ಇರುತ್ತೆ. 8ನೇ ಅಧ್ಯಾಯದಲ್ಲಿ ಅಕ್ಷರ ಬ್ರಹ್ಮಯುಗದಲ್ಲಿ ನೀವು ತಿಳ್ಕೊಡ್ರಿ ಸಾವು ಅಂದ್ರೆ ಏನು. ಸಾವು ಅಂತಂದ್ರೆ ಆತ್ಮ ಒಂದು ದೇಹವನ್ನ ಬಿಟ್ಟು ಮತ್ತೊಂದು ದೇಹವನ್ನ ಪಡ್ಕೊಳ್ಳುವಂಥದ್ದು. ಅಂತಹ ಒಂದು ಸಾವಿನ ಸಮಯದಲ್ಲಿ ಅವರ ಒಂದು ಇಚ್ಛೆಯ ಅನುಸಾರವಾಗಿ, ಅವರ ಕರ್ಮಾನುಸಾರವಾಗಿ ಅವರಿಗೆ ಇನ್ನೊಂದು ದೇಹ ಸಿಗುತ್ತೆ. ಹೀಗೆ ಎಲ್ಲ ಜ್ಞಾನವನ್ನು ಕೂಡ ಅವನು, ಆತ್ಮಜ್ಞಾನವನ್ನ, ಮತ್ತೆ ಸಾವಿನ ಸಂದರ್ಭದಲ್ಲಿ ಆತ್ಮ ಯಾವ ರೀತಿ ಅದು ಇನ್ನೊಂದು ದೇಹವನ್ನ ಪಡ್ಕೊಳ್ಳುತ್ತೆ ಅನ್ನುವಂತ ವಿಷಯವನ್ನ, ಇದೆಲ್ಲವನ್ನು ಕೂಡ ಅವನು ಕೃಷ್ಣನಿಂದ ಕೇಳಿ ತಿಳಿದಿದ್ದಾನೆ. ಅದನ್ನೇ ಹೇಳ್ತಾ ಇದ್ದಾನೆ. ಮತ್ತೆ ನಿನ್ನ ಕೊನೆಯಾಗದ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. 10ನೇ ಅಧ್ಯಾಯ, 7ನೇ ಅಧ್ಯಾಯ, 9ನೇ ಅಧ್ಯಾಯದಲ್ಲಿ ಈ 3 ಅಧ್ಯಾಯದಲ್ಲೂ ಕೂಡ ಭಗವಂತನ ವೈಭವಗಳನ್ನ ಹೇಳ್ತಾನೆ. ಭಗವಂತ ಅವನು ಅವನ ಒಂದು ಐಶ್ವರ್ಯದ ಕಿಡಿಯಿಂದ ಪ್ರತಿಯೊಂದು ಕೂಡ ಅದರ ಒಂದು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ನಾವು ಕೂಡ ಭಗವಂತನ ವಿಭಿನ್ನಾಂಶ, ಅವನ ಒಂದು ಸಣ್ಣ ಕಿಡಿ, ಅವನ ಒಂದು ಕಿಡಿ ನಮ್ಮ ಆತ್ಮದ ರೂಪದಲ್ಲಿ ಈ ದೇಹದಲ್ಲಿ ಇದೆ. ಅದು ಈ ದೇಹದಲ್ಲಿ ಇಲ್ಲ ಅಂತಂದ್ರೆ ನಮ್ಮ ದೇಹ ಅದು ಒಂದು ಜಡ ವಸ್ತು, ಅದು ಒಂದು ಹೆಣ ಅಂತ ಕರಿತೀವಿ. ಹಾಗೆ ಪ್ರತಿಯೊಂದು ಕೂಡ ಯಾವ್ದೆಲ್ಲ ಒಂದು ಪ್ರಾಮುಖ್ಯವಾದದ್ದು ಇದೆ, ಅದೆಲ್ಲವೂ ಒಂದು ಪ್ರಾಮುಖ್ಯತೆಯನ್ನು ಪಡೆಯೋದಿಕ್ಕೆ ಮೂಲ ಕಾರಣ ಭಗವಂತ. ಇದನ್ನೆಲ್ಲ ನಾನು ಈಗಾಗ್ಲೇ ನಿನ್ನಿಂದ ಕೇಳಿ ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ವಿಶ್ವರೂಪವನ್ನು ತೋರಿಸಲು ನಾವು ಕೃಷ್ಣನನ್ನು ಒತ್ತಾಯಿಸಬಹುದೇ? ಕೃಷ್ಣ, ನಾವು ಕೃಷ್ಣನಿಗೆ ಆದೇಶ ಮಾಡಬಹುದಾ, ನಿನ್ನ ವಿಶ್ವರೂಪವನ್ನ ತೋರಿಸು ಅಂತ? ಹರೇ ಕೃಷ್ಣ, ನಾವು ಕೃಷ್ಣನನ್ನ ಒತ್ತಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನಮ್ಗೆ ಕೇಳೋದಕ್ಕೆ ಕೃಷ್ಣ ನಮ್ಗೆ ಸಿಗಬೇಕು. ನಾವು ಕೃಷ್ಣನನ್ನ ಕಾಣುವಷ್ಟು ಅದೃಷ್ಟಶಾಲಿಗಳು ನಾವಲ್ಲ, ಅಂತಹ ಒಂದು ಶುದ್ಧ ಭಕ್ತರು ನಾವಲ್ಲ. ಭಗವಂತ ಪ್ರೀತಿಗೆ ಹೊಲಿತಾನೆ ಹೊರತು ಇನ್ನೊಬ್ಬರ ಒಂದು ಒತ್ತಾಯಕ್ಕೆ ಮಣಿಯೋನಲ್ಲ. ಅವನು ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಕಾಣ ಸಿಗುವುದಿಲ್ಲ. ಆದ್ರೆ ಇಲ್ಲಿ ಆ ರೀತಿ ನಾವು ನಿನ್ನ ಒಂದು ವಿಶ್ವರೂಪವನ್ನ ತೋರಿಸುವಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಅರ್ಜುನನನ್ನು ಕೂಡ ನೋಡ್ತಾ ಇದೀವಿ. ಅವನು ಒತ್ತಾಯಿಸ್ತಾ ಇಲ್ಲ, ಅವನೇನ್ ಮಾಡ್ತಾ ಇದ್ದಾನೆ, ವಿನಂತಿಸ್ಕೊತಾ ಇದ್ದಾನೆ. ಅವನು ಹೇಳ್ತಾನೆ, ನನಗೆ ನಿನ್ನ ರೂಪವನ್ನ, ಅಂತಹ ಒಂದು ರೂಪವನ್ನ ನೋಡ್ಲಿಕ್ಕೆ ನನಗೆ ಆ ಒಂದು ಸಾಮರ್ಥ್ಯ ಇದೆ ಅನ್ನೋದಾದ್ರೆ, ಅಥವಾ ನನಗೆ ಆ ಒಂದು ಯೋಗ್ಯತೆ ಇದೆ ಅನ್ನೋದಾದ್ರೆ ನೀನು ನನಗೆ ಅದನ್ನ ತೋರಿಸುವಂತ ವಿನಂತಿಗಳನ್ನ ಮಾಡ್ತಾ ಇದ್ದಾನೆ. ಶುದ್ಧ ಭಕ್ತರು ಕೂಡ ವಿನಂತಿಸ್ಕೋತಾರೆ ಹೊರತು ಯಾರು ಒತ್ತಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸೇ ಯದಿ ತಚ್ಚಕ್ಯಂ ಮಯಾ ದೃಷ್ಟಂ ಇತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮನಾಂ ಅವ್ಯಯಂ. ಓ ಪ್ರಭುವೇ, ಯೋಗೇಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನ ತೋರಿಸು. ಅದನ್ನ ನೋಡೋದಕ್ಕೆ ನನಗೆ ಸಾಧ್ಯ ಆಗುತ್ತೆ ಅನ್ನೋ ಹಾಗಿದ್ರೆ ಮಾತ್ರ ನೀನ್ ನನಗೆ ಅದನ್ನ ತೋರಿಸು ಅಂತಲ್ಲಿ ವಿನಂತಿ ಮಾಡ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋ ಅಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪೃಥೆಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು, ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ಅಂದ್ರೆ ಇಲ್ಲಿ ಅವನು ವಿಶ್ವರೂಪದ ಬಗ್ಗೆ ಈಗ ಸ್ವತಃ ಕೃಷ್ಣನೇ ಹೇಳ್ತಾ ಇದ್ದಾನೆ, ಆ ವಿಶ್ವರೂಪ ಯಾವ ರೀತಿ ಇದೆ ಅಂತ. ಪೃಥೆಯ ಮಗ ಅಂದ್ರೆ ಕುಂತಿಯ ಮಗ ಅಂತ ಹೇಳ್ತಾ ಇದ್ದಾನೆ. ನನ್ನ ಸಿರಿಗಳನ್ನ ಅಂದ್ರೆ ಹೇಗೆ ಭಗವಂತ ಅವನ ಒಂದು
ಒಂದು ಅಂಶದ ಮೂಲಕ ಅವನು ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೊಂಡಾಗ ಹೇಗೆ ಕಾಣ್ತಾನೆ ಅನ್ನೋದನ್ನ ಅವನು ವಿವರಿಸ್ತಾ ಇದ್ದಾನೆ. ನನ್ನ ಸಿರಿಗಳನ್ನ, ನನ್ನ ವಿವಿಧ ದಿವ್ಯ ವರ್ಣಗಳ, ನನ್ನ ಕೋಟ್ಯಾಂತರ ರೂಪಗಳನ್ನ ನೋಡು. ಅಂದ್ರೆ ಭಗವಂತನ ಕೋಟ್ಯಾಂತರ ರೂಪಗಳನ್ನ ಅವನು ಇದ್ದಲ್ಲಿಯೇ ತೋರಿಸ್ತಾ ಇದ್ದಾನೆ. ಅಂದ್ರೆ ಇಡೀ ಒಂದು ಆಕಾಶವನ್ನೇ ಅವನು ಸ್ಕ್ರೀನ್ ಅಂದ್ರೆ ಪರದೆಯನ್ನಾಗಿ ಮಾಡ್ಕೊಳ್ತಾ ಇದ್ದಾನೆ. ಅಲ್ಲಿ ಅವನು ತನ್ನ ಒಂದು ರೂಪವನ್ನ, ಆ ಒಂದು ಬ್ರಹ್ಮಾಂಡವನ್ನ ಆವರಿಸ್ಕೊಂಡಿರುವಂತ ರೂಪವನ್ನ ತೋರಿಸ್ತಿದ್ದಾನೆ. ಪಶ್ಯಾದಿತ್ಯಾನ್ ವಸುನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನಿ ಅದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಭರತ ವಂಶಜರಲ್ಲಿ ಶ್ರೇಷ್ಠನೇ ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು. ಈವರೆಗೆ ಯಾರೂ ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು. ಅಂದ್ರೆ ಅವನು 10ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ದ್ವಾದಶ ಆದಿತ್ಯರು, ಅದರಲ್ಲಿ ಅವನು ವಾಮನ ಅಂತ, ಅಷ್ಟವಸುಗಳು, ಮತ್ತೆ ಏಕಾದಶ ರುದ್ರರು, 11 ಜನ ರುದ್ರರು, ಅಶ್ವಿನಿ ಕುಮಾರರು, ಇವರೆಲ್ಲರೂ ಕೂಡ ಭಗವಂತನ ಒಂದು ಅವರಲ್ಲಿ ಒಂದು ಶ್ರೇಷ್ಠತೆ ಇರುವ ಕಾರಣ ಅದರಲ್ಲಿ ಒಂದು ಪ್ರಮುಖವಾದ ಏನೆಲ್ಲ ಇದೆ ಅದೆಲ್ಲವೂ ಕೂಡ ಭಗವಂತನ ಒಂದು ಕಿಡಿ, ಅವನ ಒಂದು ಐಶ್ವರ್ಯದ ಕಿಡಿ ಅಂತ ಅವನು ಹೇಳ್ತಾನೆ. ಇಲ್ಲಿ ಅದೆಲ್ಲವನ್ನು ಕೂಡ ನೀನು ಒಮ್ಮೆಲೆ ಒಂದೇ ಸತಿಗೆ ಅಷ್ಟನ್ನು ಕೂಡ ಒಂದೇ ಸತಿಗೆ ನೀನು ನೋಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಈ 14 ಲೋಕಗಳು ಏನಿದೆ ಇಡೀ ಬ್ರಹ್ಮಾಂಡದಲ್ಲಿ, ಅವೆಲ್ಲವನ್ನು ಕೂಡ ಅರ್ಜುನ ಇದ್ದಲ್ಲಿಯೇ ಎಲ್ಲರನ್ನು ಕೂಡ ಒಂದೇ ಸತಿಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ಅದನ್ನ ಅವನು ನೋಡ್ತಾ ಇದ್ದಾನೆ, ಮತ್ತೆ ಅದನ್ನ ನೋಡಿ ಆಶ್ಚರ್ಯ ಪಡುವಂತೆ ಇದು ಕಾಣ್ತಿದೆ ಅಂತೇಳಿ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ಮಾತ್ರ ವಿಶ್ವರೂಪ ಏಕೆ ಕಾಣಿಸಿತು? ಹರೇ ಕೃಷ್ಣ. ಅರ್ಜುನ ವಿಶ್ವರೂಪವನ್ನ ಹೇಗೆ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ, ಅಲ್ಲಿ ಕುರುಕ್ಷೇತ್ರ ಯುದ್ಧದ ಒಂದು ಜಾಗದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಸೇರಿದೆ, ಅಲ್ಲಿ ಎಲ್ಲರೂ ಇದ್ದಾರೆ. ಆದ್ರೆ ಅರ್ಜುನ ಮಾತ್ರ ಇದನ್ನ ಹೇಗೆ ನೋಡ್ಲಿಕ್ಕೆ ಸಾಧ್ಯ ಆಯ್ತು? ಭಕ್ತ ಮತ್ತೆ ಅವರ ಫ್ರೆಂಡ್ ಆಗಿರ್ತಾರೆ, ಭಕ್ತನಾಗಿದ್ದಾನೆ. ಹಾ ಪ್ರಭು. ಮತ್ತೆ ಧರ್ಮದ ದಿವ್ಯ ಕಡೆ ದೃಷ್ಟಿ ಕೊಟ್ಟಿರ್ತಾರೆ. ಹೌದು, ಇಲ್ಲಿ ಕೃಷ್ಣ ಅವನಿಗೆ ಆ ವಿಶ್ವರೂಪವನ್ನ ನೋಡ್ಲಿಕ್ಕೆ ಸಾಧಾರಣ ದೃಷ್ಟಿಯಿಂದ ಸಾಧ್ಯ ಇಲ್ಲ. ಅಂದ್ರೆ ನಮ್ಮ ಒಂದು ಕಣ್ಣುಗಳನ್ನ ಚರ್ಮ ಚಕ್ಷು ಅಂತ ಕರೀತಾರೆ. ಈ ಒಂದು ಕಣ್ಣಿಗೆ ಅದರದೇ ಆದಂತಹ ಒಂದು ಸಾಮರ್ಥ್ಯ ಅನ್ನೋದಿದೆ, ಅದು ಎಲ್ಲವನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈಗ ನಾವು ನೋಡ್ತೀವಿ ಯಾವ್ದಾದ್ರು ಅಮೀಬಾ, ಬ್ಯಾಕ್ಟೀರಿಯಾ, ಅದನ್ನೆಲ್ಲ ನೋಡ್ಬೇಕಾದ್ರೂ ಕೂಡ ನಾವೊಂದು ಮೈಕ್ರೋಸ್ಕೋಪ್ ಆತರ ಎಲ್ಲ ಇಟ್ಕೊಂಡು ನೋಡ್ತೀವಿ, ಅಥವಾ ದೂರದಲ್ಲಿ ಇರುವಂತದಂತಂದ್ರೆ ಟೆಲಿಸ್ಕೋಪ್ ಮೂಲಕ ಗ್ರಹಗಳನ್ನೆಲ್ಲ ನೋಡ್ತೀವಿ. ಆದ್ರೆ ನಮ್ಮ ಒಂದು ಸ್ವಂತ ಕಣ್ಣಿನ ಮೂಲಕ ನಾವು ಅದನ್ನೆಲ್ಲ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ಅರ್ಜುನ ಕೂಡ ಭಗವಂತನ ವಿಶ್ವರೂಪವನ್ನ ಕಾಣೋದಕ್ಕೆ ಅವನಿಂದಲೂ ಸಾಧ್ಯ ಇಲ್ಲ. ಆದ ಕಾರಣ ಅವನಿಗೆ ಅದನ್ನು ಕಾಣ್ಲಿಕ್ಕೆ ಸಾಧ್ಯ ಆಗುವಂತಹ ಒಂದು ಸ್ಪೆಕ್ಸ್ ಅಂತಂದ್ರೆ ದಿವ್ಯ ದೃಷ್ಟಿ ಅಂತ ಹೇಳ್ತಾರೆ. ಅಂದ್ರೆ ಒಂದು 3D ಮೂವಿ ನೋಡ್ಬೇಕಂದ್ರೆ ಅದು ಎಫೆಕ್ಟಿವ್ ಆಗಿ ಕಾಣ್ಬೇಕಂದ್ರೆ ನಮ್ಗೆ ಹೇಗೆ ಸ್ಪೆಕ್ಸ್ ಕೊಡ್ತಾರೆ, ಆ ರೀತಿಲಿ ಭಗವಂತ ಅವನಿಗೆ ಒಂದು ದೃಷ್ಟಿಯನ್ನ ಕೊಡ್ತಾ ಇದ್ದಾನೆ. ಆದ್ರೆ ಈ ಮೊದಲು ವ್ಯಾಸರು ಕೂಡ ಆ ದಿವ್ಯ ದೃಷ್ಟಿಯನ್ನ ಸಂಜಯನಿಗೆ ಕೊಟ್ಟಿದ್ದಾರೆ. ಅವನು ಇದ್ದಲ್ಲಿಯೇ ಆ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ನಡೀತಿರೋದು ಎಲ್ಲವನ್ನು ಕೂಡ, ಮತ್ತೆ ಅಲ್ಲಿ ಏನೆಲ್ಲ ಮಾತನಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಅವನು ನೋಡ್ಲಿಕ್ಕೆ ಮತ್ತೆ ಕೇಳಲಿಕ್ಕೆ ಆಗ್ತಾ ಇದೆ. ಆದ ಕಾರಣ ಸಂಜಯ್ ಕೂಡ ಇಲ್ಲಿ ಅರ್ಜುನ ಏನೆಲ್ಲ ಕಾಣ್ತಾ ಇದ್ದಾನೆ ಅದನ್ನ ಸಂಜಯನು ನೋಡ್ತಾ ಇದ್ದಾನೆ, ಮತ್ತೆ ಅವನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಇಹೈಕಾಸ್ತ್ವಂ ಜಗತ್ಕೃಷ್ಣಂ ಪಶ್ಯಾತ್ ಸಾ ಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚನ್ಯಾದ್ ದ್ರಷ್ಟಮಿಚ್ಛಸಿ. ಅರ್ಜುನ, ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನೂ ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನೇನನ್ನು ನೋಡಲು ಬಯಸಬಹುದು ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ನೀನ್ ಏನೆಲ್ಲ ನೋಡ್ಬೇಕು ಅಂತ ಇಚ್ಛೆ ಪಡ್ತೀಯ. ಅಂದ್ರೆ ಈ ಒಂದು ವಿಶ್ವರೂಪ ಅದು ಯಾವ ರೀತಿ ಇದೆ ಅಂತಂದ್ರೆ, ಈಗ ನಾವ್ ಯಾವ್ದಾದ್ರು ಒಂದು ಪಿಕ್ಚರ್ ನೋಡಿದ್ರೆ ಅಲ್ಲಿ ಆ ಪಿಕ್ಚರ್ ಅಲ್ಲಿ ನಮ್ಗೆ ಕೆಲವೊಂದು ವಿಷಯಗಳು ಕ್ಲಾರಿಟಿ ಇಲ್ಲ ಅಂದ್ರೆ ನಾವು ಝೂಮ್ ಮಾಡಿ ನೋಡ್ತೀವಿ. ಹಾಗೆ ಇಲ್ಲಿ ಅರ್ಜುನ ಅಲ್ಲಿ ಅವನು ಏನನ್ನಾದ್ರೂ ಹೆಚ್ಚು ವಿಸ್ತಾರವಾಗಿ ಕಾಣ್ಬೇಕು ಅಂತ ಬಯಸಿದ್ರೆ ಅದು ಹೆಚ್ಚು ವಿಸ್ತರಣೆಗಳನ್ನ ತೋರಿಸ್ತಾ ಅವನು ನೋಡುವಂತಾಗತ್ತೆ. ಮತ್ತೆ ಅವನು ಬರೀ ಝೂಮ್ ಮಾಡಿ ನೋಡುವಂತದ್ದೆಲ್ಲ, ಹಿಂದೆ ಏನೆಲ್ಲ ಆಗಿತ್ತು ಅದನ್ನು ಕೂಡ ಅವ್ನು ನೋಡೋದಕ್ಕೆ ಸಾಧ್ಯ ಇದೆ. ಅಂದ್ರೆ ಪೂರ್ವದಲ್ಲಿ ನಡೆದದ್ದು ಕೂಡ ಕಾಣ್ತಾ ಇದೆ, ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಅವನು ಏನಾದ್ರೂ ನೋಡ್ಬೇಕು ಅಂತಂದ್ರೆ ಅದು ಕೂಡ ಅವನಿಗೆ ಕಾಣಿಸ್ತಾ ಇದೆ. ಅಂದ್ರೆ ಅವನು ಮುಂದೆ ಫ್ಯೂಚರ್ ಏನಾಗುತ್ತೆ ಅಂದ್ರೆ ಯುದ್ಧದ ಒಂದು ಪರಿಣಾಮ ಏನಾಗುತ್ತೆ ಅದನ್ನು ಕೂಡ ಅವನು ಅಲ್ಲಿ ನೋಡ್ತಾನೆ. ಹೀಗೆ ಎಲ್ಲವನ್ನು ಕೂಡ ಒಂದೇ ಜಾಗದಲ್ಲಿ ಇದ್ಕೊಂಡು ಅರ್ಜುನ
ನೋಡ್ತಾ ಇದ್ದಾನೆ. ಅದನ್ನ ಇಲ್ಲಿ ಕೃಷ್ಣ ಅವನಿಗೆ ತೋರಿಸ್ತಾ ಇದ್ದಾನೆ. ಇಲ್ಲಿ ನೋಡ್ತಾ ಇದೀವಿ, ಅದನ್ನು ಕಾಣೋದಕ್ಕೆ ಅವನಿಗೆ ದಿವ್ಯ ಚಕ್ಷುಗಳನ್ನ ಭಗವಂತ ನೀಡಿದ್ದಾನೆ. ನಾತು ಮಾಂ ಶಕ್ಯಸೆ ದ್ರಷ್ಟುಂ ಅನೈನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮಿ ಯೋಗಮೈಶ್ವರಂ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ, ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ, ನನ್ನ ಐಶ್ವರ್ಯ ಯೋಗವನ್ನು ನೋಡು. ಅಂದ್ರೆ ಅದನ್ನ ಕಾಣೋದಕ್ಕೆ ಭಗವಂತ ಅವನಿಗೆ ದಿವ್ಯ ಕಣ್ಣುಗಳನ್ನ ನೀಡ್ತಾ ಇದ್ದಾನೆ. ಇಲ್ಲಿ 3 ರೀತಿಯ ಕಣ್ಣುಗಳ ಬಗ್ಗೆ ಹೇಳ್ತಾರೆ. ಒಂದು ಚರ್ಮ ಚಕ್ಷು ನಮ್ಮೆಲ್ಲರಿಗೂ ಇರುವಂತದ್ದು. ನಂತರ ಇಲ್ಲಿ ಅರ್ಜುನನಿಗೆ ಮತ್ತೆ ಸಂಜಯನಿಗೆ ನೀಡಿರುವಂತಹ ದಿವ್ಯ ಚಕ್ಷು, ಅಂದ್ರೆ ಆ ಒಂದು ಕಣ್ಣಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂತಂದ್ರೆ ಅವರು ಈ ಒಂದು ಭಗವಂತನ ವಿಶ್ವರೂಪವನ್ನಾಗ್ಲಿ ಅಥವಾ ದೂರದಲ್ಲಿ ಏನೋ ನಡೀತಿರುವಂತದ್ದನ್ನ ನಾವು ಟೆಲಿವಿಷನ್ ಮೂಲಕ ಅಥವಾ ಹೀಗೆ ಲ್ಯಾಪ್ಟಾಪ್ ಮೂಲಕ ಇಂಟರ್ನೆಟ್ ಮೂಲಕ ನಾವು ಹೇಗೆ ಕಾಣ್ತೀವಿ, ಹಾಗೆ ಅಲ್ಲಿ ಸಂಜಯನು ಕೂಡ ಅದನ್ನೆಲ್ಲ ನೋಡ್ತಾ ಇದ್ದಾನೆ. ಅಂದ್ರೆ ಅಲ್ಲಿ ಯಾವುದೇ ಒಂದು ಲ್ಯಾಪ್ಟಾಪ್ ಇಲ್ಲ ಅಥವಾ ಇಂಟರ್ನೆಟ್ ಇಲ್ಲ, ಏನಿಲ್ಲ, ಆ ಒಂದು ದಿವ್ಯ ಚಕ್ಷುಗಳ ಮೂಲಕ ಅವನು ಕಾಣ್ತಾ ಇದ್ದಾನೆ. ನಂತರ ಅಲ್ಲಿ ಸ್ವತಃ ಕೃಷ್ಣನನ್ನ, ಅಂದ್ರೆ ಭಗವಂತ ದೇವೋತ್ತಮ ಪರಮಪುರುಷ, ಅವನನ್ನ ಇದ್ದ ಹಾಗೆಯೇ ಅಲ್ಲಿ ಅರ್ಜುನ ಕಾಣ್ತಾ ಇದ್ದಾನೆ. ಅಂದ್ರೆ ಅದನ್ನ ನೋಡ್ಲಿಕ್ಕೆ ಪ್ರೇಮ ಚಕ್ಷು ಬೇಕು ಅಂತ ಹೇಳ್ತಾರೆ. ಭಕ್ತರಲ್ಲಿ ಆ ಪ್ರೇಮ ಚಕ್ಷು ಇರುವುದರಿಂದ ಅವರು ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಭಗವಂತ ದ್ವಾಪರ ಯುಗದಲ್ಲಿ ಇದ್ದಾಗ ಅನೇಕ ಜನ ಅವನನ್ನ ನೋಡಿದ್ದಾರೆ. ಧೃತರಾಷ್ಟ್ರ ನೋಡಿದ್ದಾನೆ, ದುರ್ಯೋಧನ ನೋಡಿದ್ದಾನೆ, ಅವನನ್ನ ಯಾರು ಶಿಶುಪಾಲ, ದಂತವಕ್ರ, ಇವರೆಲ್ಲರೂ ಜರಾಸಂಧ, ಇವರೆಲ್ಲ ನೋಡಿದ್ದಾರೆ. ಆದ್ರೆ ಅವ್ರು ಯಾರು ಕೂಡ ಅವನನ್ನ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನ ತಿಳಿಬೇಕು ಅಂತಂದ್ರೆ ನಮಗೆ ಪ್ರೇಮ ಚಕ್ಷು ಬೇಕು ಅಂತ ಹೇಳ್ತಾರೆ. ಹೀಗೆ 3 ರೀತಿಯ ಕಣ್ಣುಗಳ ಬಗ್ಗೆ ತಿಳಿಸ್ತಾರೆ. ಇಲ್ಲಿ ಆ ವಿಶ್ವರೂಪವನ್ನ ನೋಡೋದಕ್ಕೆ ಅವನು ನೀಡಿರುವಂತದ್ದು ದಿವ್ಯ ಚಕ್ಷು. ಅದು ಪ್ರೇಮ ಚಕ್ಷುಗಿಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆನ ಹೊಂದಿಲ್ಲ. ಆದ್ರೂ ಕೂಡ ಆ ಮೂಲಕ ಅವನು ಈ ಒಂದು ಭೌತಿಕ ಜಗತ್ತಿನಲ್ಲಿ ಭಗವಂತನ ಒಂದು ಅಸ್ತಿತ್ವವನ್ನ ನೋಡ್ತಾ ಇದ್ದಾನೆ. ಸಂಜಯ ಉವಾಚ ಏವಂ ಉಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಹಿ ದರ್ಶಯಾಮ್ ಆಸಪಾರ್ಥಾಯ ಪರಂ ರೂಪಂ ಐಶ್ವರಂ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಅಂದ್ರೆ ಇಲ್ಲಿ ಅರ್ಜುನ ಏನನ್ನ ನೋಡ್ತಾ ಇದ್ದಾನೆ ಅದನ್ನ ಇಲ್ಲಿ ಸಂಜಯನು ನೋಡ್ತಾ ಇದ್ದಾನೆ. ಅವನು ಅದನ್ನ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾನೆ. ಆ ಒಂದು ವಿಶ್ವರೂಪ ಹೇಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅನೇಕ ವಕ್ತ್ರ ನಯನಂ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋ ಆಯುಧಂ ದಿವ್ಯಮಾಲಾಂಬರ ದರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತ ವಿಶ್ವತೋಮುಖಂ. ಅರ್ಜುನನು ಈ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು, ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ವಿಶ್ವತೋಮುಖವಾಗಿತ್ತು, ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು. ಅಂದ್ರೆ ಭಗವಂತನ ಒಂದು ರೂಪ. ಅಂದ್ರೆ ಅವನು ಹೇಳ್ತಾನೆ, ರುದ್ರರಲ್ಲಿ ನಾನು ಶಿವ ಅಂತ, ಮತ್ತೆ ಅವನು ಆದಿತ್ಯ 12 ಪುತ್ರರಲ್ಲಿ ನಾನು ವಾಮನ ಅಂತ. ಹೀಗೆ ಅವನು ಯಾವ್ದೆಲ್ಲ ಒಂದು ವಿಶೇಷವಾದದ್ದನ್ನ ಹೇಳಿದ ಆ ಎಲ್ಲದರ ಒಂದು ರೂಪವನ್ನ ಒಂದೇ ಸತಿಗೆ ಅವನು ಕಾಣ್ತಾ ಇದ್ದಾನೆ. ಆ ಎಲ್ಲ ರೂಪಗಳು ಯಾವ ರೀತಿ ಅವನಿಗೆ ಕಾಣಿಸ್ತಿದೆ ಅಂತಂದ್ರೆ, ಅವರು ಅನೇಕ ವಸ್ತ್ರಗಳನ್ನ ಧರಿಸಿದ್ದಾರೆ, ಆಭರಣಗಳನ್ನ ಧರಿಸಿದ್ದಾರೆ, ಮತ್ತೆ ಅವರು ಗಂಧಗಳನ್ನ ಲೇಪಿಸಿಕೊಂಡಿದ್ದಾರೆ, ಮತ್ತೆ ಹೂಮಾಲೆಗಳನ್ನ ಅವರು ತೊಟ್ಟಿದ್ದಾರೆ. ಹೀಗೆ ಅವರೆಲ್ಲರೂ ಒಂದೇ ಸತಿಗೆ ಒಂದೇ ಸ್ಥಳದಲ್ಲಿ ಅವನು ಅಷ್ಟು ಒಂದು ದೃಶ್ಯವನ್ನ, ಅಷ್ಟೊಂದು ರೂಪಗಳನ್ನ ಅವನು ಕಾಣ್ತಾ ಇದ್ದಾನೆ. ಅದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪತ್ ಉತ್ತಿತ ಯದಿ ಬಾ ಸದೃಶಿ ಸಾ ಸ್ಯಾದ್ ವಾಸಸ್ತಸ್ಯ ಮಹಾತ್ಮನಃ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಭಗವಂತನ ದೇಹದಿಂದ ಬರ್ತಿರುವಂತಹ ಪ್ರಭೆಯನ್ನೇ ಆ ಒಂದು ಬ್ರಹ್ಮಜ್ಯೋತಿ ಅಂತ ಕರೀತಾರೆ. ಇಲ್ಲಿ ಆ ಒಂದು ಬ್ರಹ್ಮಜ್ಯೋತಿಯನ್ನು ಅವನು ಕಾಣ್ತಾ ಇದ್ದಾನೆ. ಅಂದ್ರೆ ಭಗವಂತನ ದೇಹದಿಂದ ಬರ್ತಿರುವಂತಹ ಕಾಂತಿ, ಆ ಒಂದು ಬ್ರಹ್ಮಜ್ಯೋತಿ ಯಾವ ರೀತಿ ಇದೆ ಅಂತಂದ್ರೆ, ನಮ್ಮ ಒಂದು
ಸಾಧಾರಣ ಕಣ್ಣುಗಳಿಂದ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಮಧ್ಯಾಹ್ನದ ಸಮಯದಲ್ಲಿ ಒಬ್ಬ ಸೂರ್ಯನನ್ನೇ ಕಣ್ಣೆತ್ತಿ ನೋಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗುದಿಲ್ಲ. ಹಾಗಿರ್ಬೇಕಾದ್ರೆ ಇಲ್ಲಿ ಅವನು ನೋಡ್ತಾ ಇರುವಂತದ್ದು ಲಕ್ಷಾಂತರ ಸೂರ್ಯರು ಒಂದೇ ಸತಿಗೆ ಅವರು ಉದಯಿಸಿದ್ರೆ ಎಷ್ಟು ಪ್ರಭೆ ಇರುತ್ತೆ, ಅಷ್ಟೊಂದು ಕೋರೈಸುವಂತಹ ಬೆಳಕು ಅಲ್ಲಿ ಇದೆ ಅಂತಾನ ಹೇಳ್ತಾ ಇದ್ದಾನೆ. ಅಂತಹ ಒಂದು ಬೆಳಕಿನ ಹಿಂದೆ, ಅಂದ್ರೆ ನಾವು ಇವಾಗ ಸಾಧಾರಣವಾಗಿ ತುಂಬಾ ಪ್ರಕಾಶಮಾನವಾದ ಬೆಳಕಿದ್ರೆ ಅದರ ಹಿಂದೆ ಯಾರಾದ್ರೂ ನಿಂತಿದ್ರೆ ಅಂದ್ರೆ ಆ ವ್ಯಕ್ತಿನ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಆ ಒಂದು ಪ್ರಭೆ ಅನ್ನುವಂಥದ್ದು ಅಷ್ಟೊಂದು ಪ್ರಕಾಶವನ್ನ ಹೊಂದಿರುತ್ತೆ. ಇಲ್ಲಿ ಲಕ್ಷಾಂತರ ಸೂರ್ಯರು ಉದಯಿಸಿದ್ದಾರೆ ಅಂತಂದ್ರೆ ಅವನು ಹಿಂದೆ ಏನೆಲ್ಲ ಒಂದು ಭಗವಂತನ ರೂಪಗಳಿದೆ ಅದನ್ನ ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಭಗವಂತ ಅವನಿಗೆ ಆ ಒಂದು ದಿವ್ಯ ಚಕ್ಷುವನ್ನ ಕೊಟ್ಟಿದ್ದಾನೆ. ಆ ದಿವ್ಯ ಚಕ್ಷುವಿನ ಮೂಲಕ ಅವನು ಅದೆಲ್ಲವನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ತತ್ರೈಕಸ್ತಂ ಜಗತ್ಕೃತ್ಸ್ನಂ ಪ್ರವಿಭಕ್ತಂ ಅನೇಕದಾ ಅಪಶ್ಯದ್ ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಬಾಹುಗಳು ಇದ್ದರೂ ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿ ಇರುವುದನ್ನು ಅರ್ಜುನನು ನೋಡಿದನು. ಅಂದ್ರೆ ಆ ರೂಪಗಳು, ಅನೇಕ ರೂಪಗಳು, ಅನೇಕ ಒಂದು ಮುಖಗಳು, ಮತ್ತೆ ಅನೇಕ ಬಾಯಿಗಳು, ಕಣ್ಣುಗಳು, ಅನೇಕ ತೋಳುಗಳು, ಕೈಗಳು, ಆ ಕೈಗಳಲ್ಲಿ ಅನೇಕ ಆಯುಧಗಳು, ಇವೆಲ್ಲವೂ ಕೂಡ ಇದ್ರೂ ಕೂಡ ಅವನು ಒಂದೇ ಜಾಗದಲ್ಲಿ ಕೂತಲ್ಲಿಯೇ ಅವನು ಅಂದ್ರೆ ನಾವು ನಿಂತಲ್ಲಿಯೇ ಅವನು 14 ಅಂದ್ರೆ 7 ಊರ್ಧ್ವ ಲೋಕಗಳು, 7 ಅಧೋ ಲೋಕಗಳು, 14 ಲೋಕಗಳಲ್ಲಿ ಭಗವಂತನ ಒಂದು ವಿಸ್ತರಣೆ ಯಾವ ರೀತಿ ಇದೆ ಅನ್ನೋದನ್ನ ಅವನು ಇದ್ದಲ್ಲಿಯೇ ಅವನು ಕಾಣ್ತಾ ಇದ್ದಾನೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ತಥಾ ಸಾ ವಿಸ್ಮಯಾವಿಷ್ಟೋ ಹೃಷ್ಟಾರೋ ಮಾದನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ್ ಅಭಾಷತಾಂ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಅಂದ್ರೆ ಈಗ ಅವನ ಮುಂದೆ ನಾವು ನೋಡ್ತೀವಿ ಹೇಗೆ ಅರ್ಜುನ ಭಗವಂತನಿಗೆ ಪ್ರಾರ್ಥನೆಗಳನ್ನ ಮಾಡಿದ. ನಾವು ಕೂಡ ಭಗವಂತನನ್ನ ಕಂಡಾಗ ಯಾವ ರೀತಿ ಅವನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ಬೇಕು ಅನ್ನೋದನ್ನ ಅರ್ಜುನನ ಒಂದು ಅನುಸರಣೆ ಮಾಡ್ತಾ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಯಾವಾಗ ಅವನಿಗೆ ಭಗವಂತನ ಒಂದು ರೂಪವನ್ನ ಕಾಣ್ತಾ ಇದ್ದಾನೆ, ಅಂದ್ರೆ ದೇವೋತ್ತಮ ಬ್ರಹ್ಮ ಪುರುಷ ಇಲ್ಲಿವರೆಗೂ ಅವನು ಹೇಳಿದ, ಅದನ್ನ ಅರ್ಜುನ ಕೇಳಿದ್ದ, ಈಗ ಅದನ್ನ ಕಣ್ಣಾರೆ ನೋಡ್ತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ. ಅದನ್ನ ನೋಡಿದಾಗ ಅವನಿಗೆ ಭಗವಂತನ ಮೇಲೆ ಒಂದು ಹೆದರಿಕೆ ಕೂಡ ಆಗತ್ತೆ. ಆದ್ರೆ ಅವನಲ್ಲಿ ತಲೆಬಾಗ್ತಾ ಇದ್ದಾನೆ, ಅವನಿಗೆ ಶರಣಾಗ್ತಾ ಇದ್ದಾನೆ, ಪ್ರಣಾಮಗಳನ್ನ ಮಾಡ್ತಾ ಇದ್ದಾನೆ, ಕೈ ಮುಗಿದ್ಕೊಂಡು ಅವನು ಪ್ರಾರ್ಥನೆಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇದನ್ನ ಸಂಜೆಯ ಅಂದ್ರೆ ಧೃತರಾಷ್ಟ್ರನಿಗೆ ಹೇಳ್ತಿರುವಂತದ್ದು. ಈಗ ಅರ್ಜುನ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಪಶ್ಯಾಮಿ ದೇವಾಂಸ್ತವ ದೇವದೇಹಿ ಸರ್ವಾಂಸ್ ತಥಾಭೂತ ವಿಶೇಷ ಸಂಗಾನ್ ಬ್ರಾಹ್ಮಣಂ ಈಶಂ ಕಮಲಾಸನಸ್ಥಂ ಋಷಿಂ ಚ ಸರ್ವಾನ್ ಮುರುಗಾಂಶ ದಿವ್ಯಾನ್. ಅಂದ್ರೆ ಅವನು ಏನೆಲ್ಲ ನೋಡ್ತಾ ಇದ್ದಾನೆ ಅದನ್ನ ಹೇಳ್ತಿದ್ದಾನೆ. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಏನೆಲ್ಲ ದೃಶ್ಯಗಳನ್ನ ನೋಡ್ತಾ ಇದ್ದಾನೆ ಅದನ್ನ ಹೇಳ್ತಾ ಇದ್ದಾನೆ. ಊರ್ಧ್ವಲೋಕ ಅಂತ ಹೇಳ್ತಾರೆ, ಬ್ರಹ್ಮಲೋಕ, ಸತ್ಯಲೋಕ, ಅಲ್ಲಿಂದ ಆರಂಭಿಸ್ತಾ ಇದ್ದಾನೆ. ಅವನು ಏನ್ನ ನೋಡ್ತಾ ಇದ್ದಾನೆ ಅಂತಂದ್ರೆ, ಅಲ್ಲಿ ಕಮಲದ ಮೇಲೆ ಬ್ರಹ್ಮನನ್ನ ನೋಡ್ತಾ ಇದ್ದಾನೆ, ನಂತರ ಶಿವನನ್ನ ನೋಡ್ತಾ ಇದ್ದಾನೆ, ಮತ್ತೆ ಎಲ್ಲ ಒಂದು ಸತ್ಯಲೋಕ ಅಂತ ಹೇಳ್ತಾರೆ, ಅಲ್ಲೆಲ್ಲ ಋಷಿ ಮುನಿಗಳಿರ್ತಾರೆ, ಅವರನ್ನು ಕಾಣ್ತಾ ಇದ್ದಾನೆ. ನಂತರ ದಿವ್ಯ ಸರ್ಪಗಳನ್ನು ಕೂಡ ಕಾಣ್ತಾ ಇದ್ದಾನೆ. ಪ್ರತಿಯೊಂದನ್ನು ಕೂಡ ಈಗ ವಿವರಿಸಿ ಹೇಳ್ತಾ ಇದ್ದಾನೆ ಅರ್ಜುನ. ಅನೇಕ ಬಹುದರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತು ಅನಂತ ರೂಪಂ ಅನಂತ ನ ಅಂತನಾ ಮಧ್ಯ ನಾ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಅದು ಯಾವ ರೀತಿ ಇದೆ ಆ ವಿಶ್ವರೂಪ ಅನ್ನೋದಂತಂದ್ರೆ, ಅಲ್ಲಿ ಅನೇಕ ರೂಪಗಳು, ಭಗವಂತನ ಅನೇಕ ರೂಪಗಳನ್ನ ಅವನು ಕಾಣ್ತಾ ಇದ್ದಾನೆ. ಇಡೀ ಒಂದು ಆಕಾಶವೇ ಪರದೆಯಾಗಿದೆ. ಅಲ್ಲಿ ಅವನಿಗೆ ತಿಳಿದಿಲ್ಲ, ಅಂದ್ರೆ ಈ ಒಂದು ಭಗವಂತನ ರೂಪ ಅದು ಎಲ್ಲಿ ಪ್ರಾರಂಭ ಆಗ್ತಿದೆ, ಯಾವುದು ಮಧ್ಯ, ಯಾವುದು ಒಂದು ಅಂತ್ಯ ಅನ್ನೋದನಿಗೆ ಅರ್ಥ ಆಗ್ತಿಲ್ಲ. ಎಲ್ಲವೂ ಕೂಡ
ಅವನಿಗೆ ಒಂದು ರೀತಿ ದಿಗ್ಭ್ರಮೆಯನ್ನು ಉಂಟು ಮಾಡ್ತಾ ಇದೆ. ಮತ್ತೆ ಅವನಿಗೆ ಒಂದು ವಿಸ್ಮಯವಾಗಿದೆ. ನಂತರ ಅವನಿಗೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಇದು ಎಲ್ಲಿ ಪ್ರಾರಂಭ ಆಗುತ್ತೆ, ಎಲ್ಲಿ ಕೊನೆಯಾಗುತ್ತೆ ಅನ್ನೋದು ಅವನಿಗೆ ತಿಳಿತಿಲ್ಲ. ಆದ್ರೆ ಅಲ್ಲಿ ಅವನು ಅನೇಕ ಅನೇಕ ಭಗವಂತನ ರೂಪಗಳನ್ನ, ಅನೇಕ ಅನೇಕ ಆಯುಧಗಳನ್ನ, ವಸ್ತ್ರಗಳನ್ನ, ಒಂದು ಹೂಮಾಲೆಗಳನ್ನ ತೊಟ್ಟಂತಹ ಭಗವಂತನ ಒಂದು ದಿವ್ಯ ದರ್ಶನವನ್ನ ಅವನು ನೋಡ್ತಾ ಇದ್ದಾನೆ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮತ್ತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನ್ ಅರ್ಲಕ ದ್ಯುತಿಂ ಅಪ್ರಮೇಯಂ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲಿಯೂ ಕಾಣುತ್ತಿದ್ದೇನೆ. ಹೇಳ್ತಾ ಇದ್ದಾನೆ ಭಗವಂತ. ನಿನ್ನ ರೂಪ ಅಲ್ಲಿ ಲಕ್ಷಾಂತರ ಸೂರ್ಯರು ಉದಯಿಸಿದರೆ ಎಷ್ಟು ಒಂದು ಪ್ರಕಾಶಮಾನವಾಗಿ ಇರುತ್ತೆ, ಎಷ್ಟು ಪ್ರಜ್ವಲಿಸುತ್ತೆ, ಆ ರೀತಿ ಭಗವಂತನ ರೂಪ ಅದು ಪ್ರಜ್ವಲಿಸ್ತಾ ಇದೆ. ಅದು ಬೆಂಕಿಯಂತೆ ಉರಿತಾ ಇದೆ. ಆದ್ರೂ ಕೂಡ ನಾನು ಆ ಒಂದು ಬೆಳಕಿನ ಹಿಂದೆ ಭಗವಂತನ ರೂಪಗಳನ್ನ ಕಾಣ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆ ಒಂದು ರೂಪಕ್ಕೆ ಅನೇಕ ಅನೇಕ ರೂಪಗಳು, ಆ ಅನೇಕ ಅನೇಕ ರೂಪಗಳು ಬೇರೆ ಬೇರೆ ರೀತಿಯಲ್ಲಿವೆ. ಆ ಒಂದು ರೂಪಗಳಿಗೆ ವಿವಿಧ ರೀತಿಯ ಆಯುಧಗಳು ಇದೆ. ಮತ್ತೆ ಅವರು ವಿವಿಧ ಒಂದು ಆಭರಣಗಳನ್ನ ಧರಿಸಿದ್ದಾರೆ. ಅದೆಲ್ಲವನ್ನು ಕೂಡ ಅವನು ಕಾಣ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ತ್ವಂ ಅಕ್ಷರಂ ಪರಮಂ ವೇದಿತವ್ಯಂ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಂ ಅವ್ಯಯಂ ಶಾಶ್ವತ ಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನೀನು ಪರಮವಾದ ಆದಿ ಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು, ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪರಮಪುರುಷನು. ಇದು ನನ್ನ ಅಭಿಪ್ರಾಯ. ಅಂದ್ರೆ ಭಗವಂತನನ್ನ ಸ್ತುತಿಸ್ತಾ ಇದ್ದಾನೆ, ಅವನಿಗೆ ಸ್ತುತಿಗಳನ್ನ ಮಾಡ್ತಾ ಇದ್ದಾನೆ. ಮೊದಲಿಗೆ ಅವನು ಏನ್ ಮಾಡ್ದ, ಭಗವಂತನಿಗೆ ನಮಸ್ಕಾರವನ್ನ ಮಾಡ್ದ, ಅವನಿಗೆ ಶರಣಾಗತನಾದ. ಆದ್ರೆ ನಾವು ಕೂಡ ದೇವಾಲಯಕ್ಕೆ ಹೋದಾಗ ಮೊದಲು ಮಾಡ್ಬೇಕಾಗಿರುವಂತದ್ದು ಭಗವಂತನಿಗೆ ಗಂಡಸರಾಗಿದ್ರೆ ದಂಡವತ ಪ್ರಣಾಮ ಅಂತ ಹೇಳ್ತಾರೆ, ಅಂದ್ರೆ ಅಷ್ಟಾಂಗ ಪ್ರಣಾಮ ಮಾಡ್ತಾರೆ. ಹೆಂಗಸರಾದ್ರೆ ಪಂಚಾಂಗ ಪ್ರಣಾಮ ಅಂತ ಹೇಳ್ತಾರೆ. ಆ ರೀತಿ ಭಗವಂತನಿಗೆ ನಾವು ದೀರ್ಘದಂಡ ನಮಸ್ಕಾರಗಳನ್ನ ಮಾಡ್ಬೇಕು. ಅದನ್ನ ಅವನು ಮೊದಲು ಮಾಡ್ದ. ನಂತರ ಈಗ ಸ್ತುತಿಸ್ತಾ ಇದ್ದಾನೆ. ಸ್ತುತಿಸೋದು ಅಂತಂದ್ರೆ ಭಗವಂತನನ್ನ ಅವನ ಒಂದು ಮಹಿಮೆಗಳನ್ನ ಹಾಡಿ ಹೊಗಳುವಂಥದ್ದು. ನಾವು ಕೂಡ ದೇವಾಲಯಗಳಿಗೆ ಹೋದಾಗ ಅನೇಕ ಆಚಾರ್ಯರು ಬರೆದಿರುವಂತಹ ಅನೇಕ ಕೀರ್ತನೆಗಳು, ದಾಸರು ಇವರೆಲ್ಲರೂ ಬರೆದಿರುವಂತಹ ಕೀರ್ತನೆಗಳಿರುತ್ತೆ, ಅವುಗಳನ್ನ ಹಾಡಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಅವನು ಸ್ತುತಿಸುವಾಗ ಹೇಳ್ತಾ ಇದ್ದಾನೆ, ನೀನು ಆದಿ ಲಕ್ಷ್ಯ, ಅಂದ್ರೆ ನೀನು ಎಲ್ಲವೂ ಕೂಡ ಭಗವಂತನ ಸೃಷ್ಟಿಯಿಂದ ಬಂದಂಥದ್ದು. ಅವನೇ ಎಲ್ಲದಕ್ಕೂ ಪರಮ ಮೂಲ, ಮತ್ತೆ ಅವನೇ ಎಲ್ಲರಿಗೂ ಕೂಡ ಕಟ್ಟಕಡೆಯ ವಿಶ್ರಾಂತಿ ತಾಣ. ಎಲ್ಲರೂ ಕೂಡ ಈ ಒಂದು ಭೌತಿಕ ಜಗತ್ತಿನ ಒಂದು ಭವಸಾಗರವನ್ನ ದಾಟಿದಾಗ, ಇಲ್ಲಿಂದ ಅವ್ರಿಗೆ ಮುಕ್ತಿ ಸಿಕ್ಕಾಗ ಅವರು ಬಂದು ವಿಶ್ರಾಂತಿಸುವಂತಹ ತಾಣ ಯಾವ್ದಂದ್ರೆ ಅದು ಭಗವಂತನ ಧಾಮ. ಅದ ಕಾರಣ ಅಲ್ಲಿ ಹೇಳ್ತಾ ಇದ್ದಾನೆ, ನೀನೇ ಕಟ್ಟಕಡೆಯ ವಿಶ್ರಾಂತಿ ತಾಣ, ಮತ್ತೆ ನಿನಗೆ ಕ್ಷಯವಿಲ್ಲ ಅಂತಂದ್ರೆ ಈ ದೇಹ ಅದು ಕ್ಷಯಿಸುತ್ತೆ. ಅಂದ್ರೆ ಈ ಒಂದು ದೇಹ ಅನ್ನುವಂಥದ್ದು ಅದು 6 ರೀತಿಯ ಬದಲಾವಣೆಗಳನ್ನ ಹೊಂದುತ್ತೆ. ಮೊದಲಿಗೆ ಹುಟ್ಟುತ್ತೆ, ಕೆಲವು ಸಮಯ ಬೆಳೆಯುತ್ತೆ, ನಂತರ ಅದರಲ್ಲಿ ಕೆಲವೊಂದು ಚೇಂಜಸ್ ಬರುತ್ತೆ, ಆಮೇಲೆ ಆ ಒಂದು ದೇಹದ ಮೂಲಕ ಇನ್ನೊಂದು ದೇಹದ ಉಪ ಉತ್ಪನ್ನಗಳು ಆಗುತ್ತೆ, ಆಮೇಲೆ ಅದು ವಯಸ್ಸಾದಾಗ ಕ್ಷೀಣಿಸಿ ಆಮೇಲೆ ಏನಾಗುತ್ತೆ, ಒಂದು ದಿನ ಆ ದೇಹ ಅದು ಸಾವನ್ನಪ್ಪುತ್ತೆ. ಆದ್ರೆ ಇಲ್ಲಿ ಭಗವಂತನಿಗೆ ಅಂತಹ ಒಂದು ಬದಲಾವಣೆಗಳಿಲ್ಲ. ಅದ ಕಾರಣ ಇಲ್ಲಿ ಹೇಳ್ತಾ ಇದ್ದಾನೆ, ನಿನಗೆ ಕ್ಷಯವೇ ಇಲ್ಲ. ಆ ಭಗವಂತ ಅವನು ಕ್ಷಯಿಸೋದಿಲ್ಲ, ಅದರಿಂದ ಅವನನ್ನ ಅಕ್ಷರ ಅಂತ ಹೇಳ್ತಾರೆ. ಅವನು ಕ್ಷಯ ಅನ್ನುವಂಥದ್ದು ಅವನಿಗೆ ಇಲ್ಲ. ಮತ್ತೆ ನೀನು ಅತ್ಯಂತ ಪ್ರಾಚೀನನು, ಅಂದ್ರೆ ಆದಿಪುರುಷ, ಎಲ್ಲದಕ್ಕೂ ಅವನು ಮೂಲ ಪುರುಷ. ಅವನಿಗಿಂತ ಹಿಂದೆ ಯಾರೂ ಇರಲಿಲ್ಲ, ಅವನೇ ಎಲ್ಲದಕ್ಕೂ ಮೂಲ. ಆದ ಕಾರಣ ಅವನು ಅತ್ಯಂತ ಪ್ರಾಚೀನನು. ನೀನು ಸನಾತನ ಧರ್ಮದ ಪಾಲಕನು. ಏನು ಒಂದು ಸನಾತನ ಧರ್ಮ ಇದೆ, ಅದು ಸ್ವತಃ ಕೃಷ್ಣನೇ ವೇದಗಳ ರೂಪದಲ್ಲಿ ಬ್ರಹ್ಮನಿಗೆ ನೀಡಿರುವಂತದ್ದು. ಹೀಗೆ ಆ ಒಂದು ಸನಾತನ ಧರ್ಮ ಅನ್ನುವಂಥದ್ದು ಏನಿದೆ, ಅದು ಭಗವಂತನಿಂದ ಬಂದಿರುವಂತದ್ದು. ಮತ್ತೆ ದೇವೋತ್ತಮ ಪರಮ ಪುರುಷ, ನೀನೇ ದೇವೋತ್ತಮ ಉತ್ತಮ ಪುರುಷ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇದು ನನ್ನ ಅಭಿಪ್ರಾಯ. ಹೀಗೆ ಅವನು ಭಗವಂತನನ್ನ ಸ್ತುತಿಸೋದಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಂ ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಂ ಇದಂ ತಪಂತಂ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ.
ನಿನಗೆ ಅಸಂಖ್ಯಾತ ಬಾಹುಗಳಿವೆ. ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು. ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ಅಂದ್ರೆ ಈಗ ಅವನು ಭಗವಂತನ ಒಂದು ಕಾಲರೂಪವನ್ನು ಕೂಡ ನೋಡ್ತಾ ಇದ್ದಾನೆ. ಕಾಲರೂಪ ಅಂತಂದ್ರೆ ಭಗವಂತನ ಅವನು ಮೃತ್ಯುವಾಗಿ, ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಭಗವಂತನ ದರ್ಶನ ಅನ್ನೋದು ಆಗುತ್ತೆ. ಭಕ್ತರು ಅವನ ಸೌಮ್ಯ ರೂಪವನ್ನ ನೋಡ್ತಾರೆ. ಯಾರು ಅಭಕ್ತರಿರ್ತಾರೆ ಅವರಿಗೆ ಅವನು ಮೃತ್ಯುವಾಗಿ ಅಂದ್ರೆ ಕಾಲರೂಪವಾಗಿ ಅವನು ಕಾಣಿಸ್ಕೊತಾನೆ. ಇಲ್ಲಿ ಆ ರೂಪವನ್ನ ಕೂಡ ಇಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನಿನ್ನ ಒಂದು ರೂಪಕ್ಕೆ ಆದಿಯ ಮಧ್ಯ ಅಂತ್ಯಗಳಿಲ್ಲ. ಅಂದ್ರೆ ನಿನ್ನನ್ನ ನಾನು ಎಲ್ಲಿ ಪ್ರಾರಂಭ ಎಲ್ಲಿ ಕೊನೆ ಅನ್ನುವಂಥದ್ದನ್ನ ನಾನು ಕಾಣೋದಿಕ್ ಸಾಧ್ಯ ಆಗ್ತಿಲ್ಲ. ನಿನ್ನ ಮಹಿಮೆಗಳಿಗೆ ಮಿತಿ ಇಲ್ಲ. ಭಗವಂತನ ಮಹಿಮೆಗಳನ್ನ ಭಗವಂತ ಅನಂತ ಶಯನ ಅಂತ ಹೇಳ್ತಾರೆ. ಆ ಅನಂತ ಮೇಲೆ ಅವನು ಮಲಗಿದ್ದಾನೆ. ಆ ಅನಂತ ಅವನಿಗೆ ಸಹಸ್ರ ಎಡೆಗಳು. ಆ ನಾಗನಿಗೆ ಅನಂತವಾದ ಎಡೆಗಳಿದೆ. ಅವನ ಅನಂತವಾದ ಬಾಯಿಗಳಿಂದ ಭಗವಂತನ ಸ್ತುತಿಗಳನ್ನ ಅನಂತ ಕಾಲದಿಂದ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆ ರೀತಿ ಅವನು ಎಷ್ಟು ಹಾಡಿ ಹೊಗಳಿದ್ರು ಅವನ ಮಹಿಮೆಗಳಿಗೆ ಮಿತಿ ಅನ್ನೋದೇ ಇಲ್ಲ ಅಂತ. ಹಾಗೆ ನಿನಗೆ ಅಸಂಖ್ಯಾತ ಬಾಹುಗಳಿವೆ. ಭಗವಂತನಿಗೆ ಒಂದು ವಿಶ್ವರೂಪದ ದರ್ಶನದಲ್ಲಿ ಅವನು ನೋಡ್ತಾ ಇದ್ದಾನೆ. ಅವನಿಗೆ ಎಷ್ಟೊಂದು ಬಾಹುಗಳು ಕಾಣಿಸ್ತಾ ಇದೆ. ಮತ್ತೆ ಸೂರ್ಯ ಚಂದ್ರರು ಯಾವ ರೀತಿ ಕಾಣಿಸ್ತಾ ಇದಾರೆ ಅಂದ್ರೆ ಭಗವಂತನ 2 ಕಣ್ಣುಗಳ ಹಾಗೆ ಕಾಣಿಸ್ತಾ ಇದ್ದಾರೆ. ಪ್ರಜ್ವಲಿಸುವ ಉರಿ ಭಗವಂತನ ಬಾಯಿಯಿಂದ ಬರ್ತಾ ಇದೆ. ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ಅಂದ್ರೆ ಆ ಒಂದು ಭಗವಂತನ ಒಂದು ಪ್ರಭೆ ಏನಿದೆ ಅದು ಇಡೀ ವಿಶ್ವವನ್ನೇ ಸುಡ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಪೃಥ್ವಿಯೋರ್ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾ ದೃಷ್ಟ್ವಾದ್ಭುತಂ ರೂಪಂ ಉಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲಾ ಲೋಕಗಳನ್ನು, ಅವುಗಳ ನಡುವಣ ಎಲ್ಲಾ ಸ್ಥಳವನ್ನು ವ್ಯಾಪಿಸಿದ್ದೀಯೆ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ಅಂದ್ರೆ ಇಲ್ಲಿ ಭಗವಂತ ಆ ರೂಪವನ್ನ ನೋಡ್ತಾ ಇದ್ದಾನೆ. ಅವನ ಉಗ್ರ ರೂಪ, ಅವನ ಕಾಲರೂಪವನ್ನ ನೋಡಿ 3 ಲೋಕಗಳು ಭಯ ಆಗ್ತಿದೆ. 3 ಲೋಕದಲ್ಲಿ ಇರುವಂತವ್ರಿಗೂ ಕೂಡ ಹೆದರ್ಕೊಳ್ತಾರೆ. ಅಂತಹ ಒಂದು ಉಗ್ರವಾದ ನಿನ್ನ ರೂಪ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತ ಅವನು ಒಬ್ಬನೇ ಆದ್ರೂ ಕೂಡ ಅವನು ಇಡೀ ಒಂದು ಆಕಾಶವನ್ನ ಆಕಾಶವನ್ನ ಪರದೆಯನ್ನಾಗಿ ಮಾಡ್ಕೊಂಡಿದ್ದಾನೆ. ಆ ಇಡೀ ಆಕಾಶವನ್ನು ಅವನು ಆವರಿಸ್ಕೊಂಡಿದ್ದಾನೆ, ವ್ಯಾಪಿಸ್ತಾ ಇದ್ದಾನೆ. ಮತ್ತೆ ಅವನ ಒಂದು ಅದ್ಭುತವಾದ ಮತ್ತೆ ಉಗ್ರವಾದ ರೂಪವನ್ನು ಕಂಡು ಇಲ್ಲಿ 3 ಲೋಕದ ಜನರು ಭಗವಂತನನ್ನ ನೋಡಿದಾಗ ಯಾವ ರೀತಿ ಪ್ರತಿಕ್ರಿಯೆಗಳನ್ನ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ಮುಂದೆ ಹೇಳ್ತಾ ಹೋಗ್ತಾನೆ. ಅಮಿಹಿತ್ವಾಂ ಸುರ ಸಂಗ ವಿಶಂತಿ ಕೇಚಿದ್ ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ಥಿತಿ ಉಕ್ತ್ವಾ ಮಹರ್ಷಿ ಸಿದ್ಧ ಸಂಗಾ ಸ್ತುವಂತಿ ಸ್ವಾಂ ಸ್ತುತಿಭಿ ಪುಷ್ಕಲಾಭಿ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತನಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವುವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರು ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು. ಅಂದ್ರೆ ಇಲ್ಲಿ ಮೊದಲಿಗೆ ಕೃಷ್ಣ ಹೇಳ್ತಾನೆ, ನೀನು ಯಾವ್ದನ್ನೆಲ್ಲ ನೋಡ್ಬೇಕು ಅಂತ ಇಚ್ಛೆ ಪಡ್ತೀಯ ಅದೆಲ್ಲ ನಿನಗೆ ಕಾಣುತ್ತೆ ಅಂತ. ಅಂದ್ರೆ ಹಿಂದೆ ಆದದ್ದಿರ್ಬೋದು, ಮುಂದೆ ಆಗೋದಿರ್ಬೋದು, ಅಥವಾ ಈಗ ನಡೀತಾ ಇರೋದಿರ್ಬೋದು, ಎಲ್ಲವನ್ನೂ ಕೂಡ ನೀನ್ ನೋಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾನೆ. ಹಾಗೆ ಇಲ್ಲಿ ಅರ್ಜುನ ಆ ಒಂದು ಊರ್ಧ್ವಲೋಕದ ಜನ ಭಗವಂತನನ್ನ ಕಂಡಾಗ ಅವ್ರು ಯಾವ ರೀತಿ ಅವರು ಪ್ರತಿಕ್ರಿಯೆಗಳನ್ನ ನೀಡ್ತಾರೆ ಅನ್ನೋದನ್ನ ಅವನು ನೋಡ್ತಾ ಇದ್ದಾನೆ. ಅಲ್ಲಿ ದೇವತೆಗಳು, ಸಿದ್ಧರು, ಚಾರಣರು ಮತ್ತೆ ಮಹರ್ಷಿಗಳು ಅವರೆಲ್ಲರೂ ಕೂಡ ತಪಸ್ವಿಗಳೆಲ್ಲ ಭಗವಂತನನ್ನ ಕಂಡಾಗ ಅವ್ರು ಯಾವ ರೀತಿ ನಡ್ಕೋತಾ ಇದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ಭಗವಂತನಿಗೆ ಶರಣಾಗ್ತಾ ಇದ್ದಾರೆ. ಅವನಿಗೆ ಶರಣಾಗಿ ಅವನಿಗೆ ಸ್ತುತಿಗಳನ್ನ ಹಾಡ್ತಾ ಇದ್ದಾರೆ, ಅವನನ್ನ ಹಾಡಿ ಹೊಗಳ್ತಾ ಇದ್ದಾರೆ, ಸ್ವಸ್ತಿ ಸ್ವಸ್ತಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಅವನು ಆ ಒಂದು ವಿಶ್ವರೂಪದಲ್ಲಿ ಕಾಣ್ತಾ ಇದ್ದಾನೆ. ರುದ್ರಾದಿತ್ಯವಸೋ ಯೇ ಚ ಸಾಧ್ಯ ವಿಶ್ವೇ ಅಶ್ವಿನೋ ಮರುತಶ್ಚೋ ಚೋಷ್ಮಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಗಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇ ದೇವತೆಗಳು, ಇಬ್ಬರು ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ಈ ಚಿತ್ರದಲ್ಲಿ, ಇದು ಕ್ಷೀರೋದಕಶಾಯಿ ವಿಷ್ಣು ಅಂದ್ರೆ ಪರಮಾತ್ಮ. ಅವನು ಕ್ಷೀರ ಸಾಗರದಲ್ಲಿ ಇರ್ತಾನೆ. ಈ ಒಂದು ದೇವತೆಗಳು
ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಅವನಿಗೆ ಶರಣಾಗತರಾಗ್ತಾರೆ. ಅಂದ್ರೆ ಎಲ್ಲರ ಹೃದಯದಲ್ಲೂ ಕೂಡ ಇರುವಂತದ್ದು ಈ ಪರಮಾತ್ಮನೇ. ಆ ಪರಮಾತ್ಮ ಎರಡು ಕಾರ್ಯಗಳನ್ನ ಮಾಡ್ತಾನೆ. ಒಂದು ಅನುಮತಿಯನ್ನ ನೀಡುವಂತದ್ದು, ಇನ್ನೊಂದು ಏನಂತ ಹೇಳ್ತಾರೆ, ಅವನು ಎಲ್ಲವನ್ನು ಕೂಡ ಎಲ್ಲರಿಗೂ ಅನುಮತಿಯನ್ನು ನೀಡ್ತಾನೆ. ನಂತರ ಅವನು ಏನೆಲ್ಲ ನಡೀತಿದೆ ಅದಕ್ಕೆಲ್ಲ ಸಾಕ್ಷಿ, ಮನಸ್ಸಾಕ್ಷಿ, ಆತ್ಮಸಾಕ್ಷಿಯಾಗಿ ಅವನು ಎಲ್ಲವನ್ನು ನೋಡ್ತಾ ಇರ್ತಾನೆ. ಹೀಗೆ ನಾವ್ ಏನೆಲ್ಲ ಬಯಸ್ತೀವಿ ಅದನ್ನ ನಾವು ಪಡ್ಕೊಳ್ಳಿಕ್ಕೆ ಏನ್ ಮಾಡ್ತೀವಿ, ಭಗವಂತನ ಹತ್ರಕ್ಕೆ ಹೋಗೋದಿಲ್ಲ, ನಾವು ನೇರವಾಗಿ ದೇವತೆಗಳ ಹತ್ರ ಹೋಗ್ತೀವಿ. ಯಾಕೆ ಆ ರೀತಿ ನಾವು ದೇವತೆಗಳ ಹತ್ರ ಹೋಗ್ತೀವಿ ಅಂತಂದ್ರೆ, ದೇವತೆಗಳ ಹತ್ರ ಹೋಗೋದ್ರಿಂದ ನಾವು ಏನನ್ನ ಬಯಸ್ತೀವಿ ಅದು ಕೂಡಲೇ ನಮ್ಗೆ ಸಿಗುತ್ತೆ. ಯಾಕೆ ಆ ರೀತಿ ಅಂತಂದ್ರೆ, ದೇವತೆಗಳು ಯೋಚನೆ ಮಾಡೋದಿಲ್ಲ ಈ ಒಂದು ವರವನ್ನ ಈ ಒಂದು ವ್ಯಕ್ತಿಗೆ ಕೊಟ್ರೆ ಅವನಿಗೆ ಅದು ಒಳ್ಳೇದೋ ಕೆಟ್ಟದ್ದು ಅಂತ ಅವರು ಯೋಚನೆ ಮಾಡಿ ಕೊಡುವಂತದ್ದಲ್ಲ. ಆದ್ರೆ ಭಗವಂತ ಹೇಗೆ ಅಂತಂದ್ರೆ, ನಾವ್ ಏನನ್ನೇ ಬಯಸಿದ್ರು ಅದನ್ನ ಅವನು ಕೂಡಲೇ ಕೊಟ್ಟು ಬಿಡೋದಿಲ್ಲ. ಅವನು ಮೊದಲು ನಮ್ಮನ್ನ ಶುದ್ಧೀಕರಿಸ್ತಾನೆ, ನಮ್ಮನ್ನ ಅದನ್ನ ಪಡ್ಕೊಳ್ಳೋದಕ್ಕೆ ಯೋಗ್ಯರನ್ನಾಗಿ ಮಾಡ್ತಾನೆ, ನಂತರ ಅವನು ಅದನ್ನ ನಮ್ಗೆ ಕೊಡ್ತಾನೆ. ಆದ್ರೆ ಈ ದೇವತೆಗಳು ನಾವು ಬಯಸಿದ್ದನ್ನೆಲ್ಲ ಕೊಡೋದಕ್ಕೆ ಅವ್ರಿಗೆ ಎಲ್ಲಿಂದ ಅದು ಸಾಧ್ಯ ಆಗ್ತಿದೆ ಅಂತಂದ್ರೆ, ಅವರು ಸ್ವತಃ ಭಗವಂತನ ಮೇಲೆಯೇ ಅವಲಂಬಿಸ್ತಾರೆ. ನಾವ್ ಏನನ್ನ ಬಯಸ್ತಾ ಇದೀವಿ ಅದನ್ನ ನಮಗೆ ಅವರು ನೇರವಾಗಿ ಕೊಡೋದಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಅವ್ರು ಏನನ್ನಾದ್ರೂ ಕೊಡ್ಬೇಕು ಅಂತಂದ್ರೆ ಅದನ್ನ ಯಾರ ಹತ್ರ ಇದೆ, ಆ ಓನರ್ ಯಾರಿದ್ದಾರೆ ಅವರಿಂದಾನೇ ತೆಗೆದು ಕೊಡ್ಬೇಕು. ಹಾಗೆ ಅವರು ಪರಮಾತ್ಮ ಕ್ಷೀರೋದಕ ಶಾಯಿ ವಿಷ್ಣುವಿಗೆ ಶರಣಾಗ್ತಾರೆ, ಮತ್ತೆ ಅಲ್ಲೋಗಿ ಅವನನ್ನ ಕೇಳ್ಕೋತಾರೆ. ಅವನು ಕೊಟ್ಟದ್ದನ್ನೇ ಅವರು ನಮಗೆ ಕೊಡುವಂತದ್ದು. ಇದನ್ನ ಅವಿಧಿ ಪೂರ್ವಕಂ ಅಂತಾರೆ. ವಿಧಿ ಪೂರ್ವಕ ಅಂದ್ರೆ ನೇರವಾಗಿ ಭಗವಂತನಿಂದ ಪಡ್ಕೊಳ್ಳುವಂಥದ್ದು, ಅವಿಧಿ ಪೂರ್ವಕಂ ಅಂದ್ರೆ ಇಂಡೈರೆಕ್ಟ್ ಆಗಿ ನಾವು ಪಡ್ಕೊಳ್ಳುವಂಥದ್ದು ಅಂತ. ಹಾಗೆ ಇಲ್ಲಿ ಎಲ್ಲ ರುದ್ರರು, ಆದಿತ್ಯರು, ವಸುಗಳು, ದೇವತೆಗಳು, ಎಲ್ಲ ದೇವತೆಗಳು ಕೂಡ ಭಗವಂತನನ್ನ ಅವರು ಅವಲಂಬಿಸ್ತಾರೆ. ಹೀಗೆ ಅವರೆಲ್ಲರೂ ಕೂಡ ಬೆರಗಾಗಿ ಭಗವಂತನನ್ನ ನೋಡ್ತಾ ಇದ್ದಾರೆ ಅಂತ ಇಲ್ಲಿ ಆ ಒಂದು ದೃಶ್ಯವನ್ನ, ಅಂದ್ರೆ ಊರ್ಧ್ವ ಲೋಕಗಳಲ್ಲಿ ಭಗವಂತನ ಜೊತೆ ದೇವತೆಗಳ ವ್ಯವಹಾರವನ್ನ ಅಲ್ಲಿ ಅವನು ನೋಡ್ತಾ ಇದ್ದಾನೆ ಆ ಒಂದು ವಿಶ್ವರೂಪದಲ್ಲಿ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರ್ ಪಾದಂ ಬಹು ಉದರಂ ಬಹು ದ್ರಾಷ್ಟ್ರಾ ಕರಾಲಂ ದೃಷ್ಟ್ವಾ ಲೋಕ ಪ್ರವ್ಯತಿತಾಸ್ ತಥಾಹಂ. ಇಲ್ಲಿ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ, ಅವರಂತೆ ನಾನು ಭಯಗೊಂಡಿದ್ದೇನೆ. ಅಂದ್ರೆ ಈಗ ಊರ್ಧ್ವ ಲೋಕಗಳ ಬಗ್ಗೆ ನೋಡ್ತಾ, ಈಗ ಅಧೋ ಲೋಕಗಳು, ಪಾತಾಳ ಲೋಕಗಳಲ್ಲಿ ಭಗವಂತನ ಕಂಡಾಗ ಅಲ್ಲಿರುವಂತಹ ಅಸುರರು ಯಾವ ರೀತಿ ಒಂದು ಪ್ರತಿಕ್ರಿಯೆಗಳನ್ನ ನೀಡ್ತಾರೆ ಅನ್ನೋದನ್ನ ಅವನು ಕಾಣ್ತಾ ಇದ್ದಾನೆ. ಅದನ್ನು ಕೂಡ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಅವರು ಅಸುರರು ಏನ್ ಮಾಡ್ತಾ ಇದ್ದಾರೆ, ಆ ಭಗವಂತನನ್ನ ಅವರು ಯಾವಾಗೆಲ್ಲ ಅವರ ಮುಂದೆ ಕಾಣಿಸ್ಕೋತಾನೆ ಆಗ ಅವರು ಹೆದರ್ಕೋತಾರೆ. ಹೆದರ್ಕೊಂಡು ಅವರು ಅಲ್ಲಿಂದ ಪಲಾಯನ ಮಾಡ್ತಾರೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಒಂದು ಉಗ್ರ ರೂಪ ಯಾವ ರೀತಿ ಇದೆ, ಒಂದು ವಿಶ್ವರೂಪ ಅನ್ನುವಂಥದ್ದು ಅಂತಂದ್ರೆ ಅದರಲ್ಲಿ ಅವನು ಅನೇಕ ಮುಖಗಳನ್ನ, ಕಣ್ಣುಗಳನ್ನ, ಬಾಹುಗಳನ್ನ, ತೊಡೆಗಳನ್ನ, ಪಾದಗಳನ್ನ, ಉದರಗಳನ್ನ, ಕೋರೆ ದಾಡೆಗಳನ್ನ ಹೊಂದಿರುವ ನಿನ್ನ ಮಹಾರೂಪವನ್ನು ಕಂಡು, ಅಂದ್ರೆ ಭಗವಂತನ ಒಂದು ಕಾಲ ರೂಪವನ್ನು ಕಂಡು ದೇವತೆಗಳು ಕೂಡ ಹೆದರ್ಕೊಡ್ತಾರೆ. ಅದೇ ರೀತಿ ಈಗ ನನಗೂ ಹೆದರಿಕೆ ಆಗ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ಕೂಡ ನಿನ್ನ ಒಂದು ರೂಪವನ್ನು ನೋಡಿ ಹೆದರ್ಕೊಳ್ತಾ ಇದ್ದೀನಿ, ನನಗೂ ಭಯ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅರ್ಜುನ ಏಕೆ ವಿಚಲಿತನಾದ? ಅರ್ಜುನ ಮೊದ್ಲಿಗೆ ಇಷ್ಟಪಟ್ಟ ವಿಶ್ವರೂಪವನ್ನ ನೋಡ್ಬೇಕಂತ ಬಯಸ್ತ, ಈಗ ಅವನ್ ಯಾಕೆ ಹೇಳ್ತಾ ಇದ್ದಾನೆ ನಿನ್ನ ಒಂದು ರೂಪ ನನಗೆ ತುಂಬಾ ಹೆದರಿಕೆ ಹುಟ್ಟಿಸ್ತಾ ಇದೆ ಅಂತ? ಅವನು ಯಾಕೆ ಈಗ ವಿಚಲಿತನಾಗಿದ್ದಾನೆ ಅಂತ. ಹರೇ ಕೃಷ್ಣ. ಈ ಅಧ್ಯಾಯದ ಮೊದಲಿನಲ್ಲಿ ಅವನೇ ಕೇಳಿದಲ್ವಾ, ನಾನು ನಿನ್ನ ವಿಶ್ವರೂಪವನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಹಾಗಿದ್ರೆ ನನ್ಗೆ ತೋರಿಸಂತ. ಈಗ ಯಾಕೆ ಅವನು ಹೆದರ್ಕೋತಾ ಇದ್ದಾನೆ? ಅಂದ್ರೆ ಈಗ ಅವನು ಆ ಭಗವಂತನ ಒಂದು ಕಾಲ ರೂಪವನ್ನ ನೋಡ್ತಾ ಇದ್ದಾನೆ. ಮೃತ್ಯುವಾಗಿ ಅವನು ಬಂದಾಗ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಇದ್ದಾನೆ. ಆದ ಕಾರಣ ಅವನಿಗೆ ಹೆದರಿಕೆ ಹುಟ್ಟಿಸ್ತಾ ಇದೆ. ನಭಾ ಸ್ಪೃಶಂ ದೀಪ್ತಾಂ ಅನೇಕ ವರ್ಣಂ ವ್ಯತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾತರ ಆತ್ಮ ಧೃತಿಂ ನ ವಿದಾಮಿ ಶಮಂ ಚ ವಿಷ್ಣು.
ಸರ್ವಾಂತರ್ಯಾಮಿಯಾದ ವಿಷ್ಣುವೆ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಅಂದ್ರೆ ಅವನಿಗೆ ಅವನ ಒಂದು ಮನಸ್ಸು ಅಥವಾ ಅವನ ಬುದ್ಧಿಯ ಮೇಲೆ ಅವನಿಗೆ ಯಾವುದೇ ನಿಯಂತ್ರಣ ಅನ್ನೋದಿಲ್ಲ. ಆ ಭಗವಂತನ ಆ ಒಂದು ರೂಪಗಳು ನೋಡ್ತಾ ನೋಡ್ತಾ ಅವನಿಗೆ ಹೆದರಿಕೆ ಆಗ್ತಿದೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಈಗ ನಾನು ನನ್ನ ಸಮಚಿತ್ತವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ನನ್ಗೆ ಸಾಧ್ಯ ಆಗ್ತಿಲ್ಲ. ನಿನ್ನ ಈ ಒಂದು ಉಗ್ರ ರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಮುಂದೆ ಏನ್ ಕೇಳ್ತಾನೆ ಅಂತ ನೋಡೋಣ. ಅರ್ಜುನ ಏನನ್ನ ನೋಡೋಕೆ ಬಯಸ್ತಾನೆ ಅಂತ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ಅಂದ್ರೆ ಅವನೀಗ ಆ ಒಂದು ಕುರುಕ್ಷೇತ್ರ ಯುದ್ಧ ಇನ್ನು ಪ್ರಾರಂಭ ಆಗಿಲ್ಲ, ಅದರ ಒಂದು ಅದರ ಒಂದು ಫಲಿತಾಂಶವನ್ನ ನೋಡ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಹೆದರಿಕೆ ಆಗ್ತಾ ಇದೆ. ಅಲ್ಲಿ ಏನ್ ಕಾಣ್ತಾ ಇದೆ ಅಂತಂದ್ರೆ, ಆ ಒಂದು ವಿಶ್ವರೂಪದಲ್ಲಿ ಅವನು ಅನೇಕ ರಾಜರುಗಳನ್ನ ನೋಡ್ತಾ ಇದ್ದಾನೆ. ಅವನು ನನ್ನ ಭೀಷ್ಮಾಚಾರ್ಯರು, ಪಿತಾಮಹ ಅವರನ್ನ ಕೊಲ್ಲೋದಿಲ್ಲ, ನನ್ನ ಗುರುಗಳು ದ್ರೋಣಾಚಾರ್ಯರು ಅವರನ್ನ ಕೊಲ್ಲೋದಿಲ್ಲ ಅಂತ. ಕರ್ಣ ಇವರೆಲ್ಲರನ್ನು ಕೂಡ ಈಗ ನೋಡ್ತಾ ಇದ್ದಾನೆ. ಆ ವಿಶ್ವರೂಪದಲ್ಲಿ ಏನಾಗ್ತಾ ಇದೆ, ಅವರೆಲ್ಲರೂ ಕೂಡ ಅಂದ್ರೆ ಇವರ ಕಡೆ ಇರುವಂತವ್ರು ಕೂಡ ಮುಖ್ಯ ಯೋಧರು ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಭಗವಂತನ ಆ ಒಂದು ಭಯಂಕರವಾದ ಬಾಯಿಯಲ್ಲಿ ಅವರು ಹೋಗ್ತಾ ಇದ್ದಾರೆ, ವೇಗವಾಗಿ ಪ್ರವೇಶಿಸ್ತಾ ಇದ್ದಾರೆ. ಆ ಒಂದು ಬಾಯಿಗೆ ಹೋದವ್ರು ಏನಾಗ್ತಾ ಇದಾರೆ, ಆ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಆಗ್ತಾ ಇದ್ದಾರೆ. ಅವರ ತಲೆಗಳು ಅದು ಪುಡಿ ಆಗ್ತಾ ಇರೋದನ್ನ ಅವನು ನೋಡ್ತಾ ಇದ್ದಾನೆ. ಆ ಒಂದು ದೃಶ್ಯವನ್ನ ನೋಡಿದ ಕೂಡಲೇ ಅವನಿಗೆ ಹೆದರಿಕೆ ಆಗ್ತಾ ಇದೆ. ಅದಕ್ಕೆ ಅವನು ಮನಸ್ಸು ನಿಯಂತ್ರಣದಲ್ಲ, ಹೆದರಿಕೆ ಆಗ್ತಿದೆ, ತಲ್ಲಣ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆ ಒಂದು ಸಾಗರದಂತೆ ಅಂದ್ರೆ 18 ಅಕ್ಷೋಹಿಣಿ ಸೈನ್ಯ ಅಂತಂದ್ರೆ ಕೋಟ್ಯಾಂತರ ಸೈನಿಕರು ಆ ಒಂದು ಯುದ್ಧದಲ್ಲಿ ಸಾಯ್ತಾರೆ. ಅದನ್ನ ಅವನು ಆ ವಿಶ್ವರೂಪದಲ್ಲಿ ಕಾಣ್ತಾ ಇದ್ದಾನೆ. ಅದು ಯಾವ ರೀತಿ ಕಾಣ್ತಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಯಥಾ ನದೀನಾ ಬಹವೋ ಅಂಬುವೇಗ ಸಮುದ್ರಂ ಏವಾಭಿಮುಖ ದ್ರವಂತಿ ತಥಾ ತವಾಮಿ ನರಲೋಕ ವೀರ ವಿಶಂತಿ ವಕ್ರಾಣಿ ಅವಿವಿಜ್ವಲಂತಿ. ನದಿಗಳ ಅನೇಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ಅಂದ್ರೆ ಅವರೆಲ್ಲರೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ, ಅಲ್ಲಿ ನದಿಗಳು ಹೇಗೆ ಸಮುದ್ರವನ್ನ ಸೇರುತ್ತೆ ಹರ್ಕೊಂಡೋಗಿ, ಹಾಗೆ ಇವರು ಯುದ್ಧಕ್ಕೆ ಬಂದವರು ಯಾರು ಮತ್ತೆ ಹಿಂದಿರುಗಿ ಅವ್ರು ವಾಪಸ್ ಹೋಗೋದಿಲ್ಲ. ಅವರೆಲ್ಲರೂ ಕೂಡ ಭಗವಂತನ ಪಾದವನ್ನ ಸೇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಅವರೆಲ್ಲರೂ ಕೂಡ ಭಗವಂತನ ಆ ಒಂದು ಬಾಯಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಯಾವ ರೀತಿ ಕಾಣಿಸ್ತಿದೆ ಅಂದ್ರೆ, ನದಿಗಳು ಸಮುದ್ರವನ್ನ ಸೇರುವ ಹಾಗೆ ಈ ನದಿಗಳ ಹಾಗೆ ಈ ಒಂದು ಯೋಧರು 18 ಅಕ್ಷೋಹಿಣಿ ಸೈನ್ಯ ಅವು ಭಗವಂತನ ಬಾಯಿಯನ್ನ ಪ್ರವೇಶ ಮಾಡ್ತಾ ಇದೆ. ಆ ಎಲ್ಲ ಸೈನಿಕರು ಅವರ ತಲೆಗಳು ಪುಡಿ ಆಗ್ತಾ ಇದೆ, ಅವರೆಲ್ಲರೂ ಸಾವನ್ನಪ್ತಾ ಇದ್ದಾರೆ. ಇದನ್ನ ಆ ಒಂದು ಘೋರವಾದ ದೃಶ್ಯವನ್ನಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾಶಾಯ ಸಮೃದ್ಧ ವೇಗ ತಥೈವ ನಾಶಾಯ ವಿಶಂತಿ ಲೋಕಾಸ್ ತವಾಪಿ ವಕ್ರಾಣಿ ಸಮೃದ್ಧ ವೇಗ. ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲ ಜನರು ನಿನ್ನ ಬಾಯಿಗಳೊಳಕ್ಕೆ ವೇಗವಾಗಿ ಧಾವಿಸುತ್ತಿರುವರು. ಅಂದ್ರೆ ಇಲ್ಲಿ ಇನ್ನೊಂದು ಹೋಲಿಕೆ ಸಾದೃಶ್ಯವನ್ನ ಕೊಡ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಸೈನಿಕರು ಹೋದದ್ದು ನದಿಗಳ ಸಮುದ್ರವನ್ನ ಸೇರಿದ ಹಾಗೆ ಕಾಣ್ತಿತ್ತು. ಆದ್ರೆ ಈ ಒಂದು ದುರ್ಯೋಧನ ಮತ್ತೆ ಅವನ ಪಕ್ಷದಲ್ಲಿದ್ದಂತಹ ಇತರ ಪ್ರಮುಖರು, ಅವರ ಸಾವು ಯಾವ ರೀತಿ ಇತ್ತು ಅಂತಂದ್ರೆ, ಪತಂಗಗಳು ಬೆಂಕಿಯ ಜ್ವಾಲೆಯ ಉರಿಯಲ್ಲಿ ನಾಶ ಆದ ಹಾಗೆ ಅಂತ ಹೇಳ್ತಾ ಇದ್ದಾನೆ. ಪತಂಗ ಅಂತಂದ್ರೆ ಈ ಚಿಟ್ಟೆಗಳು. ಮಳೆಗಾಲದಲ್ಲಿ ಕೆಲವೊಂದು ಹುಳುಗಳಿಗೆ ಅದು ರೆಕ್ಕೆ ಬರುತ್ತೆ, ಅವು ಹಾರ್ತವೆ. ಹಾರಿ ಅವು ಏನ್ ಮಾಡ್ತವೆ ಅಂದ್ರೆ, ಈ ಬೆಳಕು ಇರುವ ಕಡೆಗೆ ಅವು ಹೋಗ್ತವೆ. ಆ ಒಂದು ಬೆಳಕು ಇರುವ ಕಡೆ ಶಾಖ ಅನ್ನೋದು ಇರುತ್ತೆ. ಆ ಪತಂಗಗಳು ಆ ಬೆಳಕಿಗೆ ಆಕರ್ಷಿತವಾಗಿ ಆ ಶಾಖಕ್ಕೆ ಅವುಗಳು ಸುಟ್ಟು ಸಾವನ್ನಪ್ತವೆ. ಅದೇ ರೀತಿ ಇಲ್ಲಿ ಯುದ್ಧ ಬೇಡ ಅಂತ ಎಲ್ಲರೂ ಕೂಡ ಬಯಸ್ತಾರೆ. ಸ್ವತಃ ಕೃಷ್ಣನೇ ಸಂಧಾನಕ್ಕೆ ಹೋಗ್ತಾನೆ, ಆದ್ರೂ ಕೂಡ ದುರ್ಯೋಧನ ಒಪ್ಪೋದಿಲ್ಲ. ದುರ್ಯೋಧನನಿಗೆ ಯುದ್ಧವೇ ಬೇಕಾಗಿತ್ತು. ಆ ಯುದ್ಧವನ್ನ ತಾನಾಗಿಯೇ ಬರಮಾಡಿಕೊಂಡ. ಆ ಯುದ್ಧವನ್ನು ಬರಮಾಡಿಕೊಳ್ಳುವ ಮೂಲಕ ಅವನ ಮತ್ತು ಅವನ ಕಡೆಯವರ ಒಂದು ಮೃತ್ಯುವನ್ನು ಅವನೇ ಬರಮಾಡಿಕೊಂಡ. ಯಾವ ರೀತಿ ಬರಮಾಡಿಕೊಂಡ ಅಂತಂದ್ರೆ, ಈ ಒಂದು ಪತಂಗಗಳು ಚಿಟ್ಟೆಗಳು ಹೇಗೆ ಹಾರಿ ಬೆಂಕಿಯ ಕಡೆಗೆ ಹಾರ್ತವೆ, ಬೇಡ ಅಂದ್ರು ಅಂದ್ರೆ ಅವುಗಳು ಅಲ್ಲಿ ಹೋಗಿ ಆ ಶಾಖಕ್ಕೆ ಸಿಕ್ಕಿ ಸಾಯ್ತವೆ. ಹಾಗೆ ಯುದ್ಧ ಬೇಡ ಅಂತ ಸ್ವತಃ ಕೃಷ್ಣನೇ ಹೇಳಿದ್ರು ಕೂಡ ಅವನ ಯುದ್ಧವನ್ನ ಬಯಸಿ ಕೊನೆಗೆ ನಾಶವನ್ನ ಹೊಂದುತ್ತಾನೆ. ಅದನ್ನ ಇಲ್ಲಿ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾನೆ ಅರ್ಜುನ. ಆಖ್ಯಾಹಿ ಮೇಕೋ ಭವಾನ್ ಉಗ್ರರೂಪೋ
ನಮೋ ಅಸ್ತು ತೇ ದೇವ ವರಪ್ರಸೀದ ವಿಜ್ಞಾತುಂ ಇಚ್ಛಾಮಿ ಭವಂತಮಾದ್ಯಂ ನಾಹಿ ಪ್ರಜಾನಾಮಿ ತವಾ ಪ್ರವೃತ್ತಿಂ. ಪ್ರಭುಗಳ ಪ್ರಭುವೇ ಉಗ್ರರೂಪನೇ ದಯೆ ಇಟ್ಟು ನೀನು ಯಾರು ಎಂದು ಹೇಳು, ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ. ದಯೆ ಇಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು, ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು, ಆದುದರಿಂದಲೇ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ. ಅಂದ್ರೆ ಅವನು ನೆನೆಯ ಅಧ್ಯಾಯದಲ್ಲಿ ದೇವೋತ್ತಮ ಪರಮಪುರುಷ, ಪರಂಧಾಮ, ಪರಮಶ್ರೇಷ್ಠ, ಪವಿತ್ರ ಅಂತೆಲ್ಲ ಹೇಳಿದ. ಈಗ ಅವನು ಕೇಳ್ತಾ ಇದ್ದಾನೆ, ನನಗೆ ಇನ್ನೂ ನೀನು ಪರಿಪೂರ್ಣವಾಗಿ ಅರ್ಥ ಆಗಿಲ್ಲ. ನೀನ್ ಯಾರು, ಏನ್ ನಿನ್ನ ಉದ್ದೇಶ, ಏನ್ ಮಾಡ್ತಾ ಇದೀಯಾ, ಎಲ್ಲರನ್ನು ಕೂಡ ಸಾಯಿಸ್ತಾ ಇದೀಯಾ, ಏನಾಗ್ತಾ ಇದೆ, ನಿಂದೇನು ಯೋಜನೆ, ನೀನ್ ಏನು ಬಯಸ್ತೀಯ, ನೀನೇನ್ ಮಾಡ್ಬೇಕು ಅಂತ ನಿನ್ನ ಉದ್ದೇಶ ಅಂತ ಇಲ್ಲಿ ಅವನು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾನೆ ಭಗವಂತನನ್ನ ಕುರಿತು. ಆ ಒಂದು ಭೀಕರ ದೃಶ್ಯವನ್ನ, ಕಾಲ ರೂಪವನ್ನ, ಮೃತ್ಯು ರೂಪವನ್ನ ನೋಡಿದ ನಂತರ ಲೋಕೋ ಅಸ್ಮಿನ್ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತು ಇಹ ಪ್ರವೃತ್ತ ಋತೆ ಅಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾ ಪ್ರತಿ ಅನಿಕೇಶು ಯೋಧಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲ ಲೋಕಗಳ ಮಹಾಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು, ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. ಆ ಒಂದು ಯುದ್ಧದ ಪರಿಣಾಮಗಳನ್ನ ಇಲ್ಲಿ ಸ್ವತಃ ಕೃಷ್ಣನೇ ಹೇಳ್ತಾ ಇದ್ದಾನೆ. ಅವನು ಏನಂತ ಹೇಳ್ತಾ ಇದ್ದಾನೆ, ನಾನು ಕಾಲ, ನಾನು ಮೃತ್ಯು. ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ ಒಂದು ದ್ವಾಪರ ಯುಗದ ಪ್ರಾರಂಭದಲ್ಲಿ ಭೂದೇವಿ ಹೋಗಿ ಬ್ರಹ್ಮನ ಹತ್ರ ಕೇಳ್ಕೊಳ್ತಾಳೆ, ಈ ಭೂಮಿ ಮೇಲೆ ಒಂದು ಭೂಭಾರ ಹರಣ ಆಗ್ಬೇಕು, ಈ ಭೂಮಿ ಭಾರವನ್ನ ತಡಿಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅವಳು ಹೇಳ್ತಾಳೆ. ಅದನ್ನ ಹೇಳಿದಾಗ ಭಗವಂತ ಅಂದ್ರೆ ಬ್ರಹ್ಮ ಹೇಳ್ತಾನೆ, ಮುಂದೆ ದ್ವಾಪರ ಯುಗದಲ್ಲಿ ಕೃಷ್ಣ ಭೂಮಿ ಮೇಲೆ ಅವತಾರ ಎತ್ತಾನೆ, ಆಗ ಈ ಭೂಭಾರ ಹರಣ ಅನ್ನುವಂಥದ್ದು ಆಗುತ್ತೆ ಅಂತ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಭೂತಾಯಿ ಅವಳು ಪಂಚಭೂತಗಳಿಂದ ಆಗಿರುವಂತದ್ದು, ಅವಳಿಂದಲೇ ನಾವೆಲ್ಲರೂ ಕೂಡ ಒಂದು ದೇಹವನ್ನ ಪಡಿತೀವಿ. ಹೀಗಿರ್ಬೇಕಾದ್ರೆ ಮತ್ತೆ ಈ ದೇಹ ತ್ಯಾಗ ಆದ್ಮೇಲೆ ಈ ಪಂಚಭೂತಗಳಲ್ಲೇ ನಮ್ಮ ದೇಹ ಅನ್ನುವಂಥದ್ದು ಲೀನವಾಗುತ್ತೆ. ಹೀಗಿರ್ಬೇಕಾದ್ರೆ ಒಂದು ಭಾರ ಅದು ಎಲ್ಲಿಂದ ಬರ್ತಿದೆ, ಹೊರಗಡೆಯಿಂದ ಎಕ್ಸ್ಟ್ರಾ ಎಲ್ಲಿಂದ ವೆಯ್ಟ್ ಬರೋದಕ್ಕೆ ಸಾಧ್ಯ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಹೇಗೆ ಭೂತಾಯಿಗೆ ಈ ಭೂಭಾರ ಅನ್ನುವಂಥದ್ದು ಬಂತು ಅಂತ? ಅವಳು ಏನನ್ನ ಹೇಳ್ತಾ ಇದ್ದಾಳೆ ಅಂತ? ನಮ್ಮ ದೇಹಗಳು ಸ್ವತಃ ಈ ಭೂಮಿಯಿಂದಲೇ ಆಗಿದೆ, ಮತ್ತೆ ಅದು ಭೂಮಿಯನ್ನೇ ಸೇರುತ್ತೆ. ಮತ್ತೆ ಎಲ್ಲಿಂದ ಒಂದು ಹೆಚ್ಚುವರಿ ಭಾರ ಅವಳಿಗೆ ಕಾಣಿಸ್ತಿದೆ ಅಂತ? ಅಂದ್ರೆ ಇಲ್ಲಿ ಅವಳು ಹೇಳ್ತಿರುವಂತದ್ದು ಪಾಪಗಳು. ಅಂದ್ರೆ ಮನುಷ್ಯರು ಹುಟ್ಟುತ್ತಾರೆ, ಸಾಯ್ತಾರೆ ಅನ್ನೋದು ಆಗ್ತಿರುವಂತದ್ದು ಭೂಭಾರಕ್ಕೆ ಕಾರಣ ಅಲ್ಲ. ಭೂಭಾರಕ್ಕೆ ಮೂಲ ಕಾರಣ ಜನಸಂಖ್ಯೆ ಅಲ್ಲ, ಭೂಭಾರಣಕ್ಕೆ ಮೂಲ ಕಾರಣ ಅವ್ರು ಮಾಡ್ತಿರುವಂತಹ ಪಾಪಕೃತ್ಯಗಳು. ಯಾವಾಗ ಮನುಷ್ಯರು ಪತಿತರಾಗ್ತಾರೆ, ಅವರು ಅನೇಕ ಪಾಪ ಕಾರ್ಯಗಳಲ್ಲಿ ತೊಡಗ್ತಾರೆ, ಆ ಪಾಪಕೃತ್ಯಗಳಿಂದ ಭೂಮಿಗೆ ಆ ಒಂದು ಭಾರ ಅನ್ನೋದು ಹೆಚ್ಚುತ್ತೆ. ಹಾಗೆ ಆ ಒಂದು ಭಾರವನ್ನ ನಾನು ಹೊರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಆದ ಕಾರಣ ಈ ಭೂಭಾರ ಹರಣ ಆಗ್ಬೇಕು ಅಂತ ಕೇಳ್ಕೊಂಡಾಗ ಕೃಷ್ಣ ಅವನು ಆ ಭೂಭಾರ ಹರಣವನ್ನ ಮಾಡ್ಲಿಕ್ಕೆ ಅವನು ಬಂದಿದ್ದಾನೆ. ಅಂದ್ರೆ ಇವರನ್ನೆಲ್ಲ ಯಾರು ಅಧರ್ಮಿಗಳಿದ್ದಾರೆ ಅವರನ್ನೆಲ್ಲ ನಾಶ ಮಾಡೋದಕ್ಕೆ ಬಂದಿದ್ದಾನೆ. ಆದ ಕಾರಣ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ನಾನು ಕಾಲ, ನಾನು ಮೃತ್ಯುವಾಗಿ ಬಂದಿದ್ದೀನಿ. ಅಂದ್ರೆ ಮೃತ್ಯು 2 ರೀತಿ ಬರ್ತಾನೆ. ಅಂದ್ರೆ ಭಕ್ತರ ಜೀವನದಲ್ಲೂ ಮೃತ್ಯು ಆಗುತ್ತೆ, ಅಭಕ್ತರ ಜೀವನದಲ್ಲೂ ಮೃತ್ಯು ಆಗುತ್ತೆ. ಭಕ್ತರ ಜೀವನದಲ್ಲಿ ಮೃತ್ಯು ಅಂತಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ, ಅದೊಂದು ಸಂತೋಷವಾದ ವಿಷಯ ಆಗಿರುತ್ತೆ ಭಕ್ತರಿಗೆ. ಯಾಕೆ ಅವರು ಅಷ್ಟೊಂದು ಸಂಭ್ರಮ ಇರುತ್ತೆ, ಸಂತೋಷ ಇರುತ್ತೆ ಅಂತಂದ್ರೆ, ಅವರು ಈ ಒಂದು ಏನಂತಾರೆ ಅಶಾಶ್ವತವಾದ, ಏನು ದುಃಖಾಲಯವಾದಂತಹ ಒಂದು ಜಗತ್ತನ್ನ ಬಿಟ್ಟು ಭಗವಂತನ ಒಂದು ಧಾಮಕ್ಕೆ ಹಿಂದಿರುಗ್ತಾರೆ, ಭಗವಂತನ ಒಂದು ಸಾನ್ನಿಧ್ಯವನ್ನ ಪಡ್ಕೊಳ್ತಾರೆ, ನೇರವಾಗಿ ಭಗವಂತನ ಜೊತೆ ಸಂಪರ್ಕವನ್ನೇ ಪಡಿತಾರೆ, ಸಂಬಂಧವನ್ನ ಪಡ್ಕೊಳ್ತಾರೆ. ಆದ ಕಾರಣ ಅವರು ಆನಂದದಿಂದ ಹೋಗ್ತಾರೆ ಅಂತಾರೆ. ಅದಕ್ಕೆ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ, ಯಾವ ರೀತಿ ಇರುತ್ತೆ ಭಕ್ತರ ಜೀವನದಲ್ಲಿ ಮೃತ್ಯು ಅಂತಂದ್ರೆ, ಒಂದು ತಾಯಿ ಬೆಕ್ಕು ಮರಿಬೇಕನ್ನ ಎತ್ಕೊಂಡು ಹೋಗ್ದಂಗೆ ಇರುತ್ತೆ. ಆದ್ರೆ ತಾಯಿ ಬೆಕ್ಕು ಮರಿಬೇಕು ಅನ್ನುವಂಥದ್ದು, ಅದು ತಾಯಿ ಬೆಕ್ಕು ಹಲ್ಲಿನಿಂದ ಕಚ್ಚಿ ಹಿಡ್ಕೊಂಡಾಗ ಅದಕ್ಕೆ ಒಂದು ಸುಖ ಸಿಗುತ್ತೆ, ತಾಯಿಯ ಒಂದು ಸ್ಪರ್ಶ ಸಿಗುತ್ತೆ, ಅದು ಸಂತೋಷ ಪಡುತ್ತೆ, ನಾನು ತಾಯಿ ಹತ್ರ ಸುರಕ್ಷಿತವಾಗಿದ್ದೀನಿ ಅಂತ. ಹಾಗೆ ಈ ಒಂದು ಮೃತ್ಯು ಅನ್ನುವಂಥದ್ದು ಯಾವಾಗ ಬರುತ್ತೆ ಭಕ್ತರ ಜೀವನದಲ್ಲಿ, ಅವರು ಅದನ್ನ ಆನಂದಿಸ್ತಾರೆ ಅಂತ. ಅದೇ ಮೃತ್ಯು
ಅಭಕ್ತರ ಜೀವನದಲ್ಲಿ ಬಂದಾಗ ಅವರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ಒಂದು ಬೆಕ್ಕು ಇಲಿಯನ್ನ ಕಚ್ಚಿ ಹಿಡಿದ ಹಾಗೆ ಇರುತ್ತೆ ಅಂತ. ಇಲಿ ಸಾಯಿಸುತ್ತೆ ಬೆಕ್ಕು. ಆಗ ಒಂದು ಇಲಿಯನ್ನ ಯಾವ ರೀತಿ ಅದು ಜೋರಾಗಿ ಕಚ್ಚಿ ಹಿಡಿಯುತ್ತೆ, ಅದು ಪ್ರಾಣ ಸಂಕಟದಲ್ಲಿ ಒದ್ದಾಡುತ್ತೆ, ಆ ರೀತಿ ಇರುತ್ತೆ ಅಭಕ್ತರ ಜೀವನದಲ್ಲಿ ಬರುವಂತ ಮೃತ್ಯು ಅಂತ. ಹಾಗೆ ಇಲ್ಲಿ ಭಗವಂತ ಅವರ ಜೀವನದಲ್ಲಿ ಒಂದು ಮೃತ್ಯುವಾಗಿ ಬರ್ತಾ ಇದ್ದಾನೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಒಂದು ಯುದ್ಧದ ಕೊನೆಯಲ್ಲಿ ಪಾಂಡವರನ್ನ ಬಿಟ್ಟು ಇನ್ನೆಲ್ಲರೂ ಕೂಡ ಸಾಯ್ತಾರೆ ಅನ್ನೋದನ್ನ ಅಲ್ಲಿ ಆ ಭವಿಷ್ಯವನ್ನು ಕೂಡ ಅವನು ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾನೆ. ಅದರಿಂದ ಏನ್ ಮಾಡಕ್ ಹೇಳ್ತಾ ಇದ್ದಾನೆ ಅಂದ್ರೆ, ತಸ್ಮಾತ್ಮಂ ಉತ್ತಿಷ್ಟ ಯಶೋಲಭ ಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವಾ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾ ಪೂರ್ವಂ ಏವಾ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಅದಕ್ಕೆ ಹೇಳ್ತಾ ಇದ್ದಾನೆ, ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ, ಸವ್ಯಸಾಚಿಯೇ ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಅಂದ್ರೆ ಈಗಾಗ್ಲೇ ಅವರೆಲ್ಲ ಸತ್ತೋಗಿದ್ದಾರೆ, ಅವ್ರು ಯಾರು ಕೂಡ ಉಳಿಯೋದಿಲ್ಲ ಅನ್ನೋದು ಇಲ್ಲಿ ಅವ್ರು ಯಾರು ಉಳಿಯೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ನೀನ್ ಮಾಡ್ಬೇಕಾಗಿರೋದು ಏನಿಲ್ಲ, ನೀನ್ ಬರೀ ಯುದ್ಧ ಮಾಡು ಅಷ್ಟೇ. ಅವರೆಲ್ಲರೂ ಕೂಡ ಸತ್ತೇ ಸಾಯ್ತಾರೆ, ಅವರು ಸಾವನ್ನಪ್ತಾರೆ ಅನ್ನೋದು ನನ್ನ ಯೋಜನೆಯಲ್ಲಿ ಈಗಾಗ್ಲೇ ಅದು ಶತಸಿದ್ಧ ಆಗೋಗಿದೆ. ಈಗ ನೀನ್ ಏನ್ ಮಾಡ್ಬೇಕು, ಬರೀ ಯುದ್ಧ ಮಾಡ್ಬೇಕು. ಯಾಕೆ ಯುದ್ಧ ಮಾಡ್ಬೇಕು? ನನ್ನ ಯೋಜನೆಯಲ್ಲಿ ನೀನು ಒಂದು ನಿಮಿತ್ತ ಮಾತ್ರ, ನೀನೊಂದು ನೆಪ ಮಾತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ಕೃಷ್ಣನ ಕೈಯಲ್ಲಿ ಸಾಧನವಾಗುವುದು ಹೇಗೆ? ಅರೆ ಕೃಷ್ಣ, ನಾವು ಕೂಡ ಭಗವಂತನ ಒಂದು ಕೈಯಲ್ಲಿ ಸಾಧನ ಅಂದ್ರೆ ಅವನ ಒಂದು ಯೋಜನೆಯ ನಿಮಿತ್ತ ಆಗೋದಕ್ಕೆ ಸಾಧ್ಯ ಇದೆಯಾ? ಹೇಗೆ ನಾವು ಕೂಡ ಭಗವಂತನ ಒಂದು ಯೋಜನೆಯ ನಿಮಿತ್ತ ಅಥವಾ ಸಾಧನ ಆಗೋದಕ್ಕೆ ಸಾಧ್ಯ ಇದೆ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭು. ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡ್ತೇವೆ, ಆ ಕಾರ್ಯಕ್ಕೆ ನಾವು ಅಂಟಿಕೊಳ್ಳದೆ ಕೃಷ್ಣನೇ ಆ ಕಾರ್ಯವನ್ನು ಮಾಡಿಸಿದಾನೆ ಅಂತ, ಅಥವಾ ದೇವರಿಗೆ ಯಾವುದು ಪ್ರಿಯವಾಗಿರುತ್ತೋ ಅದೇ ಕಾರ್ಯವನ್ನು ಮಾಡಿ ದೇವರಿಗೆ ಅರ್ಪಣೆ ಮಾಡುವಂಥದ್ದು ಒಂದು ನಾವು ಸಾಧನೆ ಆಗ್ಬೋದು. ಮತ್ತೆ ಭಕ್ತಿ ಸೇವೆ ಮಾಡೋದರಿಂದ ಕೂಡ ನಾವು ಕೃಷ್ಣನ ಒಂದು ಇದಾಗ್ಬೋದು ಅಂತ ಅನ್ಸುತ್ತೆ. ಮತ್ತೆ ಧನ್ಯವಾದಗಳು ಪ್ರಭುಜಿ. ಅಂದ್ರೆ ನಾವು ಭಗವಂತನ ಒಂದು ಯೋಜನೆಯಲ್ಲಿ ಸಾಧನೆ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಭಕ್ತರು ಯಾರಿರ್ತಾರೆ ಅವ್ರ ಜೀವನದಲ್ಲಿ ಏನೇ ಬರ್ಬೋದು, ಬಂದಿದ್ದನ್ನೆಲ್ಲ ಅವರು ಭಗವಂತನ ಕೃಪೆ ಅಂತ ತಿಳ್ಕೊಂತಾರೆ. ಅಂದ್ರೆ ಭಗವಂತ ನನ್ನಷ್ಟು ಮಹಾಪಾಪಿ ಇನ್ನೊಬ್ಬ ಇಲ್ಲ, ನೀನ್ ನನಗೆ ಕಷ್ಟನೇ ಕೊಡು, ಸುಖನೇ ಕೊಡು, ಅದೆಲ್ಲ ನಿನ್ನ ಕೃಪೆ, ಅವ್ಯಾಜ್ಯ ಕರುಣೆ ಅಂತ ಹೇಳ್ತಾರೆ. ಹಾಗೆ ಅವರು ಅವರದೇ ಆದ ಒಂದು ವೈಯಕ್ತಿಕ ಆಲೋಚನೆಗಳು, ವೈಯಕ್ತಿಕ ಆಸೆಗಳು ಅಥವಾ ಇಷ್ಟಾನಿಷ್ಟಗಳು ಅನ್ನೋದು ಅವ್ರಿಗೆ ಇರೋದಿಲ್ಲ. ಬಂದದ್ದೆಲ್ಲ ಭಗವಂತನ ದಯೆ ಅಂತ ಹೇಳಿ ಸ್ವೀಕಾರ ಮಾಡ್ತಾರೆ. ಹೀಗೆ ಅವನ ಯೋಜನೆ ಏನಿದೆ ಅದರಲ್ಲಿ ಅವ್ರು ಯಾವುದೇ ಒಂದು ಅಡೆತಡೆಗಳನ್ನ ಒಡ್ಡೋದಿಲ್ಲ. ಅದೇನ್ ನಡೀತಿದೆ ಅದನ್ನ ಸ್ವೀಕಾರ ಮಾಡ್ಕೊಂಡು ಹಾಗೆ ಹೋಗ್ತಾರೆ. ಆ ರೀತಿ ನಾವು ಭಕ್ತಿಯಲ್ಲಿ ತೊಡಗಬೇಕು, ಭಗವಂತನ ಒಂದು ಕೇಂದ್ರೀಕೃತವನ್ನಾಗಿಸ್ಕೋಬೇಕು. ಭಗವಂತನನ್ನ ಕೇಂದ್ರೀಕರಿಸಿ ಅವನ ಜೀವನದಲ್ಲಿ, ಆ ಭಕ್ತಿಯ ಜೀವನದಲ್ಲಿ ಏನೆಲ್ಲ ಬರುತ್ತೆ ಹೋಗುತ್ತೆ. ಅಂದ್ರೆ ಭಕ್ತರ ಜೀವನದಲ್ಲಿ ಕಷ್ಟ ಬರೋದಿಲ್ಲ ಅಂತಲ್ಲ, ಕಷ್ಟಗಳು ಕೂಡ ಬರುತ್ತೆ. ಆದ್ರೆ ಅವರು ಅದನ್ನ ಯಾವ ಒಂದು ದೃಷ್ಟಿಯಿಂದ ಸ್ವೀಕಾರ ಮಾಡ್ತಾರೆ ಅಂದ್ರೆ, ಯಾವ ಒಂದು ಪ್ರಜ್ಞೆ, ಯಾವ ಒಂದು ಕಾನ್ಶಿಯಸ್ ಅಲ್ಲಿ ಅವರು ಅದನ್ನ ಎದುರುಗೊಳ್ತಾರೆ. ಅದರಿಂದ ಅವರ ಒಂದು ಕಷ್ಟಕ್ಕೂ ಮತ್ತೆ ಇತರರ ಕಷ್ಟಕ್ಕೂ ವ್ಯತ್ಯಾಸ ಇರುತ್ತೆ. ಆದ್ರೆ ಯಾರು ಭಕ್ತರ ಅವರು ಅದರ ಭಗವಂತನ ಒಂದು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ, ಅಂತವ್ರು ಆ ಒಂದು ಕಷ್ಟಗಳನ್ನು ಕೂಡ ಅವರ ಜೀವನದ ಒಂದು ಸಾಧನೆಗಳನ್ನಾಗಿ ಮಾಡ್ಕೋತಾರೆ. ಹಾಗೆ ಭಗವಂತನ ಒಂದು ಯೋಜನೆ ಏನಿದೆ ಅದನ್ನ ಸ್ವೀಕಾರ ಮಾಡಿ ಅದರಲ್ಲಿ ನಾವು ಮುಂದುವರಿದಾಗ, ಭಕ್ತಿ ಮಾರ್ಗದಲ್ಲಿ ಮುಂದುವರಿದಾಗ ನಾವು ಭಗವಂತನ ಕೈಯಲ್ಲಿ ಒಂದು ಸಾಧನವಾಗೋದಕ್ಕೆ ಸಾಧ್ಯ ಇದೆ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನ್ ಅಪಿ ಯೋಧ ವೀರಾನ್ ಮಯಾ ಹತಾಂಸ್ತ್ವಂ ಜಹೀಮಾ ವ್ಯತಿಷ್ಠ ಯುದ್ಧಸ್ವ ಚೇತಾಸಿ ರಣೇ ಸಪತ್ನಾನ್. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲಲು ವ್ಯತಿಪಡಬೇಡ.
ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಅಂದ್ರೆ ಇಲ್ಲಿ ನೋಡ್ತೀವಿ ನಾವು, ಭೀಷ್ಮ ಆಗ್ಲಿ ದ್ರೋಣ ಆಗ್ಲಿ ದೇವತೆಗಳನ್ನು ಕೂಡ ಯುದ್ಧದಲ್ಲಿ ಸೋಲಿಸುವಂತಹ ಮಹಾನ್ ಶಕ್ತಿಶಾಲಿಗಳು ಇವರು ಕೂಡ. ಅವರ ಮುಂದೆ ಯಾರು ಕೂಡ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಯೋಧರು. ಇಲ್ಲಿ ಜಯದ್ರಥನ ಹೆಸರನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಜಯದ್ರಥ ಕೂಡ ಅವನ ತಪಸ್ಸನ್ನ ಆಚರಣೆ ಮಾಡಿ ಬಂದಿದ್ದಾನೆ. ಆದ್ರೆ ಒಂದು ಯುದ್ಧದ ಸಂದರ್ಭದಲ್ಲಿ ಅರ್ಜುನನನ್ನ ಹೊರತುಪಡಿಸಿ ಉಳಿದ ಪಾಂಡವರನ್ನ ಅವನು ಒಂದು ದಿನದ ಮಟ್ಟಿಗೆ ಅವರನ್ನ ನಿಷ್ಕ್ರಿಯಗೊಳಿಸುವಂತದ್ದು, ಅವರ ಒಂದು ಯುದ್ಧದಲ್ಲಿ ಸೋಲುವಂತೆ ಮಾಡುವಂತಹ ಒಂದು ಶಕ್ತಿಯನ್ನ ಪಡೆದು ಬಂದಿರ್ತಾನೆ. ಅದನ್ನ ಅವನು ಪ್ರಯೋಗ ಮಾಡ್ತಾನೆ. ಆ ಮೂಲಕ ಅವನು ಅಭಿಮನ್ಯುವಿನ ಹತ್ಯೆಗೆ ಕಾರಣನಾಗ್ತಾನೆ. ನಂತರ ಇನ್ನೊಂದು ತಪಸ್ಸು ಏನಿರುತ್ತೆ ಅಂತಂದ್ರೆ, ಅವನನ್ನ ಯಾರಾದ್ರೂ ಕೊಂದಾಗ ಅವನ ತಲೆ ಭೂಮಿಗೆ ಸ್ಪರ್ಶ ಆದ್ರೆ, ಯಾರ ಕೈಯಿಂದ ಅವನ ತಲೆ ಭೂಮಿ ಸ್ಪರ್ಶ ಮಾಡುತ್ತೋ ಅವರು ಕೂಡ ಆ ಒಂದು ಏನಾಗುತ್ತೆ ಅಂದ್ರೆ ಅವರು ಕೂಡ ಅಲ್ಲಿ ಸುಟ್ಟು ಬೂದಿ ಆಗ್ತಾರೆ. ನಾವು ನೋಡ್ತೀವಿ ಮುಂದೆ ಹೇಗೆ ಅರ್ಜುನ ಮತ್ತೆ ಕೃಷ್ಣ ಅವನ ಒಂದು ಹತ್ಯೆಯನ್ನ ಮಾಡ್ತಾರೆ ಅಂದ್ರೆ, ಅರ್ಜುನ ಮೊದ್ಲಿಗೆ ಹೇಳ್ತಾನೆ, ಅಭಿಮನ್ಯುವಿನ ಕೊಂದವನನ್ನ ನಾನು ಕೊಲ್ಲಿಲ್ಲ ಅಂತಂದ್ರೆ ನಾನು ಅಗ್ನಿ ಅಂದ್ರೆ ನಾನು ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗ್ತೀನಿ ಅಂತ, ಹಾಗೆ ಒಂದು ಶಪಥವನ್ನ ಮಾಡಿಬಿಡ್ತಾನೆ. ಆಗ ಕೃಷ್ಣ ಏನ್ ಮಾಡ್ತಾನೆ, ಜಯದ್ರಥ ಮುಚ್ಚಿಟ್ಕೋತಾನೆ. ಅವನೇನ್ ಮಾಡ್ಬೇಕಾಗಿಲ್ಲ, ಅವ್ನ್ ಬಚ್ಚಿಟ್ಕೊಂಡ್ರೆ ಸಾಕು, ಅವತ್ತಿನ ದಿನ ಮುಗೀತು ಅಂತಂದ್ರೆ ಅರ್ಜುನ ತಾನಾಗಿಯೇ ಸಾವನ್ನಪ್ತಾನೆ. ಅದ ಕಾರಣ ಅವನನ್ನ ಈ ದುರ್ಯೋಧನಾದಿಗಳು ಅವನನ್ನ ಬಚ್ಚಿಡ್ತಾರೆ. ಆದ್ರೆ ಕೃಷ್ಣ ಏನ್ ಮಾಡ್ತಾನಂದ್ರೆ, ಆ ಸೂರ್ಯ ಅಸ್ತ ಆದ ಹಾಗೆ ತನ್ನ ಒಂದು ಸುದರ್ಶನ ಚಕ್ರದ ಮೂಲಕ ಒಂದು ಗ್ರಹಣದ ರೀತಿಯಲ್ಲಿ ಆ ಸೂರ್ಯನನ್ನ ಮುಚ್ಚಿಡ್ತಾನೆ ಕೆಲವು ಸಮಯಗಳ ಕಾಲ. ಆಗ ಜಯದ್ರಥ ಸಂತೋಷದಿಂದ ಹೊರಗಡೆ ಬರ್ತಾನೆ, ಅರ್ಜುನನ ಸಾಯ್ತಾನೆ ಅಂತ. ಆದ್ರೆ ಇನ್ನು ಸೂರ್ಯಾಸ್ತ ಆಗಿರೋದಿಲ್ಲ. ಆಗ ಆ ಒಂದು ಸುದರ್ಶನ ಚಕ್ರವನ್ನ ಹಿಂದೆ ತೆಗೆದುಕೊಳ್ತಾನೆ. ಆಗ ಅರ್ಜುನ ಅವನನ್ನ ಯಾವ ರೀತಿ ಒಂದು ಬಾಣ ಪ್ರಯೋಗ ಮಾಡ್ತಾನೆ ಅಂದ್ರೆ, ಆ ಜಯದ್ರಥನ ಕುತ್ತಿಗೆ ಅದು ಹೋಗಿ ಅವನ ತಂದೆಯ ತೊಡೆ ಮೇಲೆ ಬೀಳತ್ತೆ. ಅವನ ತೊಡೆ ಮೇಲೆ ಬಿದ್ದದ್ದು ಏನು ಅಂತ ನೋಡಿದ್ರೆ ಅದನ್ನ ಕೆಳಕ್ಕೆ ಬಿಸಾಡ್ತಾನೆ. ಆ ಕೂಡಲೇ ಅವನ ತಂದೆ ಕೂಡ ಸುಟ್ಟು ಬೂದಿ ಆಗ್ತಾನೆ. ಹೀಗೆ ಅಷ್ಟೊಂದು ಶಕ್ತಿಯನ್ನ ಅಲ್ಲಿ ಜಯದ್ರಥ ಆ ಯುದ್ಧಕ್ಕೆ ಸಿದ್ಧತೆ ಮಾಡ್ಕೊಂಡು ಬಂದಿದ್ದಾನೆ. ಅಂತವನನ್ನು ಕೂಡ ನೀನ್ ಕೊಲ್ಲಕ್ಕೆ ಸಾಧ್ಯ ಇದೆ, ಅವರು ಕೂಡ ನಿನ್ನಿಂದ ಸಾಯ್ತಾರೆ, ಅದ್ರ ಬಗ್ಗೆ ಎಲ್ಲ ನೀ ತಲೆ ಕೆಡಿಸ್ಕೋಬೇಡ, ನೀನು ಯುದ್ಧ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಕರ್ಣನು ಅಷ್ಟೇ, ಕರ್ಣನು ಕೂಡ ಅರ್ಜುನನಿಗೆ ಸರಿಸಮಾನ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಆದ್ರೆ ಅವನಿಗೆ ಒಂದು ಶಾಪ ಇರುತ್ತೆ. ಅಂದ್ರೆ ಪರಶುರಾಮನಿಗೆ ಅವನು ಹೇಳೋದಿಲ್ಲ, ಅಂದ್ರೆ ಅವನಿಗೆ ಬೇಕಾಗಿ ಹೇಳೋದಿಲ್ಲ ಅಂತಲ್ಲ, ಅವನಿಗೂ ಕೂಡ ಗೊತ್ತಿಲ್ಲ ಅವನು ಕ್ಷತ್ರಿಯ ಅನ್ನೋದು. ಅಲ್ಲಿ ಪರಶುರಾಮ ಕ್ಷತ್ರಿಯರಿಗೆ ಯಾವುದೇ ಒಂದು ಯುದ್ಧ ಕಲೆಯನ್ನ ತಿಳಿಸ್ಕೊಡೋದಿಲ್ಲ. ಆದ್ರೆ ಕ್ಷತ್ರಿಯರ ನಾಶ ಮಾಡೋದು ಪರಶುರಾಮನ ಅವತಾರದ ಉದ್ದೇಶ ಆಗಿರುತ್ತೆ. ಆದ ಕಾರಣ ಅವನು ಯಾವುದೇ ಒಂದು ಕ್ಷತ್ರಿಯರಿಗೆ ಯುದ್ಧವನ್ನ ತಿಳಿಸ್ಕೊಡಲ್ಲ. ಆದ್ರೆ ಕರ್ಣ ಕ್ಷತ್ರಿಯನಾಗಿರ್ತಾನೆ, ಅದು ಅವನಿಗೆ ತಿಳಿಯುತ್ತೆ ಕೊನೆಗೆ. ಆದ ಕಾರಣ ಅವನಿಗೆ ಒಂದು ಶಾಪವನ್ನು ಕೊಡ್ತಾನೆ. ಯಾವ ಒಂದು ಸಂದರ್ಭದಲ್ಲಿ ನೀನು ನಿನಗೆ ಈ ಒಂದು ಯುದ್ಧ ಕಲೆ ನಿನ್ನ ಸಹಾಯಕ್ಕೆ ಬರ್ಬೇಕು, ಅದು ಆ ಸಮಯದಲ್ಲಿ ನಿನಗೆ ಮರೆತು ಹೋಗ್ಲಿ ಅಂತ ಹೇಳ್ತಾನೆ. ಹೀಗೆ ಆ ಕರ್ಣ ಕೂಡ ಅವನು ಸಾವನ್ನಪ್ತಾನೆ. ಹೀಗೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಇವರೆಲ್ಲರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ದ್ರೋಣ, ಭೀಷ್ಮ ಇವರೆಲ್ಲರೂ ಕೂಡ ಮಹಾಯೋಧರಿರ್ಬೋದು. ಜಯದ್ರಥ ಅನೇಕ ತಪಸ್ಸುಗಳನ್ನ ವರಗಳನ್ನ ಪಡೆದು ಬಂದಿರ್ಬೋದು. ಕರ್ಣ ನಿನಗೆ ಸರಿ ಸಮಾನನಿರ್ಬೋದು. ಅವರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ, ಇವರೆಲ್ಲರೂ ಕೂಡ ಸಾಯ್ತಾರೆ, ಅದಂತೂ ಶತಸಿದ್ಧ. ನೀನು ಶತ್ರುಗಳನ್ನ ಸೋಲಿಸು ಅಂತ ಇಲ್ಲಿ ಯುದ್ಧವನ್ನ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅಂದ್ರೆ ಅಲ್ಲಿ ಸಂಜಯ ನೋಡ್ತಾ ಇರುವಂತದ್ದು, ಅವನು ಹೇಳ್ತಾ ಇದ್ದಾನೆ ಈ ರೀತಿ. ಅರ್ಜುನ ಏನ್ ಮಾಡ್ತಾ ಇದ್ದಾನೆ, ಅವನು ಭಗವಂತನಿಗೆ ಶರಣಾಗತನಾಗಿದ್ದಾನೆ. ಮತ್ತೆ ಗದ್ಗದ ಕಂಠದಿಂದ ಭಯಭೀತನಾಗಿ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ, ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲವೂ ಯುಕ್ತವೇ ಸರಿ. ಅಂದ್ರೆ ಅವ್ನು ನೋಡಿದಾನೆ, ಒಂದು ವಿಶ್ವರೂಪದಲ್ಲಿ ಊರ್ಧ್ವ ಲೋಕದಲ್ಲಿ ಇದ್ದಂತಹ ದೇವತೆಗಳು ಮತ್ತೆ ಅಧೋಲೋಕಗಳಲ್ಲಿ ಇದ್ದಂತಹ ರಾಕ್ಷಸರು ಭಗವಂತನನ್ನ ಕಂಡಾಗ ಯಾವ ರೀತಿ ಪ್ರತಿಕ್ರಿಯೆಗಳನ್ನ ನೀಡ್ತಾರೆ ಅಂತ ಅದನ್ನ ಇಲ್ಲಿ ಅವನು ತಿಳಿಸ್ತಾ ಇದ್ದಾನೆ. ಆದ್ರೆ ಭಕ್ತನಾದವನು ಭಗವಂತನನ್ನ ಕಂಡಾಗ ಸಂತೋಷ ಪಡ್ತಾನೆ. ಋಷಿಕೇಶ ಅಂದ್ರೆ ಋಷಿಕ ಅಂತಂದ್ರೆ ಇಂದ್ರಿಯಗಳು, ಅದು ಇಂದ್ರಿಯಗಳ ಈಶ. ಯಾವಾಗ ಈ ಇಂದ್ರಿಯಗಳು ಅವನ ಒಡೆಯನಿಗೆ ಸೇವೆಯನ್ನ ಸಲ್ಲಿಸ್ತವೆ, ಆಗ ಅವು ಸರಿಯಾದ ಒಂದು ಮಾರ್ಗದಲ್ಲಿ ಇದೆ ಅಂತ. ಯಾವಾಗ ಅವು ಒಂದು ಒಡೆಯನಿಗೆ ಸೇವೆಯನ್ನ ಸಲ್ಲಿಸ್ತೀರ, ತಮ್ಮದೇ ಒಂದು ಸಂತುಷ್ಟಿ, ತನ್ನದೇ ಒಂದು ತೃಪ್ತಿಯಲ್ಲಿ ತೊಡಗ್ತವೆ, ಆಗ ಅವು ತಪ್ಪು ಮಾರ್ಗವನ್ನ, ತಪ್ಪು ದಾರಿಯನ್ನ ಹಿಡಿದಿವೆ ಅಂತ ಇದೆಲ್ಲವನ್ನು ಕೂಡ ಅವನಲ್ಲಿ ಹೇಳ್ತಾ ಇದ್ದಾನೆ.
ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸ. ನೀನು ಅಜೇಯನಾದ ಮೂಲನು, ಎಲ್ಲಾ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ಅಂದ್ರೆ ಇಲ್ಲಿ ಅವನು ಭಗವಂತನನ್ನ ಸ್ತುತಿಗಳನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಬ್ರಹ್ಮ ಸ್ವತಃ ಗರ್ಭೋದಕಶಾಹಿ ವಿಷ್ಣುವಿನ ಒಂದು ನಾಭಿಕಮಲದಿಂದ ಹುಟ್ಟಿ ಬಂದಿದ್ದಾನೆ. ಆದ ಕಾರಣ ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮ ನೀನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನೀನು ಆದಿ ಸೃಷ್ಟಿಕರ್ತ. ಅಂದ್ರೆ ಮೂಲದಲ್ಲಿ ಬಂದಂತದ್ದು, ಎಲ್ಲರೂ ಕೂಡ ಬಂದದ್ದು ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ, ಸಂಕರ್ಷಣನಿಂದ ನಾರಾಯಣನಿಂದ ಎರಡನೆಯ ಸಂಕರ್ಷಣನಿಂದ ಬರುವಂತದ್ದು ಮಹಾವಿಷ್ಣು, ಕಾರಣೋದಕಶಾಹಿ ವಿಷ್ಣು. ಕಾರಣೋದಕಶಾಹಿ ವಿಷ್ಣುವಿನಿಂದ ಬರುವಂತದ್ದು ಗರ್ಭೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣುವಿನಿಂದ ಬರುವಂತದ್ದು ಕ್ಷೀರೋದಕಶಾಹಿ ವಿಷ್ಣು. ಹೀಗೆ ಎಲ್ಲದಕ್ಕೂ ಆದಿ ಸೃಷ್ಟಿಕರ್ತ ನೀನು, ಎಲ್ಲದಕ್ಕೂ ಮೂಲ ನೀನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ಆದ್ದರಿಂದ ನೀನೇ ಎಲ್ಲರಿಗಿಂತ ಪುರಾತನನು, ಎಲ್ಲರಿಗಿಂತ ಮೊದಲು ಬಂದವನು. ಆದ ಕಾರಣ ಎಲ್ಲರೂ ಕೂಡ ನಿನಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾರೆ. ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು. ಅಂದ್ರೆ ದೇವತೆಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನ ಭಕ್ತರು. ಆದ ಕಾರಣ ಅವರು ಭಗವಂತನ ಆದೇಶಾನುಸಾರ ಅವರಿಗೆ ಏನೆಲ್ಲ ಒಂದು ಜವಾಬ್ದಾರಿಗಳನ್ನ ವಹಿಸಿಕೊಟ್ಟಿದ್ದಾನೆ ಅದನ್ನ ಅವರು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಮತ್ತೆ ನೀನು ಅಜೇಯನಾದ ಮೂಲನು. ಅಂದ್ರೆ ಭಗವಂತನನ್ನ ಯಾರು ಜಯಿಸೋದಕ್ಕೆ ಸಾಧ್ಯ ಇಲ್ಲ, ಅವನು ಎಲ್ಲದಕ್ಕೂ ಮೂಲ, ಎಲ್ಲ ಕಾರಣಗಳ ಕಾರಣನು, ಪರಮ ಕಾರಣ. ಪ್ರತಿಯೊಂದು ಏನೆಲ್ಲ ನಡೀತಿದೆ ಅದೆಲ್ಲದಕ್ಕೂ ಮೂಲ ಕಾರಣ ಭಗವಂತ. ಮತ್ತೆ ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ಅಂದ್ರೆ ಈ ಭೌತಿಕ ಜಗತ್ತು ಏನಿದೆ ಅದು ಐಹಿಕವಾದದ್ದು, ಅದಕ್ಕೆ ಅತೀತನಾದವನು. ಅಂದ್ರೆ ಆ ಒಂದು ತ್ರಿಗುಣಗಳು ಏನಿದೆ ಆ ಗುಣಗಳಿಂದ ಅವನು ಅತೀತ, ಅಂದ್ರೆ ಗುಣಾತೀತನು. ಆ ಒಂದು ಗುಣಗಳು ಏನಿದೆ ಅದು ಎಲ್ಲ ಬದ್ಧಾತ್ಮರನ್ನು ಬಂಧಿಸುತ್ತೆ. ಆದ್ರೆ ಭಗವಂತ ಆ ಗುಣಗಳ ಒಂದು ಅಧಿಪತಿ, ಅವನು ಆ ಗುಣಗಳನ್ನ ನಿಯಂತ್ರಣ ಮಾಡ್ತಾನೆ. ಆದ ಕಾರಣ ಅವನನ್ನ ಗುಣಾತೀತ ಅಂತ ಹೇಳ್ತಾ ಇದ್ದಾನೆ. ನಂತರ ನೀನು ಆದಿ ದೇವೋತ್ತಮ ಪರಮ ಪುರುಷನು, ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು, ಎಲ್ಲವನ್ನೂ ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮ ನೀನು. ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಅಂದ್ರೆ ಈ ರೀತಿ ಅವನು ಭಗವಂತನನ್ನ ಹಾಡಿ ಹೊಗಳ್ತಾ ಇದ್ದಾನೆ, ಸ್ತುತಿಸ್ತಾ ಇದ್ದಾನೆ. ಅವನು ಏನೆಲ್ಲ ಭಗವಂತನ ವಿಷಯಗಳನ್ನ ತಿಳ್ಕೊಂಡಿದ್ದಾನೆ ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾನೆ. ಸಂಜಯ ಉವಾಚ ಏತಾಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಂದಗ್ಧಂ ಭೀತ ಪ್ರಣಮ್ಯ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು: ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರಗಳನ್ನು ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅಂದ್ರೆ ಅವನು ಇಲ್ಲಿ ನಮಸ್ಕಾರಗಳು ಅಂದ್ರೆ ಪ್ರಾರ್ಥನೆಗಳನ್ನು ಹೇಗೆ ಸಲ್ಲಿಸುವುದು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಮೊದಲಿಗೆ ಕೃಷ್ಣನನ್ನ ನೋಡಿದಾಗ, ಅವನ ಒಂದು ದೇವಸ್ಥಾನಗಳಿಗೆ ಹೋದಾಗ, ಭೇಟಿ ಕೊಟ್ಟಾಗ ನಾವು ಭಗವಂತನಿಗೆ ಯಾವ ರೀತಿ ಮಾಡ್ಬೇಕಂದ್ರೆ ಮೊದಲು ಅವನಿಗೆ ನಮಸ್ಕಾರಗಳನ್ನ ಮಾಡ್ಬೇಕು, ನಂತರ ಅವನನ್ನ ಸ್ತುತಿಸಬೇಕು ಅಂದನೆ ಇಲ್ಲಿ ಅರ್ಜುನ ಕೂಡ ಮಾಡ್ತಾ ಇದ್ದಾನೆ. ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೃತ್ಯ ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘ. ಅರ್ಜುನನು ಹೇಳಿದನು: ಇಂದ್ರಿಯಗಳ ಪ್ರಭುವಾದ ಋಷಿಕೇಶನ ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡುವುದು. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವ ಪ್ರಣಾಮಗಳನ್ನು ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಹೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲವೂ ಯುಕ್ತವೇ ಸರಿ. ಅಂದ್ರೆ ಅವನು ಕಾಣ್ತಿರುವಂತದ್ದು ಆ ಒಂದು ವಿಶ್ವರೂಪದಲ್ಲಿ ನಾವು ನೋಡಿದ್ವಿ. ಈಗಾಗ್ಲೇ ಹೇಳಿದ್ದ ಹಾಗೆ ಭಗವಂತ ಋಷಿಕೇಶ ಇಂದ್ರಿಯಗಳ ಪ್ರಭು. ಮತ್ತೆ ಅವನನ್ನ ನೋಡಿ ಯಾರು ಭಕ್ತರಿದ್ದಾರೆ ಅವರು ಸಂತೋಷ ಪಡ್ತಾರೆ. ಅಂದ್ರೆ ಆಕರ್ಷಿತಿ ಇತಿ ಕೃಷ್ಣ, ಅವನು ಭಕ್ತರನ್ನ ಆಕರ್ಷಿಸ್ತಾನೆ. ಆದ ಕಾರಣ ಅವರ ಇಂದ್ರಿಯಗಳು ಸದಾ ಭಗವಂತನ ಸೇವೆಯಲ್ಲಿ ತೊಡಗಿರುತ್ತವೆ. ಅವರ ಒಂದು ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗಿರುವ ಕಾರಣ ಅವು ಯಾವಾಗ್ಲೂ ಕೂಡ ಆನಂದವಾಗಿರ್ತವೆ. ಆದ್ದರಿಂದ ಎಲ್ಲರೂ ಕೂಡ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ, ಭಗವಂತನಲ್ಲಿ ಆಕರ್ಷಿತರಾಗ್ತಾರೆ, ಮತ್ತೆ ಅವನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತಾರೆ. ಯಾರು ಊರ್ಧ್ವ ಲೋಕದ ದೇವತೆಗಳಿದ್ದಾರೆ, ಋಷಿ ಮುನಿಗಳಿದ್ದಾರೆ, ಅವರೆಲ್ಲರೂ ಕೂಡ ಭಗವಂತನಿಗೆ ನಮಸ್ಕಾರಗಳನ್ನ ಶರಣಾಗ್ತಾರೆ. ಆದ್ರೆ ರಾಕ್ಷಸರು ಏನ್ ಮಾಡ್ತಾರೆ, ಅವರು ಹೆದರಿ ಓಡಿ ಹೋಗ್ತಾರೆ.
ತ್ವಂ ಆದಿದೇವಂ ಪುರುಷಂ ಪುರಾಣಸ್ ತ್ವಂ ಅಸ್ ತಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾ ವೆತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪಂ. ನೀನು ಆದಿ ದೇವೋತ್ತಮ ಪರಮ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು, ಎಲ್ಲವನ್ನೂ ತಿಳಿದವರು ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೆ, ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಭಗವಂತನನ್ನು ಸ್ತುತಿಸ್ತಾ ಈ ರೀತಿ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ನೋಡಿದ್ವಿ ಈ ಸೃಷ್ಟಿಯ ಮೂಲ ಭಗವಂತ, ಮತ್ತೆ ಎಲ್ಲರೂ ಕೂಡ ಕೊನೆಯಲ್ಲಿ ಅಂದ್ರೆ ಈ ಒಂದು ಆಧ್ಯಾತ್ಮಿಕ ಜಗತ್ತಿಗೆ ಮತ್ತೆ ಮರಳಿ ಹೋದಾಗ ಅವರು ಒಂದು ವಿಶ್ರಾಂತಿಯನ್ನ ಪಡೆಯುವಂತದ್ದು ಆ ಭಗವಂತನ ಪಾದಗಳಲ್ಲಿ. ತನ್ನ ಭಕ್ತರು ಆ ಭಗವಂತನ ಒಂದು ಪಾದಗಳಲ್ಲಿ ಅವರು ಕಡೆಗೆ ಹೋಗಿ ಸೇರ್ಬೇಕು ಅಂತ ಇಚ್ಛಿಸ್ತಾನೆ. ನಂತರ ಅವನು ಅನಂತ ರೂಪ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆ ವಿಶ್ವರೂಪ ಅನ್ನುವಂಥದ್ದು ಅನಂತ. ಅನಂತ ಅಂತಂದ್ರೆ ಆ ಒಂದು ರೂಪಗಳಿಗೆ ಕೊನೆ ಅನ್ನೋದೇ ಇಲ್ಲ. ಹೀಗೆ ಅವನು ಇಡೀ ವಿಶ್ವವನ್ನ ವ್ಯಾಪಿಸ್ಕೊಂಡಿದ್ದಾನೆ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ. ಈಗ ಮೊದಲು ಭಗವಂತನಿಗೆ ಅವನು ಏನ್ ಮಾಡ್ದ, ಶರಣಾಗತಿಯನ್ನ ಹೊಂದುತ್ತಾನೆ. ಶರಣಾಗುವುದು ಅಂದ್ರೆ ನಮಸ್ಕಾರ ಮಾಡುವಂಥದ್ದು, ದಂಡವತ್ ಪ್ರಣಾಮ, ಪಂಚಾಂಗ ಪ್ರಣಾಮ, ಈ ರೀತಿ ನಾವು ಭಗವಂತನನ್ನ ದರ್ಶನ ಸಿಕ್ಕಿದಾಗ ಮಾಡುವಂಥದ್ದು. ನಂತರ ಅವನನ್ನ ಸ್ತುತಿಸುವಂಥದ್ದು. ಪೂರ್ವಾಚಾರ್ಯರು ಅನೇಕ ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ, ಮತ್ತೆ ದಾಸರು ಅನೇಕ ಪದ್ಯಗಳನ್ನ ಹಾಡಿದ್ದಾರೆ. ಅವುಗಳನ್ನ ನಾವು ಹೇಳಬಹುದು. ಭಗವಂತನ ಮುಂದೆ ನಮಸ್ಕಾರ ಮಾಡಿದ ನಂತರ ಭಗವಂತನನ್ನ ಸ್ತುತಿಸಬೇಕು. ಅದಾದ್ಮೇಲೆ ನಾವು ಮಾಡಿರುವಂತಹ ತಪ್ಪುಗಳಿಗೆ ಕ್ಷಮೆಯನ್ನ ಯಾಚನೆ ಮಾಡ್ಬೇಕು. ಈಗ ಅವನು ಅದನ್ನ ಮಾಡ್ತಾ ಇದ್ದಾನೆ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಅಂದ್ರೆ ಅವನಿಗೆ ಭಯ ಆಗ್ತಿದೆ. ಅಂದ್ರೆ ಭಗವಂತನ ವಿಶ್ವರೂಪ ನೋಡಿದಾಗ ಅವನಿಗೆ ಹೆದರಿಕೆ ಆಗ್ತಿದೆ. ಇಂತಹ ದೇವೋತ್ತಮ ಪರಮ ಪುರುಷನನ್ನ ನಾನು ನನ್ನ ಸಾಧಾರಣ ಸ್ನೇಹಿತ ಅಂತ ತಿಳ್ಕೊಂಡು ಅವನ ಹೆಸರಿಡಿದು ಕರೆದ್ನ. ನಾನು ಅವನನ್ನ ಅಂದ್ರೆ ಸ್ನೇಹಿತರು ಇಬ್ರೇ ಇದ್ದಾರೆ ಅಂತಂದಾಗ ಅವರ ಮಧ್ಯೆ ಒಂದು ಏನಿರುತ್ತೆ, ಆ ಒಂದು ಸಲಿಗೆ ಅನ್ನೋದಿರುತ್ತೆ. ಆ ಸಲಿಗೆಯಿಂದ ಅವನ್ ಏನ್ ಮಾಡ್ತಾ ಇದ್ದಾನೆ, ಅವನನ್ನ ಅಪಹಾಸ್ಯ ಮಾಡ್ತಾ ಇದ್ದಾನೆ, ಅವನ ಒಂದು ಹಾಸ್ಯ ಮಾಡ್ತಾ ಇದ್ದಾನೆ, ಎಲ್ಲರ ಮುಂದೆ ಅವನನ್ನ ಆಡ್ಕೊಂಡು ನಗ್ತಾ ಇದ್ದಾನೆ. ಇದೆಲ್ಲ ಅವನಿಗೆ ನೆನಪಾಗ್ತಿದೆ. ನಾನು ಈ ರೀತಿ ಎಲ್ಲ ನಡ್ಕೊಂಡೆಲ್ಲ ಭಗವಂತನನ್ನ ಜೊತೆಲಿ, ಅವನು ಪರಮಾತ್ಮ ಅಂತ ತಿಳಿದೆ ಅವನ ಜೊತೆ ಈ ರೀತಿ ಎಲ್ಲ ಮಾಡಿದೀನಲ್ಲ ಅಂತ ಹೇಳಿ ಅವನದೆಲ್ಲದಕ್ಕೂ ಕ್ಷಮೆಯನ್ನ ಕೇಳ್ತಾ ಇದ್ದಾನೆ. ಅದೇ ರೀತಿ ನಾವು ಭಗವಂತನ ಮುಂದೆ ಸ್ತುತಿಗಳನ್ನ ಹಿಡಿದ ನಂತರ ನಾವು ಮಾಡಿರುವಂತಹ ಒಂದು ತಪ್ಪುಗಳಿಗೆ ಕ್ಷಮೆಯನ್ನ ಯಾಚಿಸ್ಬೇಕು. ಅರ್ಜುನ ಇಲ್ಲಿ ಏಕೆ ಕ್ಷಮೆ ಕೇಳುತ್ತಿದ್ದಾನೆ? ಕೃಷ್ಣ, ಅರ್ಜುನ ಇಲ್ಲಿ ಯಾಕೆ ಕ್ಷಮೆ ಕೇಳ್ತಾ ಇದ್ದಾನೆ? ಯಾಕಂದ್ರೆ ಅವನು ಇದಕ್ಕೂ ಮೊದಲು ಭಗವಂತನನ್ನ ದೇವೋತ್ತಮ ಪರಮ ಪುರುಷ ಅಂತ ತಿಳಿದಿರ್ಲಿಲ್ಲ. ಅವನು ಸಾಧಾರಣ ವ್ಯಕ್ತಿ, ಒಬ್ಬ ಸಂಬಂಧಿಕ ಅಥವಾ ಒಬ್ಬ ಸ್ನೇಹಿತ ಅಂತ ತಿಳ್ಕೊಂಡಿದ್ದ. ಆದ ಕಾರಣ ಸಲಿಗೆಯಿಂದ ಅವನು ಅನೇಕ ಬಾರಿ ಅವನನ್ನ ಅಪಹಾಸ್ಯ ಮಾಡಿರ್ತಾನೆ. ಮತ್ತೆ ಅವನ ಜೊತೆಯಲ್ಲಿ ಯಾವ ರೀತಿ ಎಲ್ಲ ಒಂದು ದಿನವನ್ನ ಕಳೆದಿದ್ದ ಅದೆಲ್ಲವನ್ನು ಕೂಡ ಅವನು ಮತ್ತೆ ನೆನಪಿಸ್ಕೋತಾ ಇದ್ದಾನೆ. ಅದಕ್ಕಾಗಿ ಅವನಲ್ಲಿ ಭಗವಂತನ ಹತ್ರ ಕ್ಷಮೆಗಳನ್ನ ಕೇಳ್ತಾ ಇದ್ದಾನೆ. ಅದೃಷ್ಟ ಪೂರ್ವಂ ಹೃಷಿತೋ ಅಸ್ಮಿ ದೃಷ್ಟ್ವಾ ಭಯೇನ ವ್ಯತಿತಂ ಮನೋ ಮೇ ತದೇವ ಮೇ ದರ್ಶಯಾದೇವ ರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೇ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮ ಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಅಂದ್ರೆ ಇಲ್ಲಿ ವಿನಂತಿ. ಈಗ ಮೊದಲು ಶರಣಾಗತಿ, ನಂತರ ಸ್ತುತಿಸುವಂಥದ್ದು, ನಂತರ ಕ್ಷಮೆಯನ್ನ ಯಾಚನೆ ಮಾಡುವಂಥದ್ದು, ಆಮೇಲೆ ಭಗವಂತನಲ್ಲಿ ವಿನಂತಿಗಳನ್ನ ಮಾಡುವಂಥದ್ದು. ಇಲ್ಲಿ ಆ ರೀತಿ ಈಗ ವಿನಂತಿಸ್ಕೊಳ್ತಾ ಇದ್ದಾನೆ. ಏನಂತ ವಿನಂತಿಸ್ಕೊಳ್ತಾ ಇದ್ದಾನೆ? ನಾನು ನಿನ್ನ ಈ ವಿಶ್ವರೂಪವನ್ನ ನೋಡಿ ಸಂತೋಷ ಆಗಿದೆ ನನಗೆ. ಈಗ ಅದೇ ಸಮಯದಲ್ಲಿ ಭಗವಂತನ ಕಾಲ ರೂಪವನ್ನ ನೋಡಿ ಅವನಿಗೆ ಮನಸ್ಸು ತಲ್ಲಣ ಕೂಡಗೊಂಡಿದೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಜಗನ್ನಿವಾಸ, ಕೃಪೆ ಮಾಡಿ ದೇವೋತ್ತಮ ಪರಮ ಪುರುಷ, ನನಗೆ ನಿನ್ನ ಒಂದು ಸೌಮ್ಯ ರೂಪವನ್ನ ನೋಡಬೇಕು. ಅದಕ್ಕೂ ಮೊದಲು ಭಗವಂತನ ಚತುರ್ಭುಜ ರೂಪವನ್ನ ಕಾಣಬೇಕು ಅಂತ ಅವನು ಇಚ್ಛಿಸ್ತಾ ಇದ್ದಾನೆ. ಏ ವಿಶ್ವಮೂರ್ತಿಯೇ, ಸಹಸ್ರ ಬಾಹುವೆ,
ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರೂ ನನ್ನ ವಿಶ್ವರೂಪವನ್ನು ನೋಡಿರಲಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯಕರ್ಮಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಅಂದ್ರೆ ಭಗವಂತ ಅವನು ತನ್ನ ಭಕ್ತರಿಗೆ ಮಾತ್ರ ತನ್ನನ್ನು ತಾನು ತೋರ್ಪಡಿಸ್ಕೊಂತಾನೆ. ಆ ಭಕ್ತಿ ಮಾಡದಿರ ನಾವು ಬೇರೆ ವೇದಾಧ್ಯಯನ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು, ಅಥವಾ ತಪಸ್ಸುಗಳನ್ನೇ ಮಾಡಿದ್ರು, ದಾನ ಧರ್ಮಗಳನ್ನೇ ಮಾಡಿದ್ರು, ಯಾಗ ಯಜ್ಞಗಳನ್ನೇ ಆಚರಣೆ ಮಾಡಿದ್ರು ಕೂಡ ಅವನನ್ನ ನಾವು ಹೋಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಯಾವಾಗ ಒಲಿತಾನೆ ಭಕ್ತನಿಗೆ ಅಂತಂದ್ರೆ ಅವನು ಭಕ್ತಿಗೆ ಮಾತ್ರ ಒಲಿತಾನೆ. ಭಕ್ತಿ ಅಂತಂದ್ರೆ ಅದು ಪ್ರೀತಿ. ಭಗವಂತ ಆ ಪ್ರೀತಿಗೆ ಒಲಿತಾನೆ. ಪ್ರೀತಿ ಅಂದ್ರೆ ಬರೀ ಹೆಸರಿಗೆ ಮಾತಿಗೆ ಪ್ರೀತಿ ಅಲ್ಲ. ಪ್ರೀತಿ ಎನ್ನುವಂಥದ್ದು ನಮ್ಮ ಸೇವೆಯ ಮೂಲಕ ಅದು ಪ್ರಕಟಗೊಳ್ಳುತ್ತೆ. ಅಂದ್ರೆ ನಾವು ಯಾರನ್ನ ಪ್ರೀತಿಸ್ತೀವಿ ಅವ್ರಿಗೋಸ್ಕರ ಇಡೀ ಒಂದು ಎಲ್ಲವನ್ನು ಕೂಡ ಅವ್ರಿಗಾಗಿ ನಾವು ಅರ್ಪಣೆ ಮಾಡೋದಕ್ಕೆ ತಯಾರಿರ್ತೀವಿ. ಹಾಗೆ ಅಂತಹ ಒಂದು ಭಕ್ತರು ಯಾರಿದ್ದಾರೆ ಅಂತವ್ರು ಮಾತ್ರ ಭಗವಂತನನ್ನ ಕಾಣೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೇ ಮತ್ತು ದಿಗ್ಭ್ರಾಂತನಾಗಿದ್ದೀಯೇ. ಈಗ ಇದು ಮುಕ್ತಾಯವಾಗಲಿ. ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಅಂದ್ರೆ ಅವನು ಹೇಳ್ತಾನೆ, ಆಯ್ತು, ನಿನ್ನ ಇಚ್ಛೆ ನೀನ್ ಅನ್ಕೊಂಡೆ, ಈಗ ನಿನ್ಗೆ ಹೆದರಿಕೆ ಆಗ್ತಿದೆ ಅಂತ ಹಾಗಿದ್ದಲ್ಲಿ ಭಗವಂತ ಮತ್ತೆ ಈಗ ಅವನ ಶಾಂತ ರೂಪವನ್ನ ಅವನಿಗೆ ತೋರಿಸ್ತಾ ಇದ್ದಾನೆ. ಅದಕ್ಕೂ ಮೊದಲು ಅವನು ತನ್ನ ಚತುರ್ಭುಜದ ರೂಪವನ್ನ, ಅಂದ್ರೆ ಪರಮಾತ್ಮನ ರೂಪವನ್ನ, ಮಹಾವಿಷ್ಣುವಿನ ರೂಪವನ್ನ ಅವನು ನೋಡ್ತಾನೆ. ಸಂಜಯ ನೋಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಸಂಜಯ ವಾಚ ಇತಿ ಅರ್ಜುನಂ ವಾಸುದೇವಸ್ ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮ್ ಆಸಭೂಯಃ ಆಶ್ವಾಸಯಾಮ್ ಆಸಚಾಭೀತಮೀನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ್ದನು, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಟ್ಟ ಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಅಂದ್ರೆ ಭಗವಂತ ಅವನ ಒಂದು ವಿನಂತಿಗಳನ್ನ ಮನ್ನಿಸಿ ಅವನಿಗೆ ತನ್ನ ಒಂದು ಸೌಮ್ಯ ರೂಪವನ್ನು, ಅದಕ್ಕೂ ಮೊದಲ ಚತುರ್ಭುಜ ರೂಪ ಭಗವಂತನ ವಿಷ್ಣು ರೂಪವನ್ನು ಕೂಡ ಅವನಿಗೆ ದಯಪಾಲಿಸ್ತಾನೆ. ಅವನನ್ನು ಸಹ ನೋಡ್ತಾನೆ. ಹೀಗೆ ಕೃಷ್ಣನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ್ಯ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ಅಂದ್ರೆ ನಿನ್ನ ಈ ಒಂದು ಸಹಜ ರೂಪ, ಅಂದ್ರೆ ಭಗವಂತನ ನಿಜವಾದ ರೂಪ ಅದು ಆ ಕೃಷ್ಣ ಶ್ಯಾಮ ಸುಂದರ, ಕೈಯಲ್ಲಿ ಕೊಡಲನ್ನು ಹಿಡಿದಿರುವಂತಹ 2 ಕೈಗಳ ರೂಪ ಅದು ಭಗವಂತನ ಸಹಜ ಸ್ವರೂಪ. ಅದನ್ನ ಕಂಡು ಅವನಿಗೆ ಸಮಾಧಾನ ಆಗ್ತಾ ಇದೆ. ದೇವೋತ್ತಮ ಪರಮ ಪುರುಷ ಕೂಡ ಹೇಳ್ತಾ ಇದ್ದಾನೆ, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸ್ತಾರೆ. ಅಂದ್ರೆ ಭಗವಂತನ ನಿಜವಾದ ರೂಪ ಯಾವುದು ಅಂದ್ರೆ ಅದು ಕೃಷ್ಣನ ರೂಪ. ಅದನ್ನ ಯಾವ ದೇವತೆಗಳು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಭಗವಂತನ ಒಂದು ನಿಜ ಸ್ವರೂಪವನ್ನ ನೋಡೋದಕ್ಕೆ ಹಂಬಲಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಸ್ವತಃ ಕೃಷ್ಣ ಅಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರಿಗೂ ಕಾಣ್ತಾ ಇದ್ದಾನೆ. ಆದ್ರೆ ಅವನು ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಳ್ಳಿಕ್ಕೆ ಎಲ್ಲರಿಂದಲೂ ಸುಲಭವಾಗಿ ಸಾಧ್ಯ ಇಲ್ಲ. ಅದನ್ನ ತಿಳಿದು ನೋಡ್ತಾ ಇರುವಂತದ್ದು ಅವನ ಭಕ್ತರು ಮಾತ್ರ. ನಾನು ವಿಶ್ವರೂಪವನ್ನು ಹೇಗೆ ನೋಡಲಿ? ನಾವೆಲ್ಲರೂ ಕೂಡ ವಿಶ್ವರೂಪವನ್ನ ನೋಡೋದಕ್ಕೆ ಸಾಧ್ಯ ಇದೆಯಾ? ಹೇಗೆ ನೋಡೋದು ಅಂತ. ಹರೇ ಕೃಷ್ಣ. ಇದು ಹೇಗೆ ಅಂತಂದ್ರೆ, ನಾವು ಈಗ ಯಾರಾದ್ರೂ ಹೋಗಿ ಮೋದಿನ ಭೇಟಿ ಮಾಡ್ಬೇಕು ಅಂದ್ರೆ ಸಾಧ್ಯ ಇದೆಯಾ? ನಾವು ಹೋಗಿ ಮೋದಿ ಜೊತೆ ಮಾತಾಡ್ಲಿಕ್ಕೆ ಆಗತ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಧಾನಿ ಮೋದಿಯವ್ರನ್ನ ನಾವೀಗ ಭೇಟಿ ಮಾಡಿ ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಕಷ್ಟ ಆಗುತ್ತೆ ಅಲ್ವಾ? ಹಾಗೆ ಅದು ಬರೀ ಇಂಡಿಯಾದ ಪ್ರೈಮ್ ಮಿನಿಸ್ಟರ್, ಅವ್ರನ್ನ ನಾವು ಹೋಗಿ ಭೇಟಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಆದ್ರೆ ನಾವೇನಾದ್ರೂ ಒಂದು ಸಾಧನೆ ಮಾಡಿದ್ರೆ ಮೋದಿ ನಮ್ಮನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ನಾವೇನಾದ್ರೂ ಒಂದು ತುಂಬಾ ಒಳ್ಳೆ ಸಾಧನೆ, ಯಾವ್ದಾದ್ರು ಒಂದು ಪ್ರಪಂಚಾದ್ಯಂತ ನಮ್ಮನ್ನ ತಿರುಗಿ ನೋಡುವಂತೆ ನಾವೇನೋ ಒಂದು ಸಾಧನೆ ಮಾಡಿದ್ರೆ ಅದು ನಮ್ಮನ್ನ ಮೋದಿ ಭೇಟಿ ಮಾಡಕ್ಕಾಗತ್ತಾ? ಹೌದು, ಚಾನ್ಸಸ್ ಇದೆ. ಸುಲಭ ಅಲ್ವಾ? ಅವ್ರಿಗೆ ನಮ್ಮನ್ನ ಭೇಟಿ ಮಾಡೋದು ಸುಲಭ, ಆದ್ರೆ ನಮಗೆ ಅವ್ರನ್ನ ಭೇಟಿ ಮಾಡೋದು
ಕಷ್ಟ ಆಗುತ್ತೆ. ಹಾಗೆ ಇಲ್ಲಿ ಕೃಷ್ಣನನ್ನ ನಾವು ಭೇಟಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಆದ್ರೆ ಕೃಷ್ಣ ನಮ್ಮನ್ನ ಸುಲಭವಾಗಿ ಭೇಟಿ ಮಾಡ್ಬೋದು. ಕೃಷ್ಣ ನಮ್ಮನ್ನ ಭೇಟಿ ಮಾಡ್ಬೇಕು ಅಂತಂದ್ರೆ ಅಂತಹ ಒಂದು ಭಕ್ತಿಯನ್ನ ನಾವು ಮಾಡಿದ್ರೆ ಮಾತ್ರ ಅದು ಸಾಧ್ಯ. ನಾವು ಶುದ್ಧ ಭಕ್ತಿನ ಮಾಡಿದ್ರೆ ಭಗವಂತ ಸ್ವತಃ ನಮ್ಮನ್ನ ಭೇಟಿ ಮಾಡೋದಕ್ಕೆ ಬರ್ತಾನೆ. ಹಾಗೆ ಆ ವಿಶ್ವರೂಪವನ್ನ ನಾವು ನೋಡ್ಬೇಕಂದ್ರೆ ಭಗವಂತ ನನ್ನ ನೋಡುವಂತಹ ಒಂದು ಆ ಪ್ರಯತ್ನ ಪಡೋದಕ್ಕಿಂತ ಭಗವಂತ ನಮ್ಮನ್ನ ನೋಡುವಂತೆ ನಾವು ಏನನ್ನಾದ್ರೂ ಭಕ್ತಿಯಲ್ಲಿ ಸಾಧನೆ ಮಾಡಿದಾಗ ಭಗವಂತನನ್ನ ಕಾಣ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ. ಭಕ್ತ್ಯಾ ಭಕ್ತ್ಯಾ ತು ಅನನ್ಯ ಶಕ್ಯ ಅಹಂ ಏವಂ ವಿದೋ ಅರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಭಗವಂತನನ್ನ ನಾವು ಕಾಣ್ಬೇಕು ಅಂತಂದ್ರೆ ಏಕಚಿತ್ತ ಭಕ್ತಿ ಸೇವೆ ಮಾಡ್ಬೇಕು ಅಂತ ಇದ್ದಾನೆ. ಏಕಚಿತ್ತ ಅಂತಂದ್ರೆ ಎಂತ ಹೇಳ್ತಾರೆ, ಅನನ್ಯ ಭಕ್ತಿ ಅಂತ ಕರೀತಾರೆ. ಅನನ್ಯ ಭಕ್ತಿ ಅಂತಂದ್ರೆ ಅನ್ಯಾಭಿಲಾಷಿತ ಶೂನ್ಯ. ಅನ್ಯಾಭಿಲಾಷಿತ ಶೂನ್ಯ ಅಂತಂದ್ರೆ ಬೇರೆ ಯಾವುದೇ ಒಂದು ವೈಯಕ್ತಿಕ ಇಚ್ಛೆಗಳು ನನ್ನಲ್ಲಿ ಇಲ್ಲ. ಭಗವಂತನ ಒಂದು ಭಕ್ತಿ ಸೇವೆ ಮಾಡುವುದೊಂದೇ ನನ್ನ ಜೀವನದ ಪರಮ ಗುರಿ. ಆ ರೀತಿ ಯಾರು ಇದ್ದಾರೆ ಅಂತಹ ಭಕ್ತರು ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ ಅಂತ ಹೇಳ್ತಾರೆ. ಅನ್ಯಾಭಿಲಾಷಿತ ಶೂನ್ಯ ಅಂದ್ರೆ ನನಗೆ ಯಾವುದೇ ಒಂದು ಸ್ವತಃ ಅಂದ್ರೆ ವೈಯಕ್ತಿಕ ಇಚ್ಛೆಗಳು ಇಲ್ಲ ಭಗವಂತನ ಸೇವೆಯನ್ನು ಹೊರತುಪಡಿಸಿ. ನಂತರ ಜ್ಞಾನ ಕರ್ಮಾದಿ ಅನಾವೃತ ಅಂದ್ರೆ ಅಲ್ಲಿ ನಾನು ಯಾವುದೋ ಒಂದು ಕರ್ಮಕಾಂಡದ ಅಂದ್ರೆ ದಾನ ಯಜ್ಞ ತಪಸ್ಸುಗಳನ್ನ ಮಾಡೋದ್ರಲ್ಲಿ ನನಗೆ ಇಚ್ಛೆ ಇಲ್ಲ. ನಾ ಮಾಡುವಂತಹ ಎಲ್ಲಾ ಕರ್ಮಗಳು ಕೂಡ ಭಗವಂತನ ಭಕ್ತಿ ಸೇವೆಯೇ ಆಗಿರುತ್ತೆ. ಮತ್ತೆ ಜ್ಞಾನ ಅಂತಂದ್ರೆ ವೇದಾಧ್ಯಯನಗಳನ್ನ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ಸ್ವತಃ ವೇದಗಳ ಒಂದು ಮೂಲ ಉದ್ದೇಶ ದೇವೋತ್ತಮ ಪರಮ ಪುರುಷನನ್ನ ಸೇವೆ ಮಾಡುವಂಥದ್ದು, ಭಗವಂತನನ್ನ ತಿಳಿಯುವಂಥದ್ದು, ಅದನ್ನ ನಾನು ಮಾಡ್ತಾ ಇದ್ದೀನಿ. ಆದ್ರೆ ನಾನು ಮಾಡುವಂತಹ ಜ್ಞಾನ ಯಾವ್ದಿದೆ ಅದು ಭಕ್ತಿಗೆ ಪೂರಕವಾದದ್ದು. ನಾನು ಮಾಡುವಂತ ಕರ್ಮ ಕೂಡ ಭಕ್ತಿಗೆ ಪೂರಕವಾದಂಥದ್ದು, ಅಂತದನ್ನ ನಾವು ಮಾಡ್ತಾ ಇದ್ದೀನಿ. ಮತ್ತೆ ಅನುಕೂಲೇನ ಕೃಷ್ಣಾನುಶೀಲನಂ ಅಂದ್ರೆ ಭಗವಂತನ ಒಂದು ಸ್ಮರಣೆ ಯಾವ ರೀತಿ ಇದೆ ಅಂದ್ರೆ ಅನುಕೂಲಕರವಾಗಿದೆ. ಅಂದ್ರೆ ಭಗವಂತನ ಮೇಲೆ ಭಕ್ತಿಯಿಂದ ಪ್ರೀತಿಯಿಂದ ನಾನು ಅವನ ಸ್ಮರಣೆ ಮಾಡುವಂಥದ್ದು. ಅಂತಹ ಒಂದು ಭಕ್ತಿ ಅದು ಉತ್ತಮ ಭಕ್ತಿ. ಯಾರು ಅಂತಹ ಭಕ್ತಿಯನ್ನ ಮಾಡ್ತಾರೆ ಅಂತವ್ರು ಮಾತ್ರ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ, ಅವನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅವನನ್ನ ನೇರವಾಗಿ ನೋಡೋದಕ್ಕೆ ಸಾಧ್ಯ ಅಂತ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಶು ಯಾಸಾಮೀತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವರೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಅಂದ್ರೆ ಯಾರು ಭಕ್ತರಿರ್ತಾರೆ ಅವರು ಯಾವ ರೀತಿ ಇರ್ತಾರೆ ಅಂದ್ರೆ ಅವ್ರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಅವರಿಗೆ ಒಂದು ಭಗವಂತನ ನಾಮದಲ್ಲಿ ರುಚಿ ಅನ್ನೋದು ಇರುತ್ತೆ. ಮತ್ತೆ ಅವರು ಶುದ್ಧ ಭಕ್ತರು, ವೈಷ್ಣವರ ಸೇವೆಯನ್ನ ಮಾಡ್ತಾರೆ. ಮತ್ತೆ ಎಲ್ಲ ಒಂದು ಜೀವಿಗಳಲ್ಲಿ ಅವರಿಗೆ ಒಂದು ದಯೆ ಅನ್ನೋದು, ಕರುಣೆ ಅನ್ನೋದು ಇರುತ್ತೆ. ಅಂತಹ ಭಕ್ತರು ಭಗವಂತನನ್ನ ಸೇರ್ತಾರೆ. ಇಲ್ಲಿ ನಾವು ನೋಡ್ತಾ ಇದೀವಿ ಅಜಾಮಿಳ ಅವನು ಮೊದಲಿಗೆ ಭಕ್ತನಾಗಿರ್ತಾನೆ. ನಂತರ ಅವನು ಒಂದು ವೇಶ್ಯೆಯ ಸಂಪರ್ಕದಲ್ಲಿ ಅವನು ಪತನವನ್ನ ಹೊಂದುತ್ತಾನೆ. ನಂತರ ಅವನು ಆ ಒಂದು ವೇಶ್ಯೆಗೆ ಅನೇಕ ಮಕ್ಕಳು ಹುಟ್ಟುತ್ತಾರೆ. ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಡ್ತಾನೆ. ಅವನ ನಾಮ ಅಂದ್ರೆ ಆ ಮಗುವಿನ ಮೇಲೆ ಅವನಿಗೆ ಎಷ್ಟು ಒಂದು ಪ್ರೀತಿ ಇರುತ್ತೆ ಅಂದ್ರೆ ಅವನು ಸಾವಿನ ಸಂದರ್ಭದಲ್ಲಿ ಅವನ ಮಗನನ್ನ ಕೂಗ್ಕೋತಾನೆ ನಾರಾಯಣ ಅಂತ. ಆಗ ಅಲ್ಲಿಗೆ ಯಮದೂತರು ಮತ್ತು ವಿಷ್ಣುದೂತರು ಇಬ್ಬರು ಬರ್ತಾರೆ. ಮತ್ತೆ ಅವರಿಬ್ಬರ ಮಧ್ಯೆ ವಾಗ್ವಾದ ನಡೆಯುತ್ತೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಇಡೀ ಜೀವನ ನಾನು ಎಂತಹ ಒಂದು ತಪ್ಪನ್ನ ಮಾಡಿದ್ದೀನಿ ಅಂತ ಹೇಳಿದಾಗ ಅವನಿಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ಮತ್ತೆ ಅವನು ಹರಿದ್ವಾರ ಅಲ್ಲಿ ಹೋಗಿ ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ. ನಂತರ ಅವನು ಭಗವಂತನ ಧಾಮಕ್ಕೆ ಹಿಂದಿರುಗ್ತಾನೆ. ಹೀಗೆ ಶುದ್ಧ ಭಕ್ತರು ಯಾರಿರ್ತಾರೆ ಅವರು ಅವರ ಜೀವನದ ಪರಮ ಗುರಿಯನ್ನಾಗಿ ಭಗವಂತನನ್ನೇ ಮಾಡ್ಕೊಳ್ತಾರೆ. ಮತ್ತೆ ಅವರು ಎಲ್ಲ ಜೀವಿಗಳನ್ನು ಪ್ರೀತಿಸ್ತಾರೆ. ಅಂತವರು ಭಗವಂತನ ಹತ್ರಕ್ಕೆ ಬರ್ತಾರೆ ಅಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ಏನೆಲ್ಲ ವಿಷಯಗಳು ಇತ್ತು ಅಂತಂದ್ರೆ ಅರ್ಜುನನು ವಿಶ್ವರೂಪವನ್ನು ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸ್ಕೊಳ್ತಾನೆ. ಅಂದ್ರೆ ಅವನು 10ನೇ ಅಧ್ಯಾಯದಲ್ಲಿ ಭಗವಂತ ಕೊನೆಯಲ್ಲಿ ಹೇಳ್ತಾನೆ, ನಾನು ಒಂದು ಸ್ವಾಂಶ ವಿಸ್ತರಣೆ ಅಂದ್ರೆ ಸ್ವಾಂಶ ರೂಪದಲ್ಲಿಯೇ ಇಡೀ ಜಗತ್ತನ್ನು ವಿಶ್ವವನ್ನ
ಆವರಿಸ್ಕೊಂಡಿದ್ದೀನಿ ಅಂತ ಅಂದಾಗ ಆ ರೂಪವನ್ನ ಕಾಣ್ಬೇಕು ಅಂತ ಅವನು ಆಸೆ ಪಟ್ಟು ವಿನಂತಿ ಮಾಡ್ಕೋತಾನೆ. ನಂತರ ಕೃಷ್ಣನು ವಿಶ್ವರೂಪವನ್ನ ಅವನಿಗೆ ತೋರಿಸ್ತಾನೆ. ಅರ್ಜುನ ನೋಡಿದ ವಿಶ್ವರೂಪವನ್ನ ಅವನು ಹೇಳ್ತಾನೆ. ಆದ್ರೆ ಇಲ್ಲಿ 3 ಜನ ಆ ವಿಶ್ವರೂಪದ ಬಗ್ಗೆ ಮಾತಾಡ್ತಾರೆ. ಒಂದು ಕೃಷ್ಣ, ಇನ್ನೊಂದು ಅರ್ಜುನ, ಮತ್ತೆ ಇನ್ನೊಂದು ಸಂಜಯ. ಅರ್ಜುನನು ವಿಶ್ವರೂಪ ನೋಡಿದ ಅನುಭವಗಳನ್ನ ಹೇಳ್ತಾನೆ. ಕೃಷ್ಣನ ಉತ್ತರ ಅಂದ್ರೆ ಅವನು ಕೇಳ್ತಾನೆ, ನೀನ್ ಯಾರು, ನಿನ್ನ ಉದ್ದೇಶ ಏನು ಅಂತಂದಾಗ ಭಗವಂತ ಹೇಳ್ತಾರೆ, ನಾನು ಕಾಲನಾಗಿ ಬಂದಿದ್ದೀನಿ, ಈ ಒಂದು ಏನಂತಾರೆ ಭೂಭಾರ ಹರಣ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ. ಅರ್ಜುನ ನಂತರ ಭಗವಂತನಲ್ಲಿ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾನೆ. ಆ ಪ್ರಾರ್ಥನೆಗಳು ನಮಗೂ ಕೂಡ ಒಂದು ಮಾದರಿ ಆಗುತ್ತೆ. ಮತ್ತೆ ಕೃಷ್ಣನನ್ನು ನೋಡಲು ಶುದ್ಧ ಭಕ್ತಿ ಬೇಕು. ಭಗವಂತನನ್ನ ಕಾಣ್ಬೇಕು ಅಂತಂದ್ರೆ ನಮ್ಮಲ್ಲಿ ಆ ಒಂದು ಉತ್ತಮ ಭಕ್ತಿ ಇರಬೇಕು. ಆ ಉತ್ತಮ ಭಕ್ತಿ ಇಲ್ಲ ಅಂತಂದ್ರೆ ನಾವು ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿವರೆಗೆ ನಾವು ತಿಳಿದಂತ ಎಲ್ಲ ವಿಷಯಗಳು ಇಲ್ಲಿಗೆ ಈ ಅಧ್ಯಾಯ ಮುಗಿಯುತ್ತೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳಬಹುದು. ಮ್ಯಾಮ್ ನಮಸ್ತೆ. ಒಂದು ಕ್ವೆಶನ್ ಏನಂದ್ರೆ, ಈಗ ಕೃಷ್ಣ ದೇವರಂತ ಇಲ್ಲಿವರೆಗೂ ಯಾರಿಗೂ ಅಂದ್ರೆ ಈ ಮಹಾಭಾರತ ಅಂದ್ರೆ ಈ ಭಗವದ್ಗೀತೆ ಹೇಳುವ ತನಕ ಯಾರಿಗೂ ಗೊತ್ತಿರ್ಲಿಲ್ವಾ ಅಂದ್ರೆ ಕೃಷ್ಣ ದೇವರಂತ? ಖಾಲಿ ಅರ್ಜುನಗೆ ಮಾತ್ರ ಅದು ಗೊತ್ತಾಗುತ್ತಾ? ಅಂದ್ರೆ ಬೇರೆಯವರಿಗೆ, ಉಳಿದವರಿಗೆ ಯಾರಿಗೆ ಕೂಡ ಐಡಿಯಾ ಕೂಡ ಇರುವುದಿಲ್ಲ ಕೃಷ್ಣ ಭಗವಂತ ಅಂತ. ಸೊ ಅವರೆಲ್ಲ ಸಾಮಾನ್ಯ ಮನುಷ್ಯ ಅಂತ ಅನ್ಕೊಂಡಿದ್ರ ಕೃಷ್ಣನ? ಇಲ್ಲ ಮಾತಾಜಿ, ಬೇರೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಭೀಷ್ಮನಿಗೆ ಗೊತ್ತಿರುತ್ತೆ, ವಿದುರನಿಗೆ ಗೊತ್ತಿರುತ್ತೆ, ಕುಂತಿಗೆ ಗೊತ್ತಿರುತ್ತೆ, ಅವನ ದೇವಕಿ ವಸುದೇವ ಅವರಿಗೆ ಗೊತ್ತಿರುತ್ತೆ. ಇವರೆಲ್ಲರಿಗೂ ಕೂಡ ಕೃಷ್ಣ ಅವನು ಸಾಧಾರಣ ವ್ಯಕ್ತಿ ಅಂತ ಅವ್ರು ತಿಳಿಯೋದಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಅವನು ದೇವೋತ್ತಮ ಪರಮ ಪುರುಷ ಅಂತ. ಓಕೆ. ಅವನ ಭಕ್ತರು ಯಾರಿದ್ದಾರೆ ಅವರೆಲ್ಲರಿಗೂ ಅದು ತಿಳಿದಿರುತ್ತೆ. ಓಕೆ ಓಕೆ. ಮತ್ತೆ ಗೊತ್ತಿದ್ದು ಅವರು ಅವರನ್ನ ಪೂಜೆ ಎಲ್ಲ ಮಾಡ್ತಿದ್ರ? ಅಂದ್ರೆ ಅವರು ಆ ಟೈಮಲ್ಲಿ ಲಿವ್ ಮಾಡ್ತಿದ್ರಲ್ಲ, ಅಂದ್ರೆ ಅವರೊಟ್ಟಿಗೆ ಇರ್ತಿದ್ರಲ್ಲ. ಸೊ ಅವರನ್ನು ಹೇಗೆ ನೋಡ್ತಿದ್ರು? ಅಂದ್ರೆ ದೇವರಂತ ನೋಡ್ತಿದ್ರು ಅಂದ್ರೆ ದೇವರು ಈಗ ಸಾಮಾನ್ಯ ಮನುಷ್ಯರ ಜೊತೆ ಇರೋದು ಅಂದ್ರೆ ಅನ್ಸ್ಕೊಳ್ಳಿಕ್ಕೆ ಆಗುದಿಲ್ಲ ಅಲ್ಲ. ಸೊ ಅಂದ್ರೆ ಅವರು ಮಾತಾಜಿ ಕುಂತಿ ಹೇಳ್ತಾಳೆ, ಅಂದ್ರೆ ಈ ಕುರುಕ್ಷೇತ್ರ ಎಲ್ಲ ಆಗುತ್ತೆ, ಯುದ್ಧ ಆಗಿ ಅವರೆಲ್ಲರೂ ಸಾಯ್ತಾರೆ, ಮತ್ತೆ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಆಗುತ್ತೆ, ಎಲ್ಲ ಆಗುತ್ತೆ. ಕೃಷ್ಣ ಹೇಳ್ತಾನೆ, ಆಯ್ತು, ಇಷ್ಟು ದಿನ ನಾನು ನನ್ನ ದ್ವಾರಕೆಯಿಂದ ದೂರ ಇದ್ದೆ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಕುಂತಿ ಪ್ರಾರ್ಥನೆ ಮಾಡ್ತಾಳೆ, ನಮ್ಗೆ ಎಷ್ಟೋ ಕಷ್ಟಗಳು ಬಂತು, ಆದ್ರೆ ಆ ಕಷ್ಟಗಳೆಲ್ಲ ನಮ್ಗೆ ಕಷ್ಟನೇ ಅನ್ಸೋದಿಲ್ಲ. ಆ ಕಷ್ಟಗಳು ನನ್ಗೆ ಎಷ್ಟಿಷ್ಟ ಆಗುತ್ತೆ ಅಂತಂದ್ರೆ, ಆ ಸಮಯದಲ್ಲೆಲ್ಲ ಭಗವಂತ ನೀನ್ ನಮ್ ಜೊತೆ ಇದ್ದೆ, ನನಗೆ ಇನ್ನ ಮತ್ತೆ ಮತ್ತೆ ಕಷ್ಟಗಳು, ಹೆಚ್ಚು ಹೆಚ್ಚು ಕಷ್ಟಗಳನ್ನ ಕೊಡು, ಯಾಕೆ ಅಂತಂದ್ರೆ ನೀನ್ ನಮ್ಮನ್ನ ಬಿಟ್ಟು ಹೋಗ್ಬೇಡ, ನನ್ಗೆ ನಿನ್ನನ್ನ ಕಳ್ಸ್ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅಂದ್ರೆ ಅವಳು ಭಗವಂತನನ್ನ ಭಗವಂತನಾಗಿಯೇ ಕಾಣ್ತಾ ಇರ್ತಾಳೆ. ಆದ್ರೆ ಅಲ್ಲಿ ಅವರು ಅದನ್ನ ವ್ಯಕ್ತಪಡಿಸೋದಿಲ್ಲ ಅಷ್ಟೇ. ಭಗವಂತ ಅನ್ನೋದು ಅವ್ರಿಗೆ ಗೊತ್ತಿದೆ, ಆದ್ರೆ ಎಲ್ಲರ ಮುಂದೆ ಅವರು ಅದನ್ನ ವ್ಯಕ್ತಪಡಿಸೋದಿಲ್ಲ. ಅಂದ್ರೆ ಭಗವಂತನನ್ನ ಯಾವ ರೀತಿ ನಾವು ನೋಡ್ಬೇಕು ಅಂತ ಹೇಳ್ತಾರೆ. ಭಗವಂತನ ಒಂದು ಅರ್ಚಾ ವಿಗ್ರಹವನ್ನ ನೋಡ್ಬೇಕಾದ್ರೂ ಕೂಡ ನೇರವಾಗಿ ಮುಖದರ್ಶನ ಮಾಡಬಾರ್ದು, ಭಗವಂತನ ಪಾದಗಳಿಂದ ಅವನನ್ನ ಕಾಣ್ಬೇಕು ಅಂತ. ಆ ರೀತಿ ಅವಳು ಕೃಷ್ಣನನ್ನ ಕಂಡಾಗೆಲ್ಲ ಅವನನ್ನ ಪಾದದಿಂದ ಕಾಣುವಂತಹ ಒಂದು ಪ್ರಯತ್ನ ಮಾಡ್ತಾಳೆ. ಆದ್ರೆ ಆ ರೀತಿ ನೋಡಿದಾಗ ಅಲ್ಲಿ ನೋಡಿದ್ರೆ, ಅಂದ್ರೆ ಒಂದು ಸಂಬಂಧದಲ್ಲಿ ನೋಡಿದ್ರೆ ಅವಳು ಕೃಷ್ಣನಿಗೆ ಅತ್ತೆ ಆಗ್ತಾಳೆ. ಆತರ ನೋಡಿದ್ರೆ ಎಲ್ಲಿ ಅಣ್ಣನ ಮಗನಿಗೆ ಮುಜುಗರ ಆಗುತ್ತೆ ಅಂತ ಹೇಳಿ, ಅಲ್ಲಿರುವಂತವ್ರಿಗೆ ತಿಳಿಯುತ್ತೆ ಅಂತ ಹೇಳಿ ಅವಳು ಏನ್ ಮಾಡ್ತಾಳೆ, ಅದನ್ನ ಮರೆಮಾಚ್ತಾಳೆ. ಅಂದ್ರೆ ಅವಳಿಗೆ ಗೊತ್ತಿದೆ ಭಗವಂತ ದೇವೋತ್ತಮ ಪರಮ ಪುರುಷ ಅಂತ. ಅವನ ಬಗ್ಗೆ ತುಂಬಾ ವಿಷಯಗಳನ್ನ ಕುಂತಿಯ ಪ್ರಾರ್ಥನೆಯಲ್ಲಿ ಅವಳು ಹೇಳ್ತಾಳೆ. ಮತ್ತೆ ಅದೇ ರೀತಿ ಭೀಷ್ಮ ಅವನು ಶರಶಯ್ಯ ಮೇಲೆ ಮಲಗಿರ್ತಾನೆ. ಆಗ ಅವನು ಯುಧಿಷ್ಠಿರ ಅವನು ಒಪ್ಕೊಳ್ಳೋದಿಲ್ಲ. ಅಂದ್ರೆ ಆ ಯುದ್ಧ ಮುಗ್ದಿದೆ, ಗೆದ್ದಿದ್ದಾರೆ, ಆದ್ರೆ ಪಟ್ಟಾಭಿಷೇಕಕ್ಕೆ ಅವ್ನಿಗೆ ಇಷ್ಟ ಇಲ್ಲ. ಇಷ್ಟೊಂದು ಜನ ಸಂಬಂಧಿಕರು ಎಲ್ಲರೂ ಸಾವನ್ನಪ್ಪಿದ್ದಾರೆ, ನನ್ನಿಂದಾನೇ ಆಯ್ತು ಅಂತ ಹೇಳಿ ಈಗ ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ, ಆ ರೀತಿನೇ ಯುಧಿಷ್ಠಿರ ಮಹಾರಾಜನು ಹೇಳ್ತಾನೆ. ಆಗ ಸ್ವತಃ ಭೀಷ್ಮ ಹೇಳ್ತಾನೆ, ನೀನು ಯಾರ ಜೊತೆ ಬಂದಿದ್ಯಾ, ಕೃಷ್ಣನ ನಿನ್ನ ಸಂಬಂಧಿಕ ಅಂತ ತಿಳ್ಕೊಬಿಟ್ಟ. ಅವನು ಬರೀ ಸಂಬಂಧಿಕ ಅಲ್ಲ, ಅವನು ದೇವೋತ್ತಮ ಪರಮ ಪುರುಷ, ಭಗವಂತನೇ ನಿನ್ನ ಜೊತೆಯಲ್ಲಿ ಇದ್ದಾನೆ. ಅವನೇ ಈ ಒಂದು ಯುದ್ಧದ ಯೋಜನೆ, ಅಂದ್ರೆ ಅವನ ಒಂದು ಯೋಜನೆಗೆ ಅನುಸಾರವಾಗಿ ಯುದ್ಧ ನಡೆದಿದೆ.
ನೀನು ಈ ರೀತಿ ಎಲ್ಲ ಯೋಚನೆ ಮಾಡ್ಬೇಡ, ಇದನ್ನ ಕರ್ತವ್ಯ ಅಂತ ಮಾಡು. ಅಂದ್ರೆ ನನ್ನ ಆದೇಶ, ಅಂದ್ರೆ ಭೀಷ್ಮ ಅಂತಂದ್ರೆ ಅವ್ರ ಪಿತಾಮಹ, ನನ್ನ ಆದೇಶ ಮತ್ತೆ ಇದು ಭಗವಂತನ ಆದೇಶ, ನಾವು ನಿನ್ಗೆ ಹೇಳ್ತಾ ಇದೀವಿ ನೀನ್ ಮಾಡು ಅಂತ. ಆದ ಕಾರಣದಿಂದ ನೀನು ಹೇಗೆ ಅರ್ಜುನ ಯುದ್ಧ ಮಾಡಿದ್ನೋ ಹಾಗೆ ಈಗ ನೀನು ರಾಜ್ಯಭಾರ ಮಾಡು ಅಂತ ಹೇಳ್ತಾನೆ. ಅಂದ್ರೆ ಅಲ್ಲಿ ಭೀಷ್ಮನಿಗೂ ಗೊತ್ತಿರುತ್ತೆ ಕೃಷ್ಣ ಸ್ವತಃ ದೇವೋತ್ತಮ ಪರಮಪುರುಷ ಅಂತ. ಅವನು ಬಯಸ್ತಾನೆ, ಅವನು ಪ್ರಾಣ ಬಿಡುವಾಗ ಎಲ್ಲರೂ ಭಗವಂತನ ನಾಮಸ್ಮರಣೆ ಮಾಡ್ಬೇಕು, ಅವನನ್ನ ನೋಡ್ಬೇಕು ಅಂತ ಆಸೆ ಪಡ್ತಾರೆ. ಅಲ್ಲಿ ಸ್ವತಃ ಕೃಷ್ಣನೇ ಬಂದು ಅವನ ಮುಂದೆ ನಿಂತ್ಕೋತಾನೆ. ಆದ್ರೆ ಅವನು ಮಾತ್ರ ಅಲ್ಲ, ಅವನ ಶುದ್ಧ ಭಕ್ತರು ಯಾರೆಲ್ಲರೂ ಇದ್ದಾರೆ ಅವರೆಲ್ಲರೂ ಕೂಡ ಭೀಷ್ಮಾಚಾರ್ಯರು ಮತ್ತೆ ಅವರು ಭಗವಂತನ ಧಾಮಕ್ಕೆ ಹಿಂದಿರುಗ್ತಾರೆ. ಅದನ್ನ ನೋಡೋದಕ್ಕೆ ಅಲ್ಲಿ ಅವರೆಲ್ಲರೂ ಬಂದಿರ್ತಾರೆ. ಹೀಗೆ ಅನೇಕ ಭಕ್ತರು ಭಗವಂತನ ಬಗ್ಗೆ ತಿಳ್ಕೊಂಡಿರ್ತಾರೆ. ವಿದುರ ಕೂಡ ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದು ಅವರೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಭೀಷ್ಮಗೆ ಗೊತ್ತಿರುತ್ತಲ್ಲ ಮುಂಚೆನೆ ಕೃಷ್ಣ ದೇವ್ರು ಅಂತ. ಬಟ್ ಅವರು ಯಾಕೆ ಅಂದ್ರೆ ಹ್ಯಾಸ್ ಪರ್ ಮೈ ನಾಲೆಜ್ ನಂಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ, ಬಟ್ ಅವರು ಆಪೋಸಿಟ್ ಪಾಂಡವರ ಜೊತೆ ಇರ್ಲಿಲ್ಲ ಭೀಷ್ಮ ಅವರು ಅಲ್ಲ. ಮೋಸ್ಟ್ಲಿ ಅವರು ಕೌರವ ಸೈಡ್ ಅಲ್ಲಿ ಇದ್ರು ಅನ್ಸುತ್ತೆ. ಸೊ ಕೃಷ್ಣ ಪಾಂಡವರ ಕಡೆ ಇದ್ದಾರಂತ ಗೊತ್ತಿದ್ದು ಅವ್ರು ಯಾಕೆ ಆಪೋಸಿಟ್ ಅವ್ರ ಆಪೋಸಿಟ್ ಆಗಿ ಅಂದ್ರೆ ಯುದ್ಧ ಮಾಡಿದ್ರು ಅಂತ. ಅಂದ್ರೆ ಇದು ಯಾಕೆ ಅಂತಂದ್ರೆ ಅವರು ಮೊದಲಿಗೆ ಶಾಂತನು ಬಂದೇ ಭೀಷ್ಮಾಚಾರ್ಯರ ತಂದೆ, ಗಂಗಾ ತಾಯಿ, ಗಂಗೆಯ ಪುತ್ರ ಭೀಷ್ಮ. ಇಲ್ಲಿ ಭೀಷ್ಮ ಏನಾಗುತ್ತೆ ಅಂದ್ರೆ ಗಂಗೆ ಅವರಿಗೆ ಒಂದು ಶಾಪದಿಂದ ಅವರು ಶಾಂತನುವನ್ನ ಮದ್ವೆ ಆಗ್ತಾರೆ. ನಂತರ ಅವರು ಹೇಳ್ತಾರೆ, ನಾನು ಮಕ್ಕಳು ನನ್ಗೆ ಹುಟ್ಟುತ್ತಾರೆ, ನಾನು ಆ ಮಕ್ಕಳನ್ನ ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ನೀನ್ ನನ್ನ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿರ್ತಾರೆ. ಅಂದ್ರೆ ಎಲ್ಲ ಮಕ್ಕಳನ್ನ ಅವ್ರು ಏನ್ ಮಾಡ್ತಾರೆ, ಆ ಮಕ್ಕಳು ಕೂಡ ಶಾಪಗ್ರಸ್ತರಾದವರು, ಅವರ ಶಾಪ ವಿಮೋಚನೆಗೆ ಆ ಗಂಗೆ ಏನ್ ಮಾಡ್ತಾಳೆ, ಅವರನ್ನ ನದಿಯಲ್ಲಿ ಬಿಟ್ಬಿಡ್ತಾಳೆ. ಆದ್ರೆ ಅದನ್ನ ನೋಡ್ತಾನೆ ಶಾಂತನು, ಒಂದ್ಸಲಿ ಎರಡ್ ಸಲಿ ಸುಮ್ನೆ ಇರ್ತಾನೆ, ಕೊನೆಗೆ ಅವನ ಕೈಲಿ ತಡ್ಕೊಳಕ್ ಆಗೋದಿಲ್ಲ. ಭೀಷ್ಮರನ್ನ ನೀರಿಗೆ ಬಿಡಕ್ ಹೋದಾಗ ಅವ್ರು ತಡಿತಾರೆ, ಯಾಕೆ ಈ ರೀತಿ ಹುಟ್ಟಿದ ಮಕ್ಕಳನ್ನೆಲ್ಲ ನೀರಲ್ಲಿ ಬಿಡ್ತಾ ಇದೀಯ ಅಂತ. ಆಗ ಅವಳು ಹೇಳ್ತಾಳೆ, ನೀನೀಗ ನನ್ನನ್ನ ಪ್ರಶ್ನೆ ಮಾಡಿದೆ, ಆದ ಕಾರಣ ನಾನು ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಟೋಗ್ತಾಳೆ. ಭೀಷ್ಮರನ್ನ ಅವ್ರ ಕೈಯಲ್ಲಿ ಕೊಟ್ಟು ಹೋಗ್ತಾಳೆ. ಕೊಟ್ಟು ಹೋದಾಗ ಏನಾಗುತ್ತೆ, ಕೊನೆಗೆ ಅವನು ಶಾಂತನು ಇನ್ನೊಂದು ಸತಿ ಆದ್ರೆ ಈಗ ಗಂಗೆ ಅವನ ಹೆಂಡತಿ ಅವಳ ಜೊತೆಯಲ್ಲಿಲ್ಲ, ಸತ್ಯವತಿ ಅಂತ ಅವಳ ಮೇಲೆ ಆಕರ್ಷಿತನಾಗಿ ಅವಳನ್ನ ಒಂದು ಮದ್ವೆ ಆಗೋ ಇಚ್ಛೆನ ಇಟ್ಕೊಂಡಿರ್ತಾನೆ. ಆದ್ರೆ ಅವಳು ಏನಂತ ಒಂದು ಹೇಳ್ತಾಳೆ ಅಂತಂದ್ರೆ, ನೀವು ನನ್ನ ಮಕ್ಕಳನ್ನ ರಾಜ್ಯಭಾರ ಮಾಡೋದಕ್ಕೆ, ಅಂದ್ರೆ ಈಗ ಭೀಷ್ಮ ದೊಡ್ಡ ಮಗ ಇದ್ದಾನೆ, ಅವನಿಗೆ ರಾಜ್ಯಭಾರ ಹೋಗೋದು, ಆ ರೀತಿ ಆಗ್ದಿರಾ ನನ್ನ ಮಕ್ಕಳು ರಾಜ್ಯಭಾರ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತಾಳೆ. ಅದಕ್ಕೆ ಅವನು ಒಪ್ಪೋದಿಲ್ಲ. ಆಮೇಲೆ ಭೀಷ್ಮ ಅವನ ಒಂದು ಬೇಸರಿಕೆಯನ್ನ ನೋಡ್ಬಿಟ್ಟು ಹೋಗಿ ಕೇಳ್ತಾನೆ ಸತ್ಯವತಿಯನ್ನ, ಯಾಕೆ ನನ್ ತಂದೆ ಈ ರೀತಿ ಇದ್ದಾರೆ ಅಂತಂದ್ರೆ ಅವಳು ಹೇಳ್ತಾಳೆ, ಈ ರೀತಿ ನನ್ನ ಮಕ್ಕಳು ರಾಜ್ಯಭಾರ ಮಾಡ್ಬೇಕು ಅಂತ ಹೇಳಿದಾಗ ಅವಳು ಸರಿ ಆಯ್ತು, ನಾನು ರಾಜ್ಯಭಾರವನ್ನ ನಿನ್ನ ಮಕ್ಕಳೇ ಮಾಡ್ತಾರೆ, ನಾನ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಅದನ್ನ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅಷ್ಟಕ್ಕೆ ನಿಲ್ಸೋದಿಲ್ಲ. ಅವನು ಹೇಳ್ತಾನೆ, ನಾನು ಮದ್ವೆನೇ ಆಗೋದಿಲ್ಲ, ನನ್ ಮದ್ವೆ ಆದ್ರೆ ತಾನೇ ನನ್ನ ವಂಶ ಬೆಳೆಯುತ್ತೆ, ಮತ್ತೆ ಅದು ನನ್ನ ವಂಶದಲ್ಲಿ ಮುಂದುವರಿಯುತ್ತೆ, ನಾನ್ ಮದ್ವೆ ಆಗೋದಿಲ್ಲ. ಮತ್ತೆ ಯಾರು ಆ ಒಂದು ಹಸ್ತಿನಾಪುರದ ರಾಜರಾಗಿ ಬರ್ತಾರೆ ಅವರ ಒಂದು ಸೇವೆ ಮಾಡುವಂಥದ್ದು ನನ್ನ ಕರ್ತವ್ಯ ಅಂತ ಮಾತು ಕೊಟ್ಟು ಬಿಡ್ತಾನೆ. ಈ ಒಂದು ಮಾತು ಕೊಟ್ಟ ಒಂದು ಕಾರಣದಿಂದ ಅವನು ಅಲ್ಲಿ ಹಸ್ತಿನಾಪುರದ ಒಂದು ಆಸ್ಥಾನದಲ್ಲಿ ಈಗ ಧೃತರಾಷ್ಟ್ರ ಕೂತಿದ್ದಾನೆ, ಮತ್ತೆ ಅವನ ಮಕ್ಕಳು ದುರ್ಯೋಧನಾದಿಗಳು ಯುದ್ಧಕ್ಕೆ ನಿಂತಿದ್ದಾರೆ. ಆದ ಕಾರಣ ಅವನು ಅವ್ರ ಕಡೆಯಿಂದ ಯುದ್ಧ ಮಾಡ್ಬೇಕಾಗಿ ಬರುತ್ತೆ. ಆದ್ರೆ ಅವ್ರ ಕಡೆಯಿಂದ ಯುದ್ಧ ಮಾಡಿದ್ರು ಕೂಡ ಅವನಿಗೆ ಪಾಂಡವರ ಮೇಲೆ ತುಂಬಾ ಪ್ರೀತಿ ಇದೆ, ಮತ್ತೆ ಕೃಷ್ಣನ ಮೇಲೆ ಅಷ್ಟೇ ಗೌರವ ಕೂಡ ಇರುತ್ತೆ. ಆದ್ರೆ ಅವನಿಗೆ ಗೊತ್ತಿರುತ್ತೆ, ನಾನು ಇಲ್ಲಿ ಈ ಯುದ್ಧದಲ್ಲಿ ನಾವು ಗೆಲ್ಲೋದಿಲ್ಲ ಅನ್ನೋದು ಅವ್ನಿಗೆ ಗೊತ್ತಿರುತ್ತೆ. ಮತ್ತೆ ನಾನು ಅಂದ್ರೆ ಅವನು ಇಚ್ಛಾ ಮರಣ ಅನ್ನುವಂಥದ್ದು ವರವನ್ನ ಪಡಿತಾನೆ. ಅವನ ತಂದೆ ಅವನಿಗೆ ಆ ವರವನ್ನ ಕೊಡ್ತಾನೆ. ಈ ರೀತಿ ತ್ಯಾಗ ಮಾಡಿದ ಕಾರಣ ನೀನು ಯಾವಾಗ ಇಚ್ಛೆ ಪಡ್ತೀಯ ಆಗ್ಲೇ ನಿನ್ನ ದೇಹ ತ್ಯಾಗ ಮಾಡ್ಬೋದು, ಅಲ್ಲಿವರೆಗೂ ಸಾವು ಅನ್ನೋದು ನಿನ್ಗೆ ಬರೋದಿಲ್ಲ ಅಂತ. ಆಗ ಅವನು ಒಂದು ಶರಶೈಯಲ್ಲಿ ಆ ಉತ್ತರಾಯಣಕ್ಕಾಗಿ ಕಾಯ್ತಾನೆ. ಯುದ್ಧ ಮುಗಿದು ಉತ್ತರಾಯಣ ಪ್ರಾರಂಭ ಆಗಿ ಕೃಷ್ಣ ತನ್ನ ಕಣ್ಣೆದುರುಗಡೆ ಬಂದಾಗ್ಲೇ ಪ್ರಾಣತ್ಯಾಗ ಮಾಡ್ಬೇಕು ಅಂತ ಅವನು ಕಾಯ್ತಾನೆ. ಆದ್ರೆ ಅವನು ಒಂದು ಹೆಲ್ಪ್ಲೆಸ್, ಅಂದ್ರೆ ಅವನು ಒಂದು ಮಾತು ಕೊಟ್ಬಿಟ್ಟಿದ್ದಾನೆ, ಆ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈಗ ಯುದ್ಧದಲ್ಲಿ ಅವ್ರ ಕಡೆಯಿಂದ ಮಾಡ್ಬೇಕಾಗಿ ಬರುತ್ತೆ. ಹಾ, ಓಕೆ, ಹಾಗೆ. ಮತ್ತೆ ಈಗ ಮಹಾಭಾರತ ಆಗಿರ್ಬೋದು, ಭಗವದ್ಗೀತಾ ಬಗ್ಗೆ, ಅದು ಖಾಲಿ ಭಾರತದಲ್ಲಿ ಮಾತ್ರ ಯಾಕೆ ಇದ್ರ ಬಗ್ಗೆ ನಾಲೆಜ್ ಇರ್ಬೋದು, ಮತ್ತೆ ಇದ್ರ ಬಗ್ಗೆ
ಈಗ ದೇವರು ನಾವು ನಂಬಿರುವ ದೇವರು ಇರ್ಬೋದು, ಈಗ ಕೃಷ್ಣ, ವಿಷ್ಣು, ದೇವಿ, ಈಶ್ವರ ಯಾವ್ದು ಇರ್ಬೋದು, ಇದು ಖಾಲಿ ಇಂಡಿಯಾ ರೀಜನ್ ಅಂದ್ರೆ ಸ್ವಲ್ಪ ಏಷ್ಯಾದಲ್ಲಿ ಯಾಕೆ ಜಾಸ್ತಿ, ಬಟ್ ಔಟರ್ ಪಾರ್ಟ್ ಆಫ್ ಇಂಡಿಯಾ ಯಾಕೆ ಅಂದ್ರೆ ಅವರಿಗೆ ಐಡಿಯಾ ಕೂಡ ಇಲ್ಲ ಇದ್ರ ಬಗ್ಗೆ. ಸೊ ಅದ್ಯಾಕೆ ಖಾಲಿ ಭಾರತದಲ್ಲಿ ಮಾತ್ರ ಅಂತ. ಅಂದ್ರೆ ಯಾವಾಗ ಯುಧಿಷ್ಠಿರ ಮಹಾರಾಜ ಮತ್ತೆ ಅವನ ಮೊಮ್ಮಗ ಪರೀಕ್ಷಿತ ಮಹಾರಾಜ ಅವರು ಒಂದು ಚಕ್ರವರ್ತಿ ಅಂತಂದ್ರೆ ಇಡೀ ವಿಶ್ವಕ್ಕೆ ರಾಜನಾಗ್ತಾನೆ, ಒಬ್ಬನೇ ರಾಜ ಇಡೀ ವಿಶ್ವಕ್ಕೆ. ಆ ರೀತಿ ಭೂಮಂಡಲಕ್ಕೆ ಅವರು ಒಬ್ಬರೇ ರಾಜರಾಗ್ತಾರೆ. ಅಂದ್ರೆ ಆ ಸಮಯದಲ್ಲಿ ಇಡೀ ಒಂದು ಭೂಮಂಡಲದ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಈ ಒಂದು ಸಂಸ್ಕೃತಿ ಇತ್ತು. ಆದ್ರೆ ಅದು ಕ್ರಮೇಣ ಅದು ಬೇರೆ ಬದಲಾಗುತ್ತೆ. ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಯಾರೆಲ್ಲ ಅವರ ಸಂಸ್ಕೃತಿ ಒಂದು ಸನಾತನ ಧರ್ಮದಿಂದ ಹೊರಗಡೆ ಹೋಗ್ತಾರೆ, ಈ ಒಂದು ಮುಸಲ್ಮಾನರನ್ನ ಏನಂತ ಹೇಳ್ತಾರೆ ಅಂದ್ರೆ ಅವರನ್ನ ಮ್ಲೇಚ್ಛರು ಅಂತ ಹೇಳ್ತಾರೆ. ಅಂದ್ರೆ ಹಸುವಿನ ಮಾಂಸವನ್ನ ತಿನ್ನುವಂತವ್ರು. ನಂತರ ಈ ಒಂದು ಕ್ರಿಶ್ಚಿಯನರನ್ನೆಲ್ಲ ಅವರು ಯಹೂದಿಗಳು ಅಂತ ಯಹೂದಿಗಳನ್ನ ಯವನರು ಅಂತ ಕರೀತಾರೆ. ಆದ್ರೆ ಹೀಗೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಒಂದು ಸಂಪ್ರದಾಯಗಳನ್ನ, ಒಂದು ಬೇರೆ ಬೇರೆ ಪದ್ಧತಿಗಳನ್ನ ಆಚರಣೆ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿ ಹೋದ ಕಾರಣ ಅವರೆಲ್ಲರೂ ಕೂಡ ಅದು ಒಂದು ಬೇರೆ ಬೇರೆ ಧರ್ಮಗಳನ್ನ ಪಾಲನೆ ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ ಶ್ರದ್ಧೆ, ಅಂದ್ರೆ ಅವ್ರಿಗೆ ಬೇರೆ ಬೇರೆ ಒಂದು ನಂಬಿಕೆಗಳು ಪ್ರಾರಂಭ ಆಗುತ್ತೆ. ಅವರ ಬಗ್ಗೆ ಕೂಡ ಭಾಗವತದಲ್ಲಿ ಬರುತ್ತೆ. ಅವರೆಲ್ಲರೂ ಕೂಡ ಏನಾಗಿದ್ರು, ಹೇಗೆ ಅವರ ಆ ರೀತಿ ಬದಲಾದ್ರು, ಅದೆಲ್ಲವೂ ಕೂಡ ಇದ್ರಲ್ಲಿ ಬರುತ್ತೆ. ಆದ್ರೆ ಅದರ ಮೂಲ ಅದು ಪ್ರಾರಂಭ ಆಗಿದ್ದು ಭಾರತದಲ್ಲಿ ಇದ್ದ ಕಾರಣ ಈಗ ಭಾರತದಲ್ಲಿ ಮಾತ್ರ ಅದು ಆಚರಣೆಯಲ್ಲಿ ಇರುವಂತದ್ದು. ಈಗ ಅದು ಕೂಡ ಆಲ್ಮೋಸ್ಟ್ ನಾಶ ಆಗ್ತಿದೆ ಅಂತಾನೆ ಹೇಳ್ಬೇಕು ಇವಾಗ. ಏನು ಒಂದು ನಾವು ಏನಂತ ಹೇಳ್ತೀವಿ, ಈ ಒಂದು ಎಜುಕೇಶನ್ ಸಿಸ್ಟಮ್ ಏನ್ ನಾವು ಪಡ್ಕೊಳ್ತಾ ಇದೀವಿ, ಅದು ನಮ್ಮ ಒಂದು ಸ್ವಂತಿಕೆನ ಮರೆಯುವಂತೆ ಮಾಡ್ತಾ ಇದೆ. ಹೌದು ಹೌದು, ಕರೆಕ್ಟ್. ಅಂದ್ರೆ ಐ ಫೀಲ್ ಎಜುಕೇಶನ್ ಅಲ್ಲಿ ಕೂಡ ಇದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ಅಂದ್ರೆ ನನ್ನ ಎಕ್ಸಾಂಪಲ್ ಅಲ್ಲಿ ನನ್ಗೆ ಇದ್ರ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿರ್ಲಿಲ್ಲ ಅಂಟಿಲ್ ನನ್ಗೀಗ 25 ವರ್ಷ. ಈ 25 ವರ್ಷದಲ್ಲಿ ಈ ಪೇರೆಂಟ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾರಿಂದ ಕೂಡ ನನ್ಗೆ ಇದ್ರ ಬಗ್ಗೆ 0% ನಾಲೆಜ್ ಇತ್ತು. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಆಗಿರ್ಬೋದು, ಯೂಟ್ಯೂಬ್ ಇಂದ ನೋಡಿ ಆಗಿರ್ಬೋದು, ಅಂದ್ರೆ ನಾನೀಗ ಇದ್ರ ಬಗ್ಗೆ ತಿಳ್ಕೊಂಡು ಕ್ಲಾಸಸ್ ಜಾಯಿನ್ ಆಗ್ತಿದ್ದೇನೆ. ಬಟ್ ಈಗಿನ ಜನರೇಷನ್ಗೆ ಅಂತೂ ಯಾರಿಗೂ ಇದ್ರ ಬಗ್ಗೆ ಅಷ್ಟು ಐಡಿಯಾ ಕೂಡ ಇಲ್ಲ. ಅಂದ್ರೆ ಪ್ರಭುಪಾದ್ರು ಅವರು ಯಾವ ರೀತಿ ಒಂದು ಅವರ ಗುರುಗಳಿದ್ರು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅಂತ. ಅವ್ರಿಗೆ ಹೇಳ್ತಾರೆ, ಅಂದ್ರೆ ಪ್ರಭುಪಾದರು ಅವರು ಕೂಡ ಈ ಒಂದು ಇದ್ರಲ್ಲಿರ್ತಾರೆ. ಅಂದ್ರೆ ಮಹಾತ್ಮ ಗಾಂಧಿ ಅವ್ರದ್ದು ಏನು ನಡೀತಿತ್ತು ಒಂದು ಚಳುವಳಿ ಅಂತ, ಅದ್ರಲ್ಲಿ ಅವರು ಇರ್ತಾರೆ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ. ಆದ್ರೆ ಅವರಿಗೆ ಅವರ ಗುರುಗಳನ್ನ ಭೇಟಿ ಮಾಡಿದಾಗ ಅವ್ರು ಹೇಳ್ತಾರೆ, ಈಗ ತುಂಬಾ ಅತಿ ಮುಖ್ಯವಾಗಿ ಆಗ್ಬೇಕಾಗಿರುವಂತದ್ದು ಅಂತಂದ್ರೆ ನೀವು ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಈ ಒಂದು ಪ್ರಚಾರವನ್ನ ಮಾಡ್ಬೇಕು, ಭಗವದ್ಗೀತೆ ಭಾಗವತ ಪ್ರಚಾರ ಮಾಡಿ ಅಂತ. ಅದಕ್ಕೆ ಅವ್ರು ಕೇಳ್ತಾರೆ, ಈಗ ಸ್ವಾತಂತ್ರ್ಯ ಸಿಗ್ಬೇಕಾಗಿರುವಂತದ್ದು ತುಂಬಾ ಮುಖ್ಯವಾದ ವಿಷಯ, ಈ ಸಮಯದಲ್ಲಿ ನೀವ್ ಯಾಕೆ ಈ ರೀತಿ ಹೇಳ್ತೀರಿ ಅಂತಂದಾಗ ಅವ್ರು ಹೇಳ್ತಾರೆ, ಸ್ವಾತಂತ್ರ್ಯ ಅನ್ನೋದು ಅದು ಸಿಗುತ್ತೆ, ಆದ್ರೆ ಮುಂದೆ ಅಂದ್ರೆ ಅವ್ರಿಗೆ ಯಾವ ರೀತಿ ದೂರದೃಷ್ಟಿ ಇರುತ್ತೆ ಅಂತಂದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಒಂದು ಮೊದಲೇ ಅವರು ಊಹೆ ಮಾಡ್ತಾರೆ. ಅಂತಂದ್ರೆ ಈ ಒಂದು ಭಾರತದ ಜನ ಕಂಪ್ಲೀಟ್ ಆಗಿ ಪಾಶ್ಚಾತ್ಯ ಅಂದ್ರೆ ವೆಸ್ಟರ್ನ್ ಸಿವಿಲೈಸೇಷನ್ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ವೆಸ್ಟರ್ನ್ ಸಿವಿಲೈಸೇಷನ್ ಇವ್ರು ಅಡಾಪ್ಟ್ ಮಾಡ್ಕೊಳ್ತಾರೆ ಅಂದ್ರೆ ಅಲ್ಲಿ ವೆಸ್ಟರ್ನ್ ಸಿವಿಲೈಸೇಷನ್ ಅನ್ನೇ ಬದಲಾಯಿಸು ನೀನ್ ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಮೊದಲು ಈ ಜ್ಞಾನವನ್ನ ಕೊಡು, ಆಗ ಅವರನ್ನ ಇವರು ಫಾಲೋ ಮಾಡಕ್ಕೆ ಶುರು ಮಾಡ್ತಾರೆ. ಅಲ್ಲಿ ನೀನು ಬದಲಾಯಿಸ್ತೆ ಅಂದ್ರೆ ಇಲ್ಲಿರೋರು ಕೂಡ ಅವ್ರನ್ನ ಫಾಲೋ ಮಾಡ್ತಾರೆ ಅಂತ ಹೇಳಿ. ಈಗ ನಾವು ನೋಡಿದ್ರೆ ಈ ಒಂದು ಇಸ್ಕಾನ್ ಅನ್ನುವಂಥದ್ದೆಲ್ಲ ಆ ಕಡೆಯಿಂದಾನೇ ಬರ್ತಿರುವಂತದ್ದು, ಫಾರಿನ್ ಕಡೆ ಜಾಸ್ತಿ ಜನ ಇದ್ದಾರೆ ಡಿವೋಟೀಸ್. ಅವರೆಲ್ಲರೂ ಕೂಡ ಈ ಒಂದು ಜ್ಞಾನವನ್ನ ಹೆಚ್ಚು ಪಡ್ಕೊಳ್ತಾ ಇದ್ದಾರೆ. ನಮ್ಮ ಜನ ಅದನ್ನ ದುರಾದೃಷ್ಟವಶಾತ್ ಕಂಪ್ಲೀಟ್ ಆಗಿ ಬಿಟ್ಟು ಬಿಡ್ತಾ ಇದ್ದಾರೆ. ಆದ್ರೆ ಅವರ ಒಂದು ದೃಷ್ಟಿಕೋನ ಏನಿತ್ತು, ಅವರ ಒಂದು ದೂರದೃಷ್ಟಿ ಏನಿತ್ತು, ಅದರ ಪ್ರಕಾರ ಅದನ್ನ ಮುಂದುವರ್ಸ್ಕೊಂಡು ಹೋಗೋರು ಅವರಾಗಿರ್ತಾರೆ. ಇವ್ರು ಆಮೇಲೆ ಬಂದು ಇದೆಲ್ಲ ನಮ್ದೇನೆ, ಅದನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆಮೇಲೆ ಜಾಯ್ನ್ ಆಗೋರಂತವ್ರು. ಆದ್ರೆ ಅಲ್ಲಿವರೆಗೂ ಇವರು ಅವರ ವೆಸ್ಟರ್ನ್ ಕಂಟ್ರೀಸ್ ಮತ್ತೆ ವೆಸ್ಟರ್ನ್ ಸಿವಿಲೈಸೇಷನ್ ಇವ್ರು ತುಂಬಾ ಹೆಚ್ಚು ಫಾಲೋ ಮಾಡ್ತಾರೆ. ಹೌದು ಹೌದು, ಕರೆಕ್ಟ್. ದಟ್ ಇಸ್ ಟ್ರೂ. ಅಂದ್ರೆ ಈಗ ಎಲ್ಲರೂ ಹೌದು ಆಕ್ಚುಲಿ. ಅಂದ್ರೆ ನಾನು ನೋಡ್ತಿದ್ದೇನೆ ಫಾರಿನರ್ಸ್ ಎಲ್ಲ ತುಂಬಾ ಅಂದ್ರೆ ಇಸ್ಕಾನ್ ಎಲ್ಲ ಜಾಯ್ನ್ ಆಗಿ
ಅದ್ರ ಬಗ್ಗೆ ಕ್ಯೂರಿಯಾಸಿಟಿಯಿಂದ ಎಲ್ಲ ತಿಳ್ಕೊಂಡು ಐ ಥಿಂಕ್ ಮೋರ್ ದೆನ್ ಇಂಡಿಯನ್ಸ್ ಅವರೇ ಯಾರೆಲ್ಲ ಬಂದು ಕಲ್ತಿದ್ದಾರೆ ಮೋರ್ ದೆನ್ ಇಂಡಿಯನ್ಸ್ ಅವರೇ ಎಲ್ಲ ಫಾಲೋ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಇಂಡಿಯನ್ಸ್ಗೆ ಅಷ್ಟು ನಾಲೆಜ್ ಇಲ್ಲ ಇದ್ರ ಬಗ್ಗೆ. ಸೊ ಮತ್ತೆ ಇನ್ನೊಂದು ಕ್ವೆಶನ್ ಮ್ಯಾಮ್, ಈಗ ಭಗವದ್ಗೀತಾದಲ್ಲಿ ಈಗ ಒಂದು ಮಹಾಭಾರತದಲ್ಲಿ ಅದು ಫೈಟಿಂಗ್ ಆಗುತ್ತಲ್ಲ ಪಾಂಡವ್ ಮತ್ತೆ ಕೌರವ್. ಸೊ ನೀವ್ ಹೇಳಿದ್ರಿ ಅಂದ್ರೆ ಈಗ ಕೃಷ್ಣ ಅದು ಪ್ಲಾನ್ಡ್ ಇಟ್ ಅಂದ್ರೆ ಹೀಗೆ ಆಗ್ಬೇಕು, ಜನರಿಗೆ ಇದ್ರ ಬಗ್ಗೆ ತಿಳಿಬೇಕು ಅಂತಾನೆ ಈ ತರ ಆಗಿದ್ದು ಅಂತ ಮಹಾಭಾರತ, ಅದು ಫೈಟ್ ಬಿಟ್ವೀನ್ ಕೌರವ ಅಂಡ್ ಪಾಂಡವ ಎಲ್ಲ. ಬಟ್ ಈಗ ಈ ಸೋಲ್ಜರ್ಸ್ ಎಲ್ಲ ಇದ್ದಾರಲ್ಲ ನೋಡಿ, ಈಗ ಆನಿಮಲ್ಸ್, ಸೋಲ್ಜರ್ಸ್, ಇವರೆಲ್ಲ ಅಂದ್ರೆ ಇವ್ರದೇನು ಮಿಸ್ಟೇಕೇ ಇರ್ಲಿಲ್ಲ ಅಲ್ಲ ಅಲ್ಲಿ. ಈಗ ಪಾಂಡವರು ಮತ್ತೆ ಕೌರವರು ಹ್ಯಾಸ್ ಅ ಫ್ಯಾಮಿಲಿ ಅವ್ರ ಬಿಟ್ವೀನ್ ಫೈಟ್ ಇತ್ತು. ಬಟ್ ರೆಸ್ಟ್ ಆಫ್ ದ ಪೀಪಲ್ ಅಂದ್ರೆ ಎಷ್ಟೋ ಕೋಟಿ ಜನ ಸತ್ತೋದ್ರು ಅಂತ ಕೇಳ್ಪಟ್ಟೆ ನಾನು ಅದು ಫೈಟಿಂಗ್ ಆಗುವಾಗ ಮಹಾಭಾರತ. ಎಷ್ಟೋ ಸೋಲ್ಜರ್ಸ್ ಆಗಿರ್ಬೋದು, ಎಷ್ಟೋ ಆನಿಮಲ್ಸ್, ಹಾರ್ಸ್, ಎಲಿಫೆಂಟ್ಸ್. ಸೊ ಇದೆಲ್ಲ ಇನ್ನೋಸೆಂಟ್ ಜೀವಿಗಳು, ಫಾರ್ ನೋ ರೀಸನ್ ಅವ್ರದ್ದು ಡೆತ್ ಆಯ್ತು ಅಲ್ಲ. ಸೊ ಅದಕ್ಕೆ ಅದ್ಯಾಕೆ ಆಯ್ತು ಅಂತ ಒಂದು ಅಂದ್ರೆ ಕ್ವೆಶ್ಚನ್. ಮಾತಾಜಿ ಏನ್ ಹೇಳ್ತಾರೆ ಅಂದ್ರೆ, ಕೃಷ್ಣನ ಕಣ್ಣೆದುರುಗಡೆ ಯಾರೆಲ್ಲ ಪ್ರಾಣ ಬಿಟ್ರು ಅವರೆಲ್ಲರೂ ಕೂಡ ಭಗವಂತನ ಹತ್ರಕ್ಕೆ ಹೋದ್ರು ಅಂತ. ಅಂದ್ರೆ ಆ ಯುದ್ಧದಲ್ಲಿ ಜಸ್ಟ್ ಅವರೆಲ್ಲ ಸತ್ತೋದ್ರು ಅನ್ನೋಂಥದ್ದು ಅಷ್ಟೇ ನಾವ್ ಅನ್ಕೋತೀವಿ. ಆದ್ರೆ ಅವರೆಲ್ಲರೂ ಕೂಡ ಯಾವುದೇ ಒಂದು ತಪಸ್ಸನ್ನ ಮಾಡದೆ, ಭಕ್ತಿನ ಮಾಡದೆ, ಏನು ಮಾಡ್ದಿರ ಕೂಡ ಆ ಒಂದು ಪುಣ್ಯವನ್ನ ಪಡ್ಕೊಂತಾರೆ. ಅಂದ್ರೆ ನಾರ್ಮಲ್ ಆಗಿ ಹೇಳ್ತಾರೆ, ಕ್ಷತ್ರಿಯರು ಯುದ್ಧದಲ್ಲಿ ಸತ್ರೆ ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಆದ್ರೆ ಇವರೆಲ್ಲರೂ ಕೂಡ ಭಗವಂತನ ಕಣ್ಣೆದುರು ಪ್ರಾಣ ತ್ಯಾಗ ಮಾಡಿದ ಕಾರಣ ಪ್ರಾಣಿಗಳಿರ್ಬೋದು, ಮನುಷ್ಯರಿರ್ಬೋದು, ಅವರೆಲ್ಲರೂ ಕೂಡ ಭಗವಂತನ ಒಂದು ಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಹೀಗೆ ಅವರೆಲ್ಲರೂ ಕೂಡ ಭಗವಂತ ಕರೆಸ್ಕೊಳ್ತಾನೆ ತನ್ನ ಹತ್ರಕ್ಕೆ. ಹಾ, ಹೌದು. ಸೊ ಯಾ ಐ ಮೀನ್ ಈಗ ಈಗ ಅಂದ್ರೆ ಇದರ ಪ್ರಕಾರ ಸೊ ಈಗ ನಮ್ಮ ತಲೆಯಲ್ಲಿರುವಂತ ಅಟ್ಯಾಚ್ಮೆಂಟ್ ಆಗಿರ್ಬೋದು, ಈಗ ತಂದೆ ತಾಯಿ ಅಂತ ಅಟ್ಯಾಚ್ಮೆಂಟ್, ನಮ್ಮ ಸಿಸ್ಟರ್ಸ್ ಬ್ರದರ್ಸ್ ಅಂತ ಅಟ್ಯಾಚ್ಮೆಂಟ್, ಹಸ್ಬೆಂಡ್ ಅಂತ ಅಟ್ಯಾಚ್ಮೆಂಟ್, ಸೊ ಇದೆಲ್ಲ ಜಸ್ಟ್ ಇಲ್ಯೂಷನ್ ಅಂತ ಅಲ್ಲ. ಅಂದ್ರೆ ದಿಸ್ ಇಸ್ ಆಲ್ ಅಂದ್ರೆ ಇದೆಲ್ಲ ಅಷ್ಟು ಸೊ ಇದರ ಪ್ರಕಾರ ನಾವು ವಿ ಶುಡಂಟ್ ಬಿ ಫೋಕಸಿಂಗ್ ಆನ್ ದೀಸ್ ಥಿಂಗ್ಸ್, ಬಟ್ ಈಗ ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹಾಗೆ. ಅಂದ್ರೆ ಇದು ಇಲ್ಯೂಷನ್, ಮಾಯೆ ಅಂತ ಅಲ್ಲ, ಇದು ನಿಜ, ಇದು ರಿಯಲ್ ಲೈಫೇನೆ. ಅಂದ್ರೆ ನಾವು ರಿಯಾಲಿಟಿನ ಇನ್ನ ಕ್ಲಿಯರ್ ಆಗಿ ನೋಡ್ಬೇಕು ಅಂತ. ಅಂದ್ರೆ ಇವರೆಲ್ಲರೂ ಕೂಡ ಬದಲಾಗ್ತಾ ಇರ್ತಾರೆ. ಹಾಗಂತ ನಾವು ಇವ್ರನ್ನ ನೆಗ್ಲೆಕ್ಟ್ ಮಾಡ್ಬೇಕು ಅಂತಲ್ಲ. ಇವರೆಲ್ಲ ನಮ್ ಲೈಫಲ್ಲಿ ಬರ್ತಾರೆ, ಅಂದ್ರೆ ನಾವು ಅವ್ರಿಗೆ ತುಂಬಾ ಅಟ್ಯಾಚ್ಡ್ ಆಗ್ಬಾರ್ದು ಅಂತ ಅಷ್ಟೇ. ಓಕೆ, ಅವ್ರಿಗೆ ತುಂಬಾ ಅಟ್ಯಾಚ್ ಆಗ್ಬಾರ್ದು. ಅಟ್ಯಾಚ್ಡ್ ಆಗ್ಬಾರ್ದು, ಯಾಕಂದ್ರೆ ಚೇಂಜ್ ಆಗ್ತಾ ಇರ್ತಾರೆ, ಪ್ರತಿ ಸತಿ ಚೇಂಜ್ ಆಗ್ತಾ ಇರ್ತಾರೆ. ಅಂದ್ರೆ ಹಾಗಂತ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡ್ಬಾರ್ದು. ಅದು ನಮ್ ಡ್ಯೂಟೀಸ್ ಇರುತ್ತೆ, ನಮ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಹೌದು, ಹೌದು. ಓಕೆ, ಓಕೆ, ಓಕೆ ಮ್ಯಾಮ್, ಇಷ್ಟೇ ಕ್ವೆಶನ್ಸ್ ಇದ್ದದ್ದು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಧನ್ಯವಾದಗಳು ಮಾತಾಜಿ.